ಹಾಡಿದಂಥ ಗೀತೆಯ ನಂತರ ಮಂಗಳಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗಲಿಕ್ಕಿದೆ. ಇದೀಗ ವೇದಿಕೆಯಲ್ಲಿ ಜನ್ಯಪ್ರಸಾದ್ ಅನಂತಾಡಿ ದೇವಿಯನ್ನು ಆರಾಧಿಸುವ ಜನಪದ ಶೈಲಿಯ ಗೀತೆಯೊಂದಿಗೆ. ಪೊಲ್ಸಿದ ಚೀಟ್ ಲಕ್ಕಿಡಿಪು ಪುಸ್ತಕನು ದೊತ್ತೊಂದಿನಕುಲು ದಯಮಲ್ತದ ಆಯ್ನಾತ ಬೇಗ ಈ ಒಂಜಿ ಸೇವಾ ಕೌಂಟರ್ಡ್ ಕನ್ನತ್ತು ಕೊರಡು ದಯಮಲ್ತದ ಧಾರ್ಮಿಕ ಸಭಾ ಕಾರ್ಯಕ್ರಮಡು ಲಕ್ಕಿಡಿಪ್ಪುದ ಚೀಟನ್ನು ದೆರ್ಪೆರಂಡು ಪೊಲ್ಸುದ ನರಮಾಣಿ ಏರಿ ಪಂಡದ ಚೀಟನ್ನು ದೆಪ್ಪೆರಂಡು ದಯಮಲ್ತದ ಪುಸ್ತಕ ದೊತ್ತೊಂದಿನಕುಲು ಆಯ್ನಾತ ಬೇಗ ಸೇವಾ ಕೌಂಟರ್ಡ್ ಕಂತದು ಕೊರಡೊಂದು ನಿಕುಳ್ಳ ಭಿನ್ನಾದಿಗೆ ಮಲ್ತೊಂದುಲ್ಲ. ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟದ ಚಾಮುಂಡಿ ಒಲಿದು ಬಾರಿ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಬೆಟ್ಟದ ಚಾಮುಂಡಿ ಒಲಿದು ಬಾರಿ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ನೀನು ಬಾರೆ ಬೆಟ್ಟದ ಬೆಡಗಿ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರಿ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ.
ಈಶ್ವರ ಪಾಲಿಸಮ್ಮ ಚಾಮುಂಡಿ ಒಲಿದು ಬಾ ತಾಯಿ ಒಲಿದು ಬಾ ಅಮ್ಮ ಒಲಿದು ಬಾ ಒಲಿದು ಬಾ ಒಲಿದು 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 ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ನೀನು ಬಾರೆ ಬೆಟ್ಟದ ಬೆಡಗಿ ನೀನು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಬಾರೆ ನಮ್ಮ ಬುಳಚಿಲ ಕೂಟದ ಗುರಿಕಾರ್ಯರು ಅಂಚನೆ ಬ್ರಹ್ಮಕಲಶೋತ್ಸವ ಕೂಟದ ಗುರಿಕಾರ್ಯರು ಈ ಒಂಜಿ ಚಾವಡಿದ ಕೈತಡಿ ಬರುಡು ದಯಮಲ್ತದು ಅಪ್ಪೆ ದಯ್ಯರ ಮಾಡ ಚಾವಡಿದ ಕೈತಡಿ ಬರುಡು ನಮಕ್ ಈತು ಪೊರ್ತು ಈ ನಮ್ಮ ಲೇಸನ ರಂಗ ಏರಾದಿನ ಸಂಗೀತಗಾನ ಸಂಭ್ರಮ ಈ ಒಂಜಿ ತಂಡಗು ಈ ಒಂಜಿ ಲೇಸಡ್ ಪಾಲು ಪಡೆಯನಂಚಿನ ಅಂಚಿನ ಧಾರ್ಮಿಕ ಸಭಾ ಕಾರ್ಯಕ್ರಮಡು ಗುರಿಕಾರ್ಮಿನ ವಹಿಸೋನಂಚಿನ ಶ್ರೀ ಸಂಜೀವ ಮಠಂದೋರು ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಸರ್ ಇರೇನ ಮೋಕೆಡ ಪ್ರಾಂಜಲ ಮನಸ್ಸಡ್ ಈ ಒಂಜಿ ವೇದಿಕೆಡ ಲೆತ್ತೊಂದೊಲ ಅಪ್ಪೆ ದಯ್ಯರ ಮಾಡ ಚಾವಡಿಗೆ ಬರಡು ಈ ಒಂಜಿ ರತ್ನೋಲೇನ ಸನ್ಮಾನ ಮಲ್ಪೊಡು ಪಂಡದ ಇಡ ಉಡಲದಿಂದಿಜ ನಟ್ಟುಣುವೆ ಆದಿಡು ಗಜಬುಡ್ದು ನಿಜ ಆಪಿ ಕಲೆ ಸಂಗೀತ ಕಲೆ ಈ ಸಂಗೀತ ಕಲೆತ ಮರ್ಗಿಲಿಡು ಸೇವಿನ ಸಂದೈತ ಮಲ್ತೊಂದು ದೇವರೆ ಪದನು ಕೊಡಿ ನಾಲಾಯ್ಡು ಸುಗಿತೊಂದು ಬಾ ನೆತ್ತರೊಡು ಸಂಗೀತೊಡು ಮೆನ್ಕೊಂದೊಪ್ಪಿ ಯುವ ಸಂಗೀತ ತಾರೆ ಪ್ರಸ್ತುತದ ಕಾಲಘಟ್ಟಡು ದೇಶಿ ಸಂಸ್ಕೃತಿಲು ಬರಿ ಪಾಡ್ದು ವಿದೇಶಿ ಪಾಶ್ಚಾತ್ಯ ಸಂಸ್ಕೃತಿಗೆ ಮರ್ಲಾಪಿನ ಈ ಪೊರ್ತು ಯುವ ಜನತೆನು ತನ್ನ ಸಿರಿ ಕಂಠದ ಪೊರ್ಲ ಸೊರಟು ಲಕ್ಕಾದ ಕನಪಿನಂಚಿನ ಸಂಗೀತದ ಬೀರೆ ಲಕ್ಷ ಲಕ್ಷ ಅಭಿಮಾನಿಗಳನ್ನು ಪಡೆದು ಧ್ರುವ ತಾರೆಯಾದ ಮೆರಿಪಿನಾರು ಅಂಚನೆ ಅರೆನನೆ ಆಯನಂಚಿನ ಒಂಜಿ ಕೂಟನು ಕಟ್ಟೊಂದು ಸಂಗೀತ ಕಲಿತೆ ಮಿನ್ಕೊಂದುಪ್ಪುನ ತುಳುನಾಡ ಗಾನ ಗಂಧರ್ವೆ ಪಂಪಿನ ಪುಗಾರ್ಮೆನ ಪಡೆದಿನ ಮಹಾಮಲ್ಲ ಕಲಾವಿದೆ ಅಪ್ಪೆ ಶಾರದಾ ದೇವಿ ಒಲಿದೆ ಕೊಡಿ ನಾಲಾಯ್ಡೆ ನಲಿಪುನಂಚಿನ ಪುಣ್ಯ ಪಡೆಯಿನಂಚಿನ ಪುಣ್ಯವಂತೆ ಕಲಾಮಾತೆ ಒಲಿದು ಇನಿ ಸಂಗೀತ ಕ್ಷೇತ್ರಡು ಮಸ್ತ್ ಎತ್ತರಡು ಮಿನ್ಕೊಂದುಪ್ಪುನಂಚಿನ ಧ್ರುವತಾರೆ ನಮ್ಮ ಊರುಡೆ ಪುಟುದು ಬಲತಿನಾರೆ ಪಂಪಿನವೇ ನಮಕ ಪೆರ್ಮೆದ ಪಾತ್ರ ಸಂಗೀತದ ದೈವೇಜ್ಞೆ ಸಂಗೀತನೇ ಸುಯಿಲು ಪಂಡದ ಎನ್ನೊಂದು ಜೋಕುಲಾಟಗಳ ಚಿತ್ರಕಲೆನ ಚಾತುರ್ಪನು ಮಲ್ತೊಂದು ಬೊಕ್ಕ ಸಂಗೀತದಂಚಿ ಅಂಗಲಾಪುನ ತೋಜಾದ ಕಲಾರಸಿಕೆ ಪುತ್ತೂರ್ದ ಸಂಗೀತದ ಕಳಶ ನಮ್ಮೂರ್ದ ಪೆರ್ಮೆದ ಮಗೆ ಪುತ್ತೂರ್ದ ಕಿರೀಟ ನಮ್ಮೂರ್ದ ಮುತ್ತು ಪತ್ತೂರ್ದ ರತ್ನ ನಮ್ಮ ಜಿಲ್ಲೆ ರಾಜ್ಯ ದೇಶ ಅತ್ತಂದೆ ಏಳು ಕಡಲ್ದಲ ಅಂಚಿಡ್ದು ಸಂಗೀತದ ರಸದೌತನನು ಮಾತಾ ಕಡೆಕಲ ಅರಲ್ಪಾದು ಭಾರತದ ಪ್ರತಿಷ್ಠಿತ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿನ ತರಿಟ್ಟು ತುಂಬೊಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಉಡಲಗು ದಿಂಜಾವೊಂದು ಊರುದ ಪರವೂರ್ದ ಜನಮಾನಿಲೆನ ಉಡಲಿಡ ಉಂತುದು ಜೂನಿಯರ್ ಏಸುದಾಸೆ ಪಂಪಿನ ಪುಗಾರ್ತೆನ ಪಡೆತಿನಂಚಿನ ನಮ್ಮ ಊರ್ದ ಪೆರ್ಮೆದ ಕಲಶ ಶ್ರೀ ಜಗದೀಶ್ ಆಚಾರ್ಯ ಇನ್ನೆ ನಮ್ಮೊಟ್ಟಿಗೆ ಉಲ್ಲೇರ ಶ್ರೀತೆಗ ಪೊರ್ಲ ಕಂಟಿಡ ಮಸ್ತ್ ಬಲ್ಮೆನದ ತಮ್ಮನ ಈತೆ ನಡೆತೊಂದುಂಡು ಸಂಗೀತದ ಬೊಳ್ಳಿ ಆಯನಂಚಿನ ಶ್ರೀತೆರು
ದಿವಂಗತ ಗೋಪಾಲಕೃಷ್ಣ ಬಕ ವಾರಿಚ ದಂಪತಿಲೇನ ಪಲ್ಸುದ ಬಾಲೆ ದೇಶ ವಿದೇಶದ ಸಾರ ಸಾರ ಜನಮಾಲಿನ ಉಡಲುಗೆಂದಿದಿನ ಸಂಗೀತ ಮಾಣಿಕ್ಯ. ತಬಲದಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ಅಶೋಕನ್ ಕಾಸರಗೋಡು. ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ರವಿಕಾಂತ್ ಕಾಸರಗೋಡು. ಮ್ಯಾಂಡಲಿನಲ್ಲಿ ಶ್ರೀಯುತ ದೇವರಾಜ್ ಆಚಾರ್. ದೇವರಾಜ್ ಆಚಾರ್ ಮ್ಯಾಂಡಲಿನಲ್ಲಿ. ಕೀಬೋರ್ಡ್ನಲ್ಲಿ ಶ್ರೀಯುತ ಪ್ರಕಾಶ್ ಕುಂಬಳೆ ಪುತ್ತೂರು. ಗಿಟಾರ್ನಲ್ಲಿ ಶ್ರೀಯುತ ಶರತ್ ಹಳೆಯಂಗಡಿ. ಇಷ್ಟು ಹೊತ್ತು ಸಹಗಾಯನದಲ್ಲಿ ಜನ್ಯಪ್ರಸಾದ್ ಅನಂತಾಡಿ. ತನುಶ್ರೀ ಮಂಗಳೂರು. ತನುಶ್ರೀ. ಇಷ್ಟು ಹೊತ್ತು ಕಾರ್ಯಕ್ರಮದ ಈ ಒಂದು ಬ್ರಹ್ಮಕಲಶೋತ್ಸವ ಈ ಸಂದರ್ಭದಲ್ಲಿ ನಮ್ಮ ಈ ತಂಡದಲ್ಲಿ ಕಾರ್ಯಕ್ರಮದ ನಿರೂಪಣೆ ಮೂಲಕ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಂಥ ಒಂದು ನಮ್ಮ ನಿತ್ಯ ಜೀವನದಲ್ಲಿ ಏನೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕು ನಮ್ಮ ಕ್ರಮಗಳನ್ನು ಅಂತ ಹೇಳಿ ಹೇಳಿಕೊಟ್ಟಂತ ಶ್ರೀಯುತ ಕೃಷ್ಣ ಪ್ರಸಾದ್ ಇವರಿಗೆ ನಮ್ಮ ಪ್ರೀತಿಯ ಜೋರಾದ ಕೈ ಚಪ್ಪಾಳಿ. ನಮ್ಮ ಊರೇ ಆಯ್ನೇಟು ಒಂಜಿ ರಡ್ಡು ವಿಚಾರ ನಿಖಲೊಟ್ಟಿಗೆ ಅನುಭವ ನೋಡು. ನಿಖಲಿಗೆ ತೋಜರ್ಲೆ ಯಾವ ಇನ್ನು ಕಾಂಡೆ ಮಂಗಲ್ಸ್ ತಲ್ಪ ಜಗದೀಶ ತೂಯೆ ಅವಳು ಕೋರ್ಟ್ ರೋಡ್ ತಲ್ಪ ತೂಯೆ ಅಂತ ನಿಂಗೆ ಎಲ್ಲಿರ್ಲಿದ್ದ ಪಂಡ ನಮ್ಮ ಊರುದಾರೇನು ನಮ್ಮ ಊರದಕ್ಕೂ ನಂಗೆ ಕೇಪಲ್ಲ ಮೋಕೆಲ್ಲ ಪ್ರೀತಿ ಇಲ್ಲ ಸಸಾರಲ್ಲ ಒಟ್ಟೊಟ್ಟಿಗೆ ಬರ್ಪೀನಿ ಅಂಡ್ ಒಂಜಿ ಪಾತ್ರ ನಿಖಲೊಟ್ಟು ಬನ್ನೋಡು 6ನೇ ಆಯ್ನ ಒಂಜಿ ಟೀಮ್ ಕಟ್ಟೊಂದು ಇನಿ ನಮ್ಮ ನೆಚ್ಚಿನ ಪ್ರಧಾನಿ ಮಂತ್ರಿಯವರು ನಮ್ಮ ಕರ್ನಾಟಕಕ್ಕೆ ಬಂದಾಗ 4 ಸಲ ಕಾರ್ಯಕ್ರಮ ಕೊಟ್ಟಂಥ ಒಂದು ಭಾಗ್ಯ ನಮ್ಮ ತಂಡದ್ದು ಅಂತ ಹೇಳಿಕೊಳ್ಳೋದಕ್ಕೆ ನಾವು ಹೆಚ್ಚು ಹೆಮ್ಮೆ ಪಡ್ತೇವೆ. ವಿಶೇಷವಾಗಿ ರಾಮನ ಹಾಡುಗಳಾಗಲಿ ಕೊರಗಜ್ಜನ ಹಾಡಾಗಲಿ ಕೇವಲ ಇಂದು ಭಾರತದಲ್ಲಿ ಮಾತ್ರವಲ್ಲದೆ ಹೊರದೇಶಗಳ ಗಲ್ಫ್ ರಾಷ್ಟ್ರಗಳಲ್ಲಿ ಕೂಡ ಹಾಡುವಂಥ ಒಂದು ಅವಕಾಶ ಅವರನ್ನು ಹುಡುಕಿ ಬಂದಿದೆ ಮತ್ತು ಅವರನ್ನು ಕರೀತಾ ಇದ್ದಾರೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಸಂಸ್ಕಾರದ ಅಭಿವ್ಯಕ್ತಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಟ್ಟುಕೊಳ್ಳಬೇಕು ಮತ್ತು ಇದು ಪುತ್ತೂರು ಮಣ್ಣಿನ ಕಲೆಯ ಒಂದು ಕೊಡುಗೆ ಅಂತ ಹೇಳುವಂಥದ್ದಕ್ಕೆ ಸಂತೋಷ ಪಡಬೇಕು. ಇನ್ನು ಸರಳವಾಗಿ ಹೇಳೋದಿದ್ರೆ ಎಂಕುಲು ಕಾರ್ಯಕ್ರಮ ಮುಗಿನ್ನೆ ಯಾಪ ಇಲ್ಲಾಗೆ ಎತ್ತು ಜಿಂತೋಜುಂಡು ಆರೇನು ಬಿಡುಗಡೆ ಅಂತ ಎಂಕ್ಲಿಗೆ ಪೋಯಾರ ಗೊತ್ತು ಒಂಜಿ ಸೆಲ್ಫಿ ದೇ ಪುನಃ ಉಪಾದ್ರಾಟು ಬಲ್ಲಿಯೇ ಬಲ್ಲಿ ಏತು ಜನ ದೇಪುರ ಸ್ಟೇಜ್ ಇಟ್ಟು ತೀರ್ಥ ಜಾಪ ಎರಬಡು ಪೂಜಾರಿ ಐಡ್ತ ಬಕ್ಕೆ ಆತ ನಂಜಿ ಕಾನೂನು ಮಲ್ತೆ ಜಗದೀಶ್ ಆಚಾರ್ಯರನ್ನ ಸೆಲ್ಫಿ ಓಡುಂದ ಐಡ್ ದುಂಬೆ ಎನ್ನೋ ಒಂಜಿ ಉಟ್ಟು ಒಂಜಿ ಸೆಲ್ಫಿ ಆವಡುಂದು ಇತ್ತೆ ಒಂಚೂರು ಕಮ್ಮಿ ಆಗ್ತಂಡು ಇತ್ತವಂತೆ ಹದೋಟು ಉಂಡು ತೊಂದರೆ ಇಚ್ಚಿ ಕಾರ್ಯಕ್ರಮವನ್ನು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತುಂಬು ಹೃದಯದ ವಂದನೆಗೂ ಸಲ್ಲಿಸೋಕ್ಕೆ ಮುಂಚಿತವಾಗಿ ಅತ್ಯದ್ಭುತವಾಗಿ ನಮ್ಮ ಧ್ವನಿಯನ್ನು ನಿಮ್ಮಲ್ಲಿಗೆ ತಲುಪಿಸಿದಂಥ ಧ್ವನಿ ಸಿಬ್ಬಂದಿ ವರ್ಗವನ್ನು ಕೂಡ ತುಂಬು ಹೃದಯ ನೆನಪಿಸಿಕೊಳ್ತಾ ಇದ್ದೆ. ಅವರು ನಮಗೆ ಉಸಿರು, ಅವರು ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ. ಕೆಲವೊಮ್ಮೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜೋರಿರ್ತದೆ, ಧ್ವನಿಯದ್ದೇ ಲಾಸ್ಟ್ ತನಕ ಅವರದ್ದೇ ಒಂದು ಧ್ವನಿ ಇರ್ತದೆ, ಆದರೆ ಒಂದು ಚೂರು ಉಪದ್ರ ಇಲ್ಲ. ಈ ಹಾಡು ಎಷ್ಟು ಸಂತೋಷವಾಗಿ ನಮಗೆ ಹಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟು ಅಂದರೆ ಅವರನ್ನು ತುಂಬು ಹೃದಯದಿಂದ ನೆನಪಿಸಿಕೊಳ್ತಾ ಇದ್ದೆ. ಒಂದು ಬಾರಿಯ ಚಪ್ಪಾಳೆ ಸ್ಫೂರ್ತಿ ನಮ್ಮ ಧ್ವನಿಗೂ ದೊರಕಲಿ ಅಂತ ಕೇಳಿಕೊಳ್ತಾರೆ. ನಮ್ಮ ಮಾಜಿ ಶಾಸಕರ ಬಗ್ಗೆ ಒಂದೆರಡು ಮಾತು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಲಿಕ್ಕೆ ಮೊದಲ ಕಾರಣವೇ ಅವರು ನಮಗೆ. ಯಾಕಂತ ಹೇಳಿದರೆ ಕೆಲವು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕಾದ್ರೆ ನಾವು ಅಪ್ಲಿಕೇಶನ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು, ಇಂಪ್ಲೈನ್ಸ್ ಮಾಡಬೇಕು, ಅದೆಲ್ಲ ಏನೂ ಇಲ್ಲದೆ ನಾವು ಹೋಗುವ ಹಾದಿಯನ್ನು ಅವರು ಗುರುತು ಹಿಡಿದು ನಮ್ಮಂಥ ಚಿಕ್ಕ ಕಲಾವಿದರಿಗೆ ಅವರು ನೆನಪಿಟ್ಟು ನಮ್ಮ ಪ್ರತಿಭೆ ಇನ್ನೂ ಬೆಳಿಬೇಕು ಅಂತೇಳಿ ತೆಗೆಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಇಲ್ಲಿಂದಲೇ ಒಂದು ವಂದನೆಗಳು ಸಲ್ಲಿಸ್ತೇವೆ. ನಮ್ಮ ಎದುರುಗಡೆ ಇದ್ದದ್ದು ಪ್ರಾರಂಭಕ್ಕೆ ಒಂದು 7-8 ಜನ, ಆದರೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಬಂದ ಹಾಗೆ
ಒಂದು ಸಂತೋಷ ಆಗುವಂಥ ಹಾಗೆ ಜನ ಒಟ್ಟಿಗೆ ಸೇರಿದ್ದಾರೆ. ಅಲ್ಲಿ ಕೂಡ ಆಲ್ಮೋಸ್ಟ್ ಚೇರ್ಸ್ ಎಲ್ಲ ಫುಲ್ ಆಯಿತು. ಇದಕ್ಕೆ ಹೇಳುವಂಥದ್ದು ಒಂದು ಭಾಗ್ಯ ವಿಶೇಷ ಮತ್ತು ಸನ್ನಿಧಾನದ ಶಕ್ತಿ ಅಂತ ಹೇಳುವಂಥದ್ದು ಅದು. ಈ ನಿಟ್ಟಿನಲ್ಲಿ ನಮ್ಮನ್ನು ಕರೆದು ಇವತ್ತೊಂದು ಕಾರ್ಯಕ್ರಮ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಒಂದು 4 ಗಂಟೆಗೆ ನಾವು ಪ್ರಾರಂಭ ಮಾಡಬೇಕು ಅಂತ ನಿಮ್ಮ ಅಭಿಲಾಷೆ ಇತ್ತು. ಆದರೆ 2:30-3 ಗಂಟೆಗಳ ಜರ್ನಿ ಕುಂಬ್ಳೆಯಿಂದ ಇಲ್ಲಿಗೆ ಬರಲಿಕ್ಕೆ, ಅಷ್ಟು ಹೊತ್ತು ಒಂದು ಹರಿಕಥೆಯನ್ನು ಏರ್ಪಡಿಸಿ ನಮಗೂ ತೊಂದರೆ ಆಗದ ರೀತಿಯಲ್ಲಿ, ಸೇರಿದ ಜನಕ್ಕೂ ತೊಂದರೆ ಆಗದ ಹಾಗೆ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗುವ ಹಾಗೆ ಈ ಸನ್ನಿಧಾನದ ಶಕ್ತಿ ಇವತ್ತು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಮುಂಬರುವ ದಿನಗಳಲ್ಲಿ ಮತ್ತೆ ನಿಮ್ಮ ಭೇಟಿ ಸಾಧ್ಯವಾಗಲಿ ಅಂತ ಹಾರೈಸುತ್ತಾ, ನಂಬಿಕೊಂಡು ಬಂದಂತಹ ದೇವರು ಸಕಲರಿಗೆ ಸಕಲವನ್ನು ಸಕಾಲದಲ್ಲಿ ಇತ್ತು ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹಾರೈಸಿ ಕಾರ್ಯಕ್ರಮದ ಮಂಗಳಗೀತೆಯೊಂದಿಗೆ ವಿರಮಿಸಲಿಕ್ಕಿದ್ದೇವೆ. लोकवीरं महापूज्यं सर्वरक्षाकरं विभुं पार्वती हृदयानन्दं शास्तारं प्रणमाम्यहम्. स्वामी शरणमय्यप्पा, स्वामी शरणमय्यप्पा, स्वामी शरणमय्यप्पा, स्वामी शरणमय्यप्पा. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. हरिवरासनं स्वामी विश्वमोहनं, हरिधरीश्वरं आराध्यपादुकम्, हरिविमर्दनं स्वामी नित्यनर्तनं, हरिहरात्मजं स्वामी देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. शरणकीर्तनं स्वामी भक्तमानसं, भरणलोलुपं स्वामी नर्तनालसं, अरुणभासुरं स्वामी भूतनायकं, हरिहरात्मजं स्वामी देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. श्रुतजनप्रियं स्वामी चिन्तितप्रदं, श्रुतिविभूषणं स्वामी साधुजीवनं, श्रुतिमनोहरं स्वामी गीतलालसं, हरिहरात्मजं स्वामी देवमाश्रये. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा. शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा, शरणमय्यप्पा स्वामी शरणमय्यप्पा, स्वामी शरणमय्यप्पा स्वामी शरणमय्यप्पा. सर्वमङ्गलमाङ्गल्ये
शिवे सर्वार्थ साधिके शरण्ये त्र्यंबके गौरी नारायणी नमोस्तुते। ओम त्र्यंबकं यजामहे सुगंधिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्। मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः। नीलांजन समाभासं रविपुत्रं यमाग्रजं छायमार्तांड संभूतं तं नमामि शनैश्चरो। सर्वतीर्थात्मिके सर्वमंत्रात्मिके सर्वतत्वात्मिके सर्वमुद्रात्मिके सर्वपीठात्मिके सर्वशक्त्यात्मिके सर्ववर्णात्मिके सर्वविद्यात्मिके सर्वयोगात्मिके सर्वनादात्मिके सर्वशब्दात्मिके सर्वविश्वात्मिके सर्वदीक्षात्मिके सर्वके जगन्मातृके पाहि मां देवी तुभ्यं नमो देवी तुभ्यं नमो देवी तुभ्यं नमो देवी तुभ्यं नमो नमः। रामाय रामभद्राय रामचंद्राय वेधसे रघुनाथाय नाथाय सीताय पतये नमः। ओम रोगानशेषानपहंसि दुष्टारुष्टात् कामान् सकलनभीष्टान् त्वामाशितान् न विपन्नारणान् त्वामाशिताशतां प्रयान्ति सर्वबाधा प्रशमनं त्रैलोक्य साखिलेश्वरी एवमेव त्वया कार्यम् अस्मद्वैर्विनाशनम्। ओम श्री दुर्गे दुर्गाम्बिके नमोऽस्तुते। अनन्तं वासुकिं शेषं पद्मनाभं च कम्बनं शङ्खपालं भरतराष्ट्रं तक्षकं कालीं ततयेतानि नवनामानि नागानं च महात्मनं। सायंकाले पठे नित्य प्रातःकाले विशेषतः तस्मै विषभय नास्ति सर्वत्र विजयी भवे। ओम शान्तिः ओम शान्तिः ओम शान्तिः। ಶ್ರೀಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ, ದೈವ ದೇವರ ಪಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ, ಬೋಲೋ ಭಾರತ್ ಮಾತಾ ಕೀ। ಇತ್ತೆ ಮುಟ್ಟ ಈ ಒಂಜಿ ಅದ್ಭುತ ಸ್ವರೊಟ್ಟು ನಮ್ಮ ಈ ಕಜ್ಜಾಯಗು ಐಸಿರಣು ಏರಾಯನಂಚಿನ ತುಳುನಾಡ ಗಾನ ಗಂಧರ್ವ ಬಿರುದಾಂಕಿತ ಕಲರ್ಸ್ ಕನ್ನಡ ಖ್ಯಾತಿದ ಪುತ್ತೂರು ಜಗದೀಶ್ ಆಚಾರ್ಯ ಬೊಕ್ಕ ಅರ್ನ ಕೂಟಗು ಉಡಲದಿಂಜಿ ಸೊಲ್ಮೆಲಿನ ಸಂಧಾಯಿತ ಮಲ್ತೊಂದು ಈ ಒಂಜಿ ಪುಣ್ಯಕ್ಷೇತ್ರದ ಮಾತ ದೈವ ದೇವೇರ್ನಲ ಇಂಬು ನಿಕಲ ಮೆತ್ತುಪ್ಪಡು ನನಾತ್ ನಿಕಲಿನ ಈ ಒಂಜಿ ಪುಗಾರ್ಮೆ ಚಾತುರ್ಪೆ ದೇಶ ವಿದೇಶಡು ಹರಡಡೆ ಪಂಡದು ಎಂಕಲ ಶುಭ ಹಾರೈಕೆದೊಟ್ಟಿಗೆ ಲೆಪ್ಪೋಲೆಗೆ ಈ ಗುರುಕಾರ್ಲಿನ ಲೆಪ್ಪೋಲೆಗೆ ಓಕೊಡ್ದು ಬೈದು ನಂಚಿನ ನಿಕಲೆಗೆ ಉಡಲ ದಿಂಜಿ ಸೊಲ್ಮೇಲಿನ ಸಂಧಾಯಿತ ಮಲ್ತೊಂದು ನಾನದೊಂಬು ಈ ವೇದಿಕೆಡ್ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಪೆರುಂಡು. ಈ ಸಭಾ ಕಾರ್ಯಕ್ರಮಡು ಈ ಕ್ಷೇತ್ರದ ಇತ್ ಭವ್ಯವಾಯಿನ ಗುಡಿ ನಿರ್ಮಾಣಗೂ ಕಾರಣರಾಯಿನ ಅನೇಕ ಜನಕುಲೆನು
ಗುರುತಿಸಂಬಂಧಿಂచిన ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕರ್ನಾಟಕ ವಿಧಾನಸಭೆತ ಮಾಜಿ ಸದಸ್ಯರಾಯಿನ ಈ ಭಾಗದ ಮಾಜಿ ಶಾಸಕರು ಸನ್ಮಾನ್ಯ ಸಂಜೀವ ಮಠಂದೂರು ಮೇರು ವಯಸ್ಸಾಯರೊಳ್ಳೆಯರು ಅಂಚನೆ ಧಾರ್ಮಿಕ ಉಪನ್ಯಾಸಕರ ಬ್ರಹ್ಮಶ್ರೀ ಕುಂಟಾರ್ ರವೀಶ್ ತಂತ್ರಿ ಎಂಬರು ಸೇರೋನ್ ಬೇ ಪಂಡದ ಎಂಕ್ಲೆ ಸಂದೇಶನ ಕಡಪಡ್ದೇರು. ಅಂಚನೆ ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಅತಿಥಿಗಳಾದ ಶ್ರೀ ರಾಜಶೇಖರ್ ಜೈನ್ ಉಪಾಧ್ಯಕ್ಷರು ಬನ್ನೂರು ರೈತರ ಸೇವಾ ಸಹಕಾರಿ ಬ್ಯಾಂಕ್ ಸಂಘ ಮೇರು, ಶ್ರೀಮತಿ ಸ್ಮಿತಾ ಎನ್ ಬನ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಶ್ರೀಮತಿ ಗೌರಿ ಬನ್ನೂರು ನಗರಸಭೆತ ಸದಸ್ಯರು, ಶ್ರೀಮತಿ ಮೋಹಿನಿ ವಿಶ್ವನಾಥ ಗೌಡರು ನಗರಸಭೆ ಸದಸ್ಯರು ಮುಗ್ಲು ಮಾತ ಈ ಸಭೆಟ್ ನಮ್ಮೊಟ್ಟಿಗೂ ಅತಿಥಿಗಳಾದ ಇಪ್ಪೆರೊಳ್ಳೆರು ನಾ ಕೆಲವೇ ಪೊರ್ತುಡು ಸಭಾ ಕಾರ್ಯಕ್ರಮ ಈ ಸಭೆಟ್ ಈ ಕ್ಷೇತ್ರಡು ಅಪ್ಪೆ ದಯ್ಯರೆ ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ದೈವಲು ಮಾತ ನೆಲೆಯರ ಭವ್ಯವೇನ ಗುಡಿಟ್ ಅಗಲ್ನ ಸಾನ್ನಿಧ್ಯ ಆಯರ ಕಾರಣ ಮಾತೆರನ್ನ ಗುರುತಿಸಂಬಂಧಿಂಚಿ ಕಾರ್ಯಕ್ರಮಲ ಈ ಸಭಾ ವೇದಿಕೆಡು ನಡಪೆರೋಣ. ಲಕ್ಕಿಡಿಪು ಪುಸ್ತಕದ ತೊಂದೆ ನೆಕಲು ಆಯ್ನಾತು ಬೇಗ ಸೇವಾ ಕೌಂಟರ್ಡ್ ನಿಖಲ ಪುಸ್ತಕನು ಕನತು ಕೊರಡು ದಯಮಲ್ತದ ಸಂಘಟಕರ ವಿನಂತಿ ಮಲ್ತೊಂದುಲ್ಲೇರು. ದಯಮಲ್ತದ ಬತ್ತಿನಂಚಿನ ಕಲಾಭಿಮಾನಿಲೆ ಅಂಚನೆ ಭಗವದ್ಭಕ್ತೆರಡಲ ಒಂಜಿ ಭಿನ್ನಾದಿಗೆ ಸಭಾ ಕಾರ್ಯಕ್ರಮ ಆಯ್ಬೊಕ್ಕ ಅನ್ನ ಪ್ರಸಾದಲ ಉಂಡು ದಯಮಲ್ತದ ಅವೆಲ್ಲ ಅದತ್ತೊಂದು ನಿಖಲು ಪೋಡು ಸಂಗೀತ ಗಾನ ಸಂಭ್ರಮಗೂ ಎಂಚ ನಿಖಲು ಉಮೇದಡಿತ್ತರ ಅವೇ ಉಮೇದು ದುಂಬುದ ಧಾರ್ಮಿಕ ಸಭಾ ಕಾರ್ಯಕ್ರಮಗಳ ಉಪ್ಪೋಡು ದಯಮಲ್ತದ ನಿಖಲು ಇತದ ಸಭಾ ಕಾರ್ಯಕ್ರಮ ಪೊರ್ಲು ಮಲ್ತದ ನಡಪಾದು ಕೊರಡು ಪಂಡದ ನಿಖಲ್ಡ ವಿನಮ್ರವಾದ ವಿನಂತಿ ಮಲ್ತೊಂದಿಲ್ಲ. ಮೂಡಾಯ್ಡ್ ಪುಟ್ಟಿನಂಚಿನ ನೇಸರ ದೇವೇರು ಲೋಕಗು ಬೊಲ್ಪು ಕೊರ್ದು ಅರೆನ ಕಜ್ಜನು ಕರಿತದ ಪಡ್ಡಾಯ್ಡ್ ಕಂತದಾಂಡು ಮೇರೆ ಪೋಯಿನ ಕಂಜಿ ಕೈ ಕಂಜಿಲು ಕಿದೆ ಸೇರುದಾಂಡು ಬಂಜಿದ ಬಡವನ ಅರಪೆರೆ ಪೋಯಿನ ಮುರ್ಗ ಪಕ್ಕಿಲು ಗೂಡು ಸೇರುದಂಚಿ ಈ ಪೊರ್ತು ಅಮೃತ ಗಳಿಗೆ ಗೋಧೋಳಿ ಮೂರ್ತೋಡು ಬಾನದೇವಿರ ರಾತ್ರ ದೇವರೆಗೆ ಮೂಡ್ಯರೆ ಅಪ್ಪಣೆ ಕುರುನಂಚಿನ ಈ ಪೊರ್ಲಗಳಿಗೆ ಚಂದ್ರದೇವರು ಮೂಡೊಂದು ಬುಳ್ಳಿಲೆಗೆ ಮಿನ್ಕೆರೆಲೆ ಪೋಲೆ ಕೊರ್ಪಿನಂಚಿನ ಈ ಒಂಜಿ ಅಮೃತಗಳಿಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮಯೋ ದೇವ ಸರ್ವಕಾರ್ಯೇಷು ಸರ್ವದಾ. ವಿಘ್ನೆಲನ ಅಧಿಪತಿ ಆನೆ ಮೋನೆದ ಗಣಪತಿ ದೇವರನ್ನು ಸುರುಕ್ಕಾದು ದುಂಬುದಿ ಒಂದು ಬಲಿಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡಗು ಪರಶುರಾಮನ ಕುಡರಿಪಿಟ್ಟದ ಶಕ್ತಿದ ಮಣ್ಣು ನಮ್ಮ ತುಳುವನಾಡು. ಪಚ್ಚ ಸಿರಿಟ ನಾಗಿ ಜಡಿತ ಸರ್ಪ ಜಿಡಿತ ಪಂಚವರ್ಣದ ಪಂಚೋಡಿ ಮಣ್ಣದ ಅಜನದ ಕಮ್ಮಣದ ನಾಡು ಒವೊಂದು ಕೇನಂಡ ಅವೇ ನಮ್ಮ ತುಳುವನಾಡು. ಇಂಚಿತಿ ಈ ತುಳುವನಾಡು ಮುಂಡ ಉರಿತದ ಗಂಧ ಪಾರಾದು ಪೇರು ನೀರಿಡ ಲೆಕ್ಕ ಮೆರೆಪಾದು ಪೊಯ್ಯದ ಪುದೆನ ಮಾಯುಡು ತುಂಬೊಂದು ಪೂತ ಪುದೆನ ಸಂಸಾರಗೂ ಕೊಡ್ದು ನಂಬಿನಕ್ಲೆಗೆ ಇಂಬು ಕೊಡ್ದು ಗೆಂಡದ ಬಡ್ಸಗು ಕಂಚಿದ ಬೇಲಿಯಾದ ಕಂಚಿದ ಕೋಟೆಗೆ ಕರ್ಬದ ಬೇಲಿಯಾದ ರಾಣಿ ಕಾಲಡು ತನ್ನ ಉಂಗುಷ್ಟ ಊರುದು ನಂಬಿನಕ್ಲೆಗೆ ನಂದಲದ ಬಿತ್ತದ ಲೆಕ್ಕ ಕಾಪುದೀದು ಕಾತೊಂದು ಬೈದಿನ ದೈವಲೆಗೆ ಮೂಡಾಯಿ ಪಡ್ಡಾಯಿ ತೆನ್ಕಾಯಿ ಬಡ್ಕಾಯಿ ಈ ಮಹಾತ ದಿಕ್ಕಿಡ್ಲ ನೆಲೆಯಾದುಪ್ಪಿ ನಾಗ ಬ್ರಹ್ಮೇರಿನ ನೆನವರಿಕೆ ಮಲ್ತೊಂದು ನಮ್ಮ ಮಾಗನೆದ ಜನಮಾಳಿಲಿನ ಉಡಲಡ ನೆಲೆಯಾಯಿ ನಂಚಿನ ಕುಂಟ್ಯಾನ ಸದಾಶಿವ ದೇವರೇನ ಅಡ್ಡಬೂರೊಂದು ಜನಕಲಿನ ಮೂಕೆಡು ಕಾತೊಂದು ಬರ್ಪಿನ ಶ್ರೀ ಮಹಾಲಿಂಗೇಶ್ವರನ ಪಾದಗು ಬಗುತಿಡ ಅಡ್ಡಬೂರೊಂದು ಓ ಅಪ್ಪೆ ಪನ್ನಗ ಮಟ್ಟೆಳ್ಳು ಪಾರ್ದು ತಾಂಕುನಂಚಿನ ಕಟೀಲ್ದ ಅಪ್ಪೆ ಉಳ್ಳಾಲ್ತಿನ ನೆನವರಿಕೆ ಮಲ್ತೊಂದು ಪತ್ತು ಬಿರಿಲ್ನ ಗೋಡ್ಯಾದ ಸುಗುಪಿನ ಸಂದಾಯಿತ ಮಲ್ತೊಂದು ದತ್ತ ಮರ್ಗಿಳ್ದು ತೂಯಡ ಕಣ್ಣಿಗು ತೋಜಂದಿ ಮಾಯದ ದೈವಳು ಬಲತ್ತ ಮರ್ಗಿಳ್ದು ತೂಯಡ ನಂಬಿನಕ್ಲೆಗೆ ಇಂಬು ಕೊರ್ಪಿನ ದೈವಲು ಇಂಚಿತ್ತಿ ಸಾನ್ನಿಧ್ಯದ ಸುತ್ತ ಬೂಡುದ ಮಾತ ದೈವ ದೇವರಿಗಳ ತರಿನ ತಗ್ಗಾದ ಸೊರ್ಕಿನಾಯನ ಸಿರ್ಕಿನಾಯನ ಸೊರ್ಕಾಂದೆ ಏರಿನಾಯನ ತಗ್ಗಾಂದೆ ತಗ್ಗಿನಾಯನ ಮುಂಡ ಒರಿತದ ಪಾದುನು ಪಾರಂದೆ ಭೂಮಿಗೆ ತಾಗಂದೆ ಕಾಪುದೀದು ಕಾತೊಂದು ಬರ್ಪಿನ ಒಲಿ ಮದೆತ್ತ ಮಾತ ದೈವ ದೇವರೆಗಳ ತರಿನ ತಗ್ಗಾದ ಬೆರಿನಿ ಬಗ್ಗಾದ ಮಾಯಿ ಒರ್ಂಬ ಪೋಪಿನ
ಈ ಒಂಜಿ ದಿನತ ಗೋಧೂಳಿ ಮೂರ್ತದ ಅಮೃತ ಗಳಿಗೆದ ಇನಿತ್ತ ಈ ಪೊರ್ತುಡು ಬನ್ನೂರು ಶ್ರೀ ದಯ್ಯೇರ ಮಾಡ ನಡಿಮಾರು ಭಾವದ ಕೆರೆ ಶ್ರೀ ನಾಗ ಸಾನ್ನಿಧ್ಯ ಅಲಂಬುಡ ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅನ್ನಪ್ಪ ಪಂಜುರ್ಲಿ ಸಾನ್ನಿಧ್ಯ ಆನೆ ಮಜಲು ಉಂದೆತ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವದ ಉಚ್ಚಯನಗು ಬೈದಿನಂಚಿನ ಮಾತ ಕರಿತದ ಇತ್ತೆ ಧಾರ್ಮಿಕ ಲೇಸು ಬೈದಿನಂಚಿನ ಮಾತ ಬಗುತೆರೆಲ್ಲ ಉಡಲ ದಿಂಜಿದ ದುಂಬಾದಿ ಎತ್ಕೊನೊಂದು ಈ ಧಾರ್ಮಿಕ ಲೇಸುಗು ಅಡಿ ಆವೊಂದುಲ್ಲ ಆದಿ ಆವೊಂದುಲ್ಲ. ನಮ್ಮ ಈ ಪೊರ್ಲಕಂಠದ ಕಜ್ಜಾಯಗು ಪೊರ್ಲುದ ಮಣ್ಣದ ಪುಣ್ಯಕ್ಷೇತ್ರಗೂ ಪಣವುದ ಸಹಾಯ ಮಲ್ತಿನಕಲು ಮಸ್ತ್ ಜನ ಉಲ್ಲೇರು. ಶ್ರೀ ರತ್ನಾಕರ್ ರೈ ಕೆಳಗಿನ ಮನೆ ಬನ್ನೂರು, ಕೆ ಸುರೇಶ್ ಆನೆಮಜಲು ಬನ್ನೂರು, ಜಾರಪ್ಪ ಪೂಜಾರಿ ಮೇಲ್ಮಜಲು, ಶ್ರೀಧರ ಪೂಜಾರಿ ಮೇಲ್ಮಜಲು, ಬಿ ಮಂಜುನಾಥ ಮೇಲ್ಮಜಲು, ತನಿಯಪ್ಪ ಪೂಜಾರಿ ಹೋಟೆಲ್ ಸುವರ್ಣ, ಸೀತ ಪೂಜಾರಿ ಆನೆಮಜಲು, ಮಾದಪ್ಪ ಮತ್ತು ಮನೆಯವರು, ರಾಜು ಪೂಜಾರಿ ಆನೆಮಜಲು, ಶ್ರೀಕೃಷ್ಣ ಭಟ್ ಅನುಮಾಜೆ, ಸಂಜೀವಗೌಡ ಪಿಲಿಬೈಲು ಕೃಷ್ಣನಗರ, ಮನೋಹರ ರೈ ಮಾರ್ನಾಟ್ಕ ಬನ್ನೂರು, ಆನಂದ ಪೂಜಾರಿ ಪಡೀಲುಗುತ್ತು, ದಿವಂಗತ ಶ್ರೀಧರ ಭಂಡಾರಿ ಮನೆಯವರು ಬನ್ನೂರು, ಸೋಮಪ್ಪ ಗೌಡ ಮತ್ತು ಮನೆಯವರು ಸಪ್ತಗಿರಿ, ಕೊರಗಪ್ಪ ಗೌಡ ಬನ್ನೂರು ಪಟ್ಟೆ, ಉಗ್ಗಪ್ಪ ಆನೆಮಜಲು LIC, ನಾಗೇಶ ಕೆ ಅನುರಾಧ ನಂದಿಲ, ಮೀನಾಕ್ಷಿ ಸೇಸಪ್ಪ ಪೂಜಾರಿ ಮತ್ತು ಮನೆಯವರು ಆನೆಮಜಲು, ಜತ್ತಪ್ಪ ಗೌಡ ಮತ್ತು ಮನೆಯವರು ಅಲುಂಬುಡ, ಚಂದ್ರಹಾಸ್ ಶೆಟ್ಟಿ ಆನೆಮಜಲು, ಜ್ಯೋತಿ ಸಂಜೀವ ಆನೆಮಜಲು, ಅಶೋಕ ಮತ್ತು ಪ್ರೇಮ ಭಾಸ್ಕರ ಮೇಲ್ಮಜಲು. ದಯಮಾಡಿ ಈ ಒಂದು ಕರೆದ ಹೆಸರಿದ್ದವರು ಆದಷ್ಟು ಬೇಗನೆ ವೇದಿಕೆಯ ಬಳಿ ಬರಬೇಕು, ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೋಹನ್ ರೈ ಆನೆಮಜಲು ಬನ್ನೂರು, ವಿಶ್ವನಾಥ ಗೌಡ ಬನ್ನೂರು, ರಮೇಶ್ ಗೌಡ ನೀರ್ಪಾಜೆ, ಪುರುಷೋತ್ತಮ ಪ್ರಭು ಮೇಲ್ಮಜಲು, ಯಶೋಧ ಮೋನಪ್ಪ ಗೌಡ ಮೇಲ್ಮಜಲು, ಮೋನಮ್ಮ ಮತ್ತು ಮನೆಯವರು ಬಾನೊಟ್ಟು ಮನೆ, ರಾಘವೇಂದ್ರ ಮಯ್ಯ ಕುಂಟ್ಯಾನ, ಕೂಳೂರು ಶ್ರೀ ಕೃಷ್ಣ ಭಟ್, ಚಂದ್ರಾಸ ಜಿ ಶೆಟ್ಟಿ ಆನೆಮಜಲು, ಜ್ಯೋತಿ ಸಂಜೀವ ಪೂಜಾರಿ ಆನೆಮಜಲು, ಅಶೋಕ ಬನ್ನೂರು ಮೇಲ್ಮಜಲು, ಮನೋಹರ ರೈ ಆನೆಮಜಲು, ಗಣೇಶ್ ರೈ ಬಾಳಿಕೆ ಬನ್ನೂರು, ಪುರುಷೋತ್ತಮ ಆನೆಮಜಲು RTO, ಚಂದ್ರಾಕ್ಷಿ ರೈ ಕೆಳಗಿನ ಮನೆ ಬನ್ನೂರು. ದಯಮಾಡಿ ಈಗ ಹೆಸರು ಕರೆದಂಥ ಮಹನೀಯರು ಯಾರಾದರೂ ಇದ್ದರೆ ಈ ಒಂದು ವೇದಿಕೆಯ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕ್ಷೇತ್ರದಲ್ಲಿ ಸುಮಾರು 4 ವರ್ಷಗಳಿಂದ ಕರಸೇವೆಯನ್ನು ಮಾಡಿದಂತಹ ಮಹನೀಯರು ಚೆನ್ನಪ್ಪ ಆನೆಮಜಲು ಮತ್ತು ಮನೆಯವರು, ಕೊರಗಪ್ಪ ಆನೆಮಜಲು ಮತ್ತು ಮನೆಯವರು, ಲಿಖಿತ್ ಕೃಷ್ಣ ಮತ್ತು ಮನೆಯವರು, ಬಾಬುಗೌಡ ಮತ್ತು ಮನೆಯವರು ಆನೆಮಜಲು, ರಾಜೀವ ಪೂಜಾರಿ ಮತ್ತು ಮನೆಯವರ ಆನೆಮಜಲು, ಉಪೇಂದ್ರ ಆಚಾರ್ಯ ಮತ್ತು ಮನೆಯವರು ಆನೆಮಜಲು, ಸಂತೋಷ್ ಕುಮಾರ್ ಮತ್ತು ಮನೆಯವರು ಆನೆಮಜಲು, ಬಾಲಕೃಷ್ಣ ಮತ್ತು ಮನೆಯವರ ಆನೆಮಜಲು, ಕುಂಜಿರ ಮತ್ತು ಮನೆಯವರು ಆನೆಮಜಲು, ಆನಂದ ಶಶಿಕಲಾ ಮತ್ತು ಮನೆಯವರು ಆನೆಮಜಲು, ಉಗ್ಗಪ್ಪ ಮತ್ತು ಮನೆಯವರು ಆನೆಮಜಲು, ಮೋನಪ್ಪ ಮತ್ತು ಮನೆಯವರ ಆನೆಮಜಲು, ಪ್ರಜ್ವಲ್ ಅಶ್ವಿನ್ ಮತ್ತು ಮನೆಯವರ ಆನೆಮಜಲು, ಆಕಾಶ್ ಆನೆಮಜಲು, ರಾಮಣ್ಣ ಪೂಜಾರಿ ಮತ್ತು ಮನೆಯವರ ಆನೆಮಜಲು, ಕೃಷ್ಣಪ್ಪ ಪೂಜಾರಿ ಮತ್ತು ಮನೆಯವರ ಆನೆಮಜಲು, ಜಯರಾಮ್ ಪೂಜಾರಿ ಮತ್ತು ಮನೆಯವರ ಆನೆಮಜಲು, ಲಕ್ಷ್ಮಣ್ ಪೂಜಾರಿ ಮತ್ತು ಮನೆಯವರ ಆನೆಮಜಲು, ನಾರಾಯಣ ಮೂಲ್ಯ ಮತ್ತು ಮನೆಯವರ ಆನೆಮಜಲು, ಲಿಖಿತ್ ಗೌಡ ಮತ್ತು ಮನೆಯವರ ಆನೆಮಜಲು,
ಜನಾರ್ದನ ಮತ್ತು ಮನೆಯವರು ಆನೆಮಜಲು, ಚಂದ್ರಶೇಖರ್ ಗೌಡ ಮತ್ತು ಮನೆಯವರು ಆನೆಮಜಲು, ಚಂದ್ರಶೇಖರ್ ಗೌಡ ಮತ್ತು ಮನೆಯವರು ಅಲುಂಬುಡ, ಮೋಹನ ಮತ್ತು ಮನೆಯವರು ಆನೆಮಜಲು, ರವಿ ಮತ್ತು ಮನೆಯವರು ಆನೆಮಜಲು, ಗೋಪಾಲ ಮತ್ತು ಮನೆಯವರು ಆನೆಮಜಲು, ಭಾಸ್ಕರ ಮತ್ತು ಮನೆಯವರು ಆನೆಮಜಲು, ಸುಂದರ ಮತ್ತು ಮನೆಯವರು ಆನೆಮಜಲು, ವಾಸಪ್ಪ ಗೌಡ ಮತ್ತು ಮನೆಯವರು ಬನ್ನೂರು, ನಾರಾಯಣ್ ಗೌಡ ಮತ್ತು ಮನೆಯವರು ಬನ್ನೂರು, ಸೇಸಮ್ಮ ಬಾಬುಗೌಡ ಮತ್ತು ಮನೆಯವರು ಬನ್ನೂರು, ಅವಿನಾಶ್ ರೈ ಮತ್ತು ಮನೆಯವರು ಅಲುಂಬುಡ. ತಮ್ಮನ್ನು ಕೂಡ ಈ ಒಂದು ಸುಂದರ ವೇದಿಕೆಯಲ್ಲಿ ಗುರುತಿಸುವಂಥ ಕಾರ್ಯಕ್ರಮ ಇದೆ. ದಯವಿಟ್ಟು ಇದ್ರೂ ಕೂಡ ತಾವು ಒಮ್ಮೆ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೆಚ್ಚಿನ ಧನ ಸಹಾಯವನ್ನು ನೀಡಿದಂಥ ಮಹನೀಯರು ಸೇಸಮ್ಮ ಬಾಬುಗೌಡ ಬನ್ನೂರು, ಹರೀಶ್ ಪಿ ಕೃಷ್ಣ ಸ್ಟುಡಿಯೋ, ಸೇಸಪ್ಪ ಗೌಡ ಕುದ್ವ ಆನೆಮಜಲು, ಸತೀಶ್ ಕುಮಾರ್ KSRTC ಆನೆಮಜಲು, ಚಂದ್ರಶೇಖರ್ ಗೌಡ ಅಲುಂಬುಡ, ಈಶ್ವರ ಗೌಡ ಅಲುಂಬುಡ, ದಿನೇಶ್ ಶೆಟ್ಟಿ ಮತ್ತು ಕುಟುಂಬಸ್ಥರು ಹೋಟೆಲ್ ಧನ್ಯವಾದ್ ಪಡೀಲ್, ಲತಾ ಹರೀಶ್ ಆಚಾರ್ಯ, ಶ್ರೀ ಗಂಗಾಧರ್ ಗೌಡ ಆನೆಮಜಲು, ಹನುಮಾಜೆ ಕೃಷ್ಣ ಭಟ್, ಹಾಗೆ ಇನ್ನೂ ಹೆಚ್ಚಿನ ಮೊತ್ತವನ್ನು ಧನ ಸಹಾಯ ಮಾಡಿದಂತಹ ಮಹಾನ್ ಭಕ್ತರು ಸುದೇಶ್ ಪೂಂಜಾ ಬನ್ನೂರು ಗೊತ್ತು, ನಾರಾಯಣ್ ಗೌಡ ಮತ್ತು ಮನೆಯವರು ಬನ್ನೂರು, ವಾಸಪ್ಪ ಗೌಡ ಮತ್ತು ಮನೆಯವರು ಬನ್ನೂರು, ಶ್ರೀ ದಿನೇಶ್ ಆಚಾರ್ಯ ಆನೆಮಜಲು. ಈಗ ಕರೆದಂತಹ ಹೆಸರಿನವರು ದಯವಿಟ್ಟು ತಾವು ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮನು ಪ್ರಾರಂಭ ಮಂತಂದುಲ್ಲ. ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಬನ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಅಂಚನೆ ಈ ಕಾರ್ಯಕ್ರಮಡು ಅತಿಥಿಗಳಾದ ಇಪ್ಪನ ಶ್ರೀ ರಾಜಶೇಖರ್ ಜೈ ನಿರ್ಪಾಜೆ, ಶ್ರೀಮತಿ ಸ್ಮಿತಾ ಎನ್, ಶ್ರೀಮತಿ ಗೌರಿ ಬನ್ನೂರು, ಶ್ರೀಮತಿ ಮೋಹಿನಿ ವಿಶ್ವನಾಥ್ ಮುಗ್ಲಿನ ಮಾತಾ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾಯನ ಎ.ವಿ. ನಾರಾಯಣ್, ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರಾಯನ ವಿಶ್ವನಾಥ ಗೌಡ್ರು, ಅಂಚನೆ ಬ್ರಹ್ಮ ಕಲಶೋತ್ಸವ ಸಮಿತಿದ ಪ್ರಧಾನ ಕಾರ್ಯದರ್ಶಿ ರತ್ನಾಕರ್ ರೈ ಕೆಳಗಿನ ಮನೆ, ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಮೌನೇಶ್ ಎನ್ ಮುಗುಳು ವೇದಿಕೆಗೆ ಎತ್ತೊಂದು ಬರೋಡೊಂದು ವಿನಮ್ರಪೂರ್ವಕವಾದ ವಿನಂತಿ ಮಂತಂದುಲ. ವಿಶ್ವನಾಥ ಗೌಡ್ರು, ಎ.ವಿ. ನಾರಾಯಣ್, ರತ್ನಾಕರ್ ರೈ, ಅಂಚನೆ ಮೌನೇಶ್ ಮುಗುಳು ಕೂಡ ವೇದಿಕೆಗೆ ಬರೋಡೊಂದು ವಿನಂತಿ ಮಂತಂದುಲ. ಬ್ರಹ್ಮ ಕಲಶೋತ್ಸವ ಸಮಿತಿದ ಅಧ್ಯಕ್ಷರಾಯನ ವಿಶ್ವನಾಥ ಗೌಡ್ರು, ಅಂಚನೆ ರತ್ನಾಕರ್ ರೈ ಮೌನೇಶ್ ಮುಗುಲ್ಲ ವೇದಿಕೆ ಬರೋಡೊಂದು ಕೇಳೊಂದಿಲ್ಲ.
ಓಲ ಒಂಜಿ ಲೇಸ್ ದಾಲ ವಿಘ್ನ ಉಪ್ಪಂದೆ ನಡಪುಡೋಣಂದ ಅಲ್ಪ ದೇವನ ಇಂಬು ಬೋಡುಗೆ ನಮ್ಮ ಭಾರತೀಯ ಸಂಸ್ಕೃತಿದ ಪ್ರಕಾರ ಲೇಸ್ಗ್ ಇಂಬುನು ನಟ್ಟರೆ ಬರೊಂದುಲ್ಲೆರು ಕುಮಾರಿ ಹರ್ಷಿತಾ ಬೊಕ್ಕ ಕುಮಾರಿ ರಕ್ಷಿತಾ ಈ ಒಂಜಿ ಲೇಸ್ಗ್ ಇಂಬುನು ನಟ್ಟೊಂಡ ಬರೊಂದುಲ್ಲೆರು गजानना शुभानना पाहि प्रभो मा पाहि प्रसन्न पाहि प्रभो मा पाहि प्रसन्न गौरी नंदन गजानना गिरिजानंदन निरंजना गिरिजानंदन निरंजना षण्मुख सोदर गजानना षण्मुख सोदर गजानना गजानना शुभानना गजानना शुभानना पाहि प्रभो मा पाहि प्रसन्न पाहि प्रभो मा पाहि प्रसन्न गौरी नंदन गजानना गजानन गजानना गजानना शुभानना गजानना शुभानना ಸಲ್ಮೇಲು ನನ್ನ ದುಂಬುಗು ನಮ್ಮ ಇನಿತ ಅತಿಥಿಗಳನ್ನು ಪ್ರೀತಿಡ್ ಗೌರವರು ಎದ್ಕೊಂಡು ನಂಚಿನ ಕಾರ್ಯಕ್ರಮ ಈ ಕಾರ್ಯಕ್ರಮನು ನಡಪಾದ ಕೊರ್ಪೇರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ಗುರ್ಕಾರಾಯ್ನ ಶ್ರೀ ವಿಶ್ವನಾಥ ಗೌಡ ಬನ್ನೂರು ಮೇರು ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಈ ದೆಯ್ಯರ ಮಾಡದ ಭಕ್ತಾದಿಗಳಾಗಿ ಬಂದಂಥ ಎಲ್ಲರೂ ಇಲ್ಲಿ ಸೀಟ್ ಖಾಲಿದೆ, ದಯಮಾಡಿ ಎಲ್ಲರೂ ಬಂದು ಮುಂಭಾಗದಲ್ಲಿರ್ತಕ್ಕಂಥ ಆ ಸೀಟಲ್ಲಿ ಕೂತು ಬೆಳಗಲು ಅಂತೇಳಿ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಈಗಾಗಲೇ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಸಭಾ ಕಾರ್ಯಕ್ರಮ ಮುಗೀತದೆ. ನಂತರ ಅನ್ನಪ್ರಸಾದವನ್ನು ಮಾಡಿ ಎಲ್ಲರೂ ತೆರಳಬೇಕು ಅಂತ ಹೇಳಿದು ನಿಮ್ಮೆಲ್ಲರ ಅಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಇವತ್ತಿನ ವೇದಿಕೆಯಲ್ಲಿರತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಈ ದಿನ ಈ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ತುಂಬು ಹೃದಯ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರವಿ ಮುಂಗ್ಳಿಮನೆ ಮೇರೆ ಅಗಲೇ ತಾಂಬೂಲ ಶಾಲು ಸ್ಮರಣಿಕೆ ಕೊಡ್ದು ಬರಮಂತ ನೋಡೋದು ಕೇಳಂದಿಲ್ಲ. ಇನ್ನೊಬ್ರು
ವೇದಿಕೆಯಲ್ಲಿ ಇರತಕ್ಕಂಥ ನಮಗೆಲ್ಲರಿಗೂ ಸ್ನೇಹಿತರಾಗಿರ್ತಕ್ಕಂಥ ರಾಜಶೇಖರ್ ಜೈನ್ ನೀರ್ಪಾಜೆ LD ಬ್ಯಾಂಕಿನ ನಿರ್ದೇಶಕರು ಹಾಗೂ ನಮ್ಮ ಈ ಜೀರ್ಣೋದ್ಧಾರ ಸಮಿತಿಯ ನಮಗೆಲ್ಲರಿಗೂ ಸಲಹೆಗಾರರಾಗಿ ಆಗಿರ್ತಕ್ಕಂಥ ರಾಜಶೇಖರ್ ಜೈನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ವತಿಯಿಂದ ತುಂಬು ಹೃದಯದಿಂದ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಮೇರೆನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಯನ AV ನಾರಾಯಣ್ ಮೇರೆ ಚಾವಡಿದ ಮಾನಾದಿಗೆನ್ನು ತೋಜಾವಡು ತಾಂಬೂಲ ಶಾಲು ಸ್ಮರಣಿಕೆದ ಮೂಲಕ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಬನ್ನೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಮಿತಾ ಎನ್ ಅಧ್ಯಕ್ಷರು ಬನ್ನೂರು ಗ್ರಾಮ ಪಂಚಾಯತ್ ಇವರಿಗೆ ಬ್ರಹ್ಮ ಕಲಶೋತ್ಸವ ಸಮಿತಿಯ ವತಿಯಿಂದ ಮತ್ತು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶೇಖರ್ ಬಿರುವ ಇವರು ಶಾಲು ಸ್ಮರಣಿಕೆ ತಾಂಬೂಲ ನೀಡಿ ವೇದಿಕೆಯ ಸಂಪ್ರದಾಯವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಶ್ರೀಮತಿ ಗೌರಿ ಬನ್ನೂರು ನಗರಸಭಾ ಸದಸ್ಯರು ಈ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಗೌರಿ ಬನ್ನೂರು ಇವರನ್ನು ಬ್ರಹ್ಮ ಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯಿಂದ ತುಂಬು ಹೃದಯದಿಂದ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೀವಿ. ಮೇರೆಗೆ ಸ್ನೇಹ ಚಿದಾನಂದ ಮೇರೆ ಚಾವಡಿದ ಮಾನಾದಿಗೆನು ಮಲ್ಪೋಡು ಬಂಡದಕ್ಕೆ ಏನಂದಿಲ್ಲ. ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ಮೋಹಿನಿ ನಗರಸಭಾ ಸದಸ್ಯರು ಇವರನ್ನು ಕೂಡ ತುಂಬು ಹೃದಯದಿಂದ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೀವಿ. ಮೇರೆಗೆ ಶ್ರೀಕೃಷ್ಣ ಭಟ್ ಕೂಳೂರು ಅದೇ ರೀತಿ ಚಾವಡಿದ ಮಾನಾದಿಗೆನು ತೋಜಾವಡೊಂದು ಕೇಳಂದಿಲ್ಲ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ AV ನಾರಾಯಣ ಅಲ್ಮುಡ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಬ್ರಹ್ಮ ಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ರು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೋನಿಶ್ ಕುಲಾಲ್ ಇವರನ್ನು ಕೂಡ ಬ್ರಹ್ಮ ಕಲಶೋತ್ಸವ ಸಮಿತಿಯ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ರತ್ನಾಕರಿ ಕೆಳಗಿನ ಮನೆ ಅವರನ್ನು ಕೂಡ ಬ್ರಹ್ಮ ಕಲಶೋತ್ಸವ ಸಮಿತಿಯ ವತಿಯಿಂದ ಹಾಗೂ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಸೇರಿದಂತೆ ಎಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಸರ್ವ ಸದಸ್ಯರನ್ನು ಅನನ್ಯ ಜವಾಬ್ದಾರಿ ಹೊತ್ತಂತ ಎಲ್ಲ ಸಮಿತಿಯ ಸದಸ್ಯರನ್ನು ಕೂಡ ಬ್ರಹ್ಮ ಕಲಶೋತ್ಸವ ಸಮಿತಿಯ ವತಿಯಿಂದ ತುಂಬು ಹೃದಯದಿಂದ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯಲ್ಲಿ ಇರತಕ್ಕಂಥ ಎಲ್ಲರನ್ನ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಈ ಭಾಗದ ಸಾರ್ವಜನಿಕ ಹಿಂದೂ ಬಂಧುಗಳು ಮತ್ತು ನಿರಂತರ 3-4 ವರ್ಷದಿಂದ ಈ ಭಾಗದಲ್ಲಿ ಕರಸೇವೆಯ ಮೂಲಕ ಈ ದೈಯಾರ ಮಾಡದಲ್ಲಿರುವಂಥ ಆ ದೇವಿಯ ಸನ್ನಿಧಿಯಲ್ಲಿ ಆ ಶಕ್ತಿಯನ್ನ ಇವತ್ತು ನಮಗೆಲ್ಲರಿಗೂ ತೋರಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಆ ಕರಸೇವೆಯ ರೂಪದಲ್ಲಿ ಮಾಡಿದಂಥ ಎಲ್ಲ ಕಾರ್ಯಕರ್ತರನ್ನ ತುಂಬು ಹೃದಯದಿಂದ ಬ್ರಹ್ಮ ಕಲಶೋತ್ಸವ ಸಮಿತಿ ವತಿಯಿಂದ ಗೌರವಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಸೇರಿದಂತೆ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಈ ಒಂದು ಬ್ರಹ್ಮ ಕಲಶೋತ್ಸವ ಸಮಿತಿಯ
ಅಧ್ಯಕ್ಷನಾಗಿ ಅವಕಾಶ ಮಾಡಿಕೊಟ್ಟಂತ ಆ ಜೀರ್ಣೋದ್ಧಾರ ಸಮಿತಿ ಮತ್ತು ಇಲ್ಲಿರ್ತಕ್ಕಂಥ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರನ್ನು ಮತ್ತು ಈ ಭಾಗದಲ್ಲಿ ಇರತಕ್ಕಂಥ ಎಲ್ಲ ನನ್ನ ಸ್ನೇಹಿತರನ್ನು ಹಾಗೂ ಈ ದೈಯಾರ ಮಾಡಕ್ಕೆ ಸಂಬಂಧಪಟ್ಟಂತ ಗೌರವಾನ್ವಿತ ಎಲ್ಲ ಸದಸ್ಯರನ್ನು ಗೌರವಪೂರ್ವಕ ಸ್ವಾಗತಿಸ್ತಾ ಹಲವಾರು ವರ್ಷಗಳಿಂದ ಈ ದೈಯಾರ ಮಾಡದಲ್ಲಿ ತಂಬಿಲ ಮಾಡುವ ಮುಖಾಂತರ ಆ ದೇವಿಯನ್ನು ನಿರಂತರ ಆರಾಧನೆ ಮಾಡಿಕೊಂಡು ಬಂದಂತ ಆ ಮನೆತನಕ್ಕೂ ಬ್ರಹ್ಮ ಕಲಸಕ್ಕೋಸ್ಕರ ಬ್ರಹ್ಮ ಕಲಸೋತ್ಸವ ಇವತ್ತು ನಡಿಲಿಕ್ಕೆ ಕಾರಣಕರ್ತರಾದಂತ ಎ ವಿ ನಾರಾಯಣರಿಗೂ ಬನ್ನೂರು ಗುತ್ತು ಮನೆತನದ ಆ ಸುದೇಶ್ ಪೂಂಜರಿಗೂ ಬ್ರಹ್ಮಶ್ರೀ ಕುಂಟಾರು ತಂತ್ರಿ ವರ್ಗಕ್ಕೂ ಪುತ್ತೂರು ಮಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ರಿ ಕೇಶವ ಪ್ರಸಾದ್ ಮೂಲ್ಯ ಇವರೆಲ್ಲ ಉಪಸ್ಥಿತಿ ಇಲ್ಲದಿದ್ರು ಕೂಡ ಅವರನ್ನ ಗೌರವಪೂರ್ವಕ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಇವತ್ತು ಒಳ್ಳೆಯ ರೀತಿಯಲ್ಲಿ ಈ ಬ್ರಹ್ಮ ಕಲಶೋತ್ಸವ ಸಮಿತಿಯ ವತಿಯಿಂದ ಮತ್ತು ಜೀರ್ಣೋದ್ಧಾರ ಸಮಿತಿಯಿಂದ ನಿರಂತರವಾಗಿ ನಮ್ಮೊಂದಿಗೆ ಸಹಕರಿಸಿ ಹಲವಾರು ದಿನಗಳಿಂದ ಎಲ್ಲ ಕಡೆ ಯಾವುದೇ ಒಂದು ಶಬ್ದ ತೆಗೆಯದೆ ಕರದಲ್ಲಿಗೆ ಬಂದು ನಮ್ಮೊಂದಿಗೆ ಸಹಕರಿಸಿದಂತ ಆ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಿಗೂ ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೂ ತುಂಬು ಹೃದಯದಿಂದ ಆ ಸ್ವಾಗತವನ್ನು ಕೋರ್ತಾ ಸದಾ ನಿಮ್ಮೊಂದಿಗೆ ಇನ್ನಷ್ಟು ಕಾಲ ಅವಕಾಶ ಇರುವಂಥದ್ದು ಆ ದೇವಿಯ ಸನ್ನಿಧಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಿಕ್ಕಿದಂತ ಭಾಗ್ಯ ಇನ್ನಷ್ಟು ಕಾಲ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೆಳಿಸ್ತೇನೆ. ಜೈ ಹಿಂದ್, ಹರಿ ಓಂ. ಈ ಕಜ್ಜಾಯಗು ಬೈದಿನಂಚಿನ ಮಾತ ಬಿನ್ನೆರೆಲ್ನ ಉಡಲ ದಿಂಜಿದ ಎದ್ಕೊನೊಂದು ಅಂಚನೆ ಚಾವಡಿದ ಮಾನಾದಿಗೆನ ಮಲ್ತಿನಂಚಿನ ಮಾತ ಪದಕೆರೆಗಲ ಸೊಲ್ಮೆಲ್ನ ಸಂಧಾಯಿತ ಮಲ್ತೊಂದು ನಡೆದ ಬತ್ತಿ ಸಾದಿನ ಒರ ಪಿಜಿರ ತಿರ್ಗದ ತೂಂಡ ಸಾರ ಬೇನೆ ಸಾರ ಪಜ್ಜ ನಡೆದು ಪೋದುಪ್ಪುಂಡು ಎರ್ತದೆಜ್ಜಲು ಬೇನೆ ಬೆಸರ ಐಸಿರ ಕೋಪ ಒಂದು ಪೂರ ನಡೆತದ ಪೋದುಪ್ಪುಂಡು ಒಲ್ಪ ಕೆಸರು ಉಂಡ ಒಲ್ಪ ಅಲ್ಪ ವಸರು ಉಪ್ಪುಂಡುಗೆ ಒಲ್ಪ ಪುರ್ಪ ಉಂಡ ಅಲ್ಪ ಮಕರಂದ ಉಪ್ಪುಂಡುಗೆ ಆ ನೆಲೆಟ್ ನಮ್ಮ ನಡತೆ ಸಾದಿ ನಮ್ಮ ದುಂಬು ದೇಕಿಡೆ ದುಂಬುಪ್ಪಿ ಮದಿಪುಡು ಬರೊಂದೊಲ್ಲೆರೆ ನಮ್ಮ ಬುಲೆಚ್ಚಿಲ್ ಕೂಟದ ಗುರಿಕಾರ್ಯರಾಯನಂಚಿನ ಶ್ರೀ ಎ ವಿ ನಾರಾಯಣ ಅಲ್ಮುಡ ಪುತ್ತೂರು ಮಹಾತೋಬರ ಮಾಲಿಂಗೇಶ್ವರ ದೇವರ ಪಾದಕಮಲಗಳಲ್ಲಿ ವಂದಿಸ್ತಾ ಹಾಗೆ ಸದಾಶಿವ ದೇವರ ಪಾದಕಮಲಗಳಲ್ಲಿ ವಂದಿಸ್ತಾ ಹಾಗೆಯೇ ನಮ್ಮ ಈ ಸಾನ್ನಿಧ್ಯ ಇರುವಂತಹ ದೈಯರೆ ಮಾಡ ದೈಯರಿಗೆ ಹಾಗೂ ನಾಗ ಸಾನ್ನಿಧ್ಯಕ್ಕೆ ಹಾಗೂ ಇಷ್ಟದೇವತೆ ಅನ್ನಪ್ಪಂಜಲಿ ರಕ್ತೇಶ್ವರಿಗೆ ತಲೆ ತಗ್ಗಿಸಿ ಕೈಯಾರ ವಂದಿಸಿ ಮನಸಾರೆ ವಂದಿಸ್ತಾ ಈ ವೇದಿಕೆಯ ಮೇಲಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಸ್ನೇಹಿತರು ಆಗಿರುವಂತಹ ಶ್ರೀಯುತ ಮಟ್ಟಂದೂರವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗಿರುವ ಎಲ್ಲ ನಮ್ಮ ಭಗವತ್ ಭಕ್ತರೇ ಹಾಗೂ ಪುರೋಹಿತ ಸುಮಾರು ವರ್ಷದಿಂದ ಪುರೋಹಿತ ವರ್ಗವನ್ನು ಇಲ್ಲಿ ನಿರ್ವಹಿಸಿದಂತಹ ಶ್ರೀಯುತ ಕೃಷ್ಣ ಭಟ್ರೆ ಹಾಗೂ ಎಲ್ಲ ಮಾಧ್ಯಮದವರೇ, ಸ್ನೇಹಿತರೆ, ಸುಮಾರು ವರ್ಷಗಳ ಹಿಂದೆ ಇತಿಹಾಸವನ್ನು ಹೇಳುವಂತಹ ಸಂದರ್ಭ ಅಲ್ಲ, ಸಮಯ ಸ್ವಲ್ಪ ಜಾಸ್ತಿಯಾಗಿದೆ. ಆದ್ದರಿಂದ ನೀವು ಮಾತಿಗಿಂತ ಕೃತಿ ಮೇಲೂ ಮಾತಿನಿಂದ ಹೇಳುವುದರಿಂದ ನಾವು ಮಾಡಿಸಿ ತೋರಿಸುವುದು ಒಳ್ಳೆಯದು ಅಂತ ನಾನು ನಂಬಿಕೊಂಡು ಬಂದವ. ಆದ ಕಾರಣ ಆದರೂ ಸ್ಥೂಲವಾದ ಚಿಕ್ಕದಾದ ಇದರ ಪರಿಚಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಸುಮಾರು 15-20 ವರ್ಷಗಳ ಮೊದಲು ಇಲ್ಲಿ ಒಮ್ಮೆ ನಾವು ಹರಿಪ್ರಸಾದ್ ವೈದ್ಯರನ್ನು ಕರೆದುಕೊಂಡು ಬಂದು ಇಲ್ಲಿ ಪ್ರಶ್ನೆ ಇಟ್ಟಿದ್ದೆವು. ಆದರೆ ಅದು ಪೂರ್ಣ ಆಗಲಿಲ್ಲ. ಆಗ ಅವರು ಕೊನೆಗೆ ಹೇಳಿದರು, ಇದಕ್ಕೆ ಈಗ ಸಮಯ ಕೂಡಿ ಬರಲಿಲ್ಲ, ಇನ್ನೊಮ್ಮೆ ನೋಡುವ, ಮತ್ತೆ ಅದರ ಆಲೋಚನೆಯನ್ನು 10 ವರ್ಷಗಳ ನಂತರ ಮಾಡುವ ಅಂತ ಹೇಳಿದರು. ಆದರೆ ಅದನ್ನು ನಾವು ಅಲ್ಲಿಗೆ ಬಿಟ್ಟು ನಂತರ ಅದರ ನೆನಪಲ್ಲಿ ಇರಲಿಲ್ಲ. ಆದರೆ ಒಂದು ನಾಗ ಸಾನ್ನಿಧ್ಯದ ಹತ್ರ ಸುಮಾರು 2013ನೇ ಇಸ್ವಿಯಲ್ಲಿ
ಒಂದು ಪ್ರಶ್ನೆ ಚಿಂತನೆ ಲೋಕೇಶ್ ಅಲ್ಮುಡವರ ಒಂದು ನೇತೃತ್ವದಲ್ಲಿ ನಡೆಯಿತು. ಅದಕ್ಕೆಲ್ಲ ಒಂದು ದಿನ 2 ದಿನ ನಡೆದಂತಹ ಆ ಪ್ರಶ್ನೆಗೆ ನಾವೆಲ್ಲರೂ ಊರಿನವರೆಲ್ಲ ಸೇರಿದೆವು. ಆದರೆ ಆ ಪ್ರಶ್ನೆ ಚಿಂತನೆ ಮುಗಿದು ಅದರ ಕೆಲಸವನ್ನು ಮಾಡಲಿಕ್ಕೆ ಅವರ ಕಾರ್ಯ ಒತ್ತಡದಿಂದ ಮತ್ತು ಊರಿನವರ ಒಂದು ಅಷ್ಟು ಅದು ಕಾರ್ಯ ಕೂಡಿ ಬರಲಿಲ್ಲ. ಆಗ ಸುಮಾರು 2018-19ರಲ್ಲಿ ಅದರ ಪ್ರಶ್ನೆಯ ಇನ್ನೊಮ್ಮೆ ಭಾಗವನ್ನು ನೋಡುವ ಅಂತ ಒಂದು ಆಲೋಚನೆ ಬಂತು. ಆಗ ನಾವು ಮೀಟಿಂಗಿಗೆ ಸೇರಿ ನಾವೊಂದು ಆಲೋಚನೆಯನ್ನು ಪ್ರಾರಂಭಿಸಿದೆವು. ಅದಕ್ಕೆ ಕೂಡ ಒಂದು ಕಾರಣ ಇತ್ತು. ಸತ್ಯ ಸಂಗತಿ ಅಂದರೆ ನನ್ನ ಮನೆಯಲ್ಲಿ ಒಂದು ನಾಗರಾವು 3 ದಿನ ವಾಸವಾಗಿತ್ತು. ಆ ಪ್ರಶ್ನೆ ಕೇಳಿದಾಗ ಅದು ನಾಗನ ಒಂದು ನಾಗನ ಕಟ್ಟೆ ಅಜೀರ್ಣ ಆಗಿದೆ ನಿಮ್ಮ ಮನೆಯ ಹಿಂದೆ ಸೈಡ್, ಅದನ್ನು ನೀವು ಜೀರ್ಣ ಮಾಡಲಿಕ್ಕೆ ನಿಮ್ಮನ್ನದು ಉತ್ಸಾಹವನ್ನು ಕೊಡ್ತಾ ಇದೆ, ನಿಮಗೆ ಅದನ್ನು ನೀವು ಮಾಡ್ಬೋದಲ್ಲ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ನನ್ನ ಮನೆಯಲ್ಲಿ ನಾಗ ಉಂಟು, ನಾನು ಸಾರ್ವಜನಿಕವಾಗಿ ಕೆಲಸ ಮಾಡೋ ಸ್ವಲ್ಪ ನಾನು ದುಡ್ಡು ಕೊಟ್ಟು ನಾನು ಮನೆಯಲ್ಲೇ ಕೂತೊಳ್ಳುವ, ಆದರೆ ನಾನು ಈಗ ಏನು ಮಾಡಬೇಕು ಅಂತ ಪುರೋಹಿತರಲ್ಲಿ ಕೇಳಿದೆ. ಆಗ ಅವರು ನೀವು ಹೋಗಿ ನೋಡಿ ಅದರ ವಿಚಾರವನ್ನು ತೆಗೆದುಹಾಕಿ ಅಂತ ಹೇಳಿದರು. ಆಗ ಇಲ್ಲಿ ಮೇಲ್ಮಜಲಲ್ಲಿದ್ದಂತಹ ಶೇಖರ ಗೌಡರು ಮತ್ತು ನಾನು ಆಗ ತುಂಬ ಸ್ನೇಹಿತರಾಗಿದ್ದರು. ನನ್ನ ಮಗಳು ಅಲ್ಲಿಗೆ ಹತ್ತಿರಕ್ಕೆ ಶಾಲೆಗೆ ಹೋಗ್ತಿದ್ಳು, ಬೇಬಿ ಸಿಟ್ಟಿಂಗ್ಗೆ ಹೋಗ್ತಿದ್ಳು. ಆಗ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಅಂಗಡಿ ಇದ್ದಂತಹ ನಮ್ಮ ಶೇಖರ ಗೌಡರಲ್ಲಿ ಮಾತುಕತೆಯನ್ನು ಪ್ರಾರಂಭಿಸಿದೆ. ಆಗ ಲೋಕೇಶ್ ಅಲ್ಮುಡರನ್ನು ಅವರ ಅಂಗಡಿಗೆ ಕರೆದು ಮಾತನಾಡಿದೆ. ಆಗ ಅವರು ಅದಕ್ಕೆ ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಕೊಟ್ಟು ಅದನ್ನು ಮಾಡ್ತಿರುವವರು, ನಡೆಸಿಕೊಂಡು ಬರುತ್ತಿದ್ದವರು ಚಂದ್ರಶೇಖರ ಗೌಡ ಅಲ್ಮುಡ ಅವರ ಮನೆಗೆ ಹೋಗಿ ಅವರ ವಿಚಾರವನ್ನು ತಿಳ್ಕೊಂಡು ಅಲ್ಲಿಂದ ನಾವು ಕಾರ್ಯಪ್ರವರ್ತನವನ್ನು ಪ್ರಾರಂಭಿಸ್ತೀವಿ. ಆಗ ಅಲ್ಲಿ ಒಂದು ದಿನ ನಾವು ಕರಸೇವೆ ಮಾಡಿ ಮತ್ತೆ ಮೀಟಿಂಗ್ ಮಾಡಿದೆವು. ಅವತ್ತಿನ ಮೀಟಿಂಗ್ಗೆ ಎಲ್ಲರೂ ಬಂದರು. ನಮ್ಮ ಕೌನ್ಸಿಲರ್ವರು ವಿಶ್ವನಾಥನ್ನ, ಗೌರಿ ಅಕ್ಕ ಹಾಗೂ ರಮಣಗೌಡರು ಎಲ್ಲರೂ ಬಂದು ಆ ಇನ್ನೊಂದು ಪ್ರಶ್ನೆಯನ್ನು ಇಡುವ, ಅದರ ಬಗ್ಗೆ ಒಂದು ಇನ್ನಷ್ಟು ತಿಳುವಳಿಕೆಯನ್ನು ಪಡೆದುಕೊಳ್ಳುವ ಅಂತ ಹೇಳಿದರು. ಆಯಿತಂತ ನಾವು ಸುಮಾರು 2 ದಿನವನ್ನು ಬುಕ್ಕಿಂಗ್ ಮಾಡಿದೆವು. ಅದು ಆ 2 ದಿನವನ್ನು ಬುಕ್ಕಿಂಗ್ ಮಾಡಿದಂಥ ದಿನ ತಾರೀಕು 17/1/2020 ಮತ್ತು 18/1/2020. ಆದರೆ ಆ 2 ದಿನವನ್ನು ಬುಕ್ ಮಾಡಿದಂಥ ದಿನ ನಾಗನಕಟ್ಟೆಯಲ್ಲಿ ನಮಗೆ ಪ್ರಶ್ನೆ ಇಡಲಿಕ್ಕೆ ದೇವಿ ನಮಗೆ ಆಶೀರ್ವಾದ ಮಾಡಲಿಲ್ಲ. ನಾವು ಆ ಪ್ರಶ್ನೆಗೆ ದಿನ ಗೊತ್ತು ಮಾಡಿ ನಮಗೆ ಒಂದು 6 ತಿಂಗಳು ಬೇಕಾಗಿತ್ತು. ಶ್ರೀಯುತ ಗಣೇಶ್ ಭಟ್ ಕೇಕನಾಜರವರ ಹೆಸರನ್ನು ಕೂಡ ನಾವು ಸೂಚನೆ ಮಾಡಿದ್ದು ಮಾಲಿಂಗೇಶ್ವರ ದೇವರ ಪ್ರಸಾದ ತೆಗೆದು ಅಲ್ಲಿ ಸೂಚನೆ ಮಾಡಿ ನಮಗೆ ಸೂಚಿಸಿದರು ಪುರೋಹಿತರು. ಆದರೆ ಆ ಪ್ರಶ್ನೆಯನ್ನು 6 ತಿಂಗಳು ಮೊದಲೇ ಅಲ್ಲಿ ಕೋರ್ಟ್ ಬರುವಂತಹ ಒಂದು ಯೋಜನೆಯನ್ನು ಬಂದು ಅವರು ಸರ್ವೆ ಮಾಡಿ ಎಲ್ಲರೂ ಅಲ್ಲಿ ಸುಣ್ಣವನ್ನು ಹಾಕಲಿಕ್ಕೆ ಪ್ರಾರಂಭಿಸಿದರು. ಸುಣ್ಣವನ್ನು ಹಾಕುವಾಗ ಅಲ್ಲಿ ಒಂದು ಬಣ ಇತ್ತು, ಅದು ಇಟ್ಟ ದೇವತೆ ಇಷ್ಟ ಜಾವದೆ ಅಂತ ಹಿರಿಯರು ಹೇಳ್ತಿದ್ರು. ಆಗ ಅಲ್ಲಿ ಮೀಟಿಂಗ್ ಮಾಡುವಾಗ ನಮ್ಮವರೆಲ್ಲ ಹೆಚ್ಚಿನ ಭಾಗದಲ್ಲಿ ಆನಮಜಲ ಕ್ಷೇತ್ರದಿಂದ, ಆನಮಜಲ ಏರಿಯಾದಿಂದ ಬರುವವರು. ಆ ಪ್ರದೇಶದವರು ಹೇಳಿದರು, ಈ ಪ್ರಶ್ನೆಯನ್ನು ನಾರೇಂದ್ರೆ ನಾವು ಅಲ್ಲಿಗೆ ಒಂದು ಶಿಫ್ಟ್ ಮಾಡಿ ನೋಡುವ, ನಂತರ ನಾವು ಇಲ್ಲಿ ಪ್ರಶ್ನೆ ಇಡುವ ನಾಗ ಸಾನ್ನಿಧ್ಯದಲ್ಲಿ. ಈಗ ಅರ್ಜೆಂಟಿಗೆ ನಮಗೆ ಇನ್ನೊಮ್ಮೆ ದಿನ ಸಿಗುವುದಿಲ್ಲ, ಅವರು ಬಂದು ಅದನ್ನೆಲ್ಲ ಡಿಮಾಲಿಷ್ ಮಾಡಿದರೆ ಅಲ್ಲದೆ ತೊಂದರೆ ಕೊಟ್ಟರೆ ಕಷ್ಟ ಆಗ್ಬೋದು ಅಂತ ಎಲ್ಲರೂ ಹೇಳಿದರು. ಆಗ ನಮಗೆ ಅದು ಒಳ್ಳೆಯದು ಅಂತ ಕಂಡಿತ್ತು. ಒಳ್ಳೆಯದು ಅಂತ ಕಂಡಾಗ ನಾವು ಅದನ್ನು ಕಾರ್ಯಪ್ರವರ್ತ ಮಾಡಿ ಅಲ್ಲಿಯ ಇಂಜಿನಿಯರ್ ಆದಂತಹ ಶ್ರೀಯುತ ಪ್ರಮೋದ್ ಇಂಜಿನಿಯರಲ್ಲಿ ಕಾಂಟ್ಯಾಕ್ಟ್ ಮಾಡಿದೆವು. ಪ್ರಮೋದ್ ಇಂಜಿನಿಯರವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆ ಬಣಕ್ಕೆ ಅಲ್ಲಿ ಕೂಡ ನಾಗನ ಬಣ ಅಂತ ಅವರು ಹೆಸರು ಹಾಕಿದ್ರು. ಇಲ್ಲಿಯ ಆನಮಜಲ ಕ್ಷೇತ್ರದವರು ರಕ್ತೇಶ್ ಮತ್ತು ನಾಗಬಣ್ಣ ಅಂತ ಇಟ್ಟಿದ್ರು. ಯಾಕೆಂದರೆ ಅಲ್ಲಿ ಯಾರು ಉಪದ್ರ ಮಾಡಲಿಕ್ಕೆ ಬಾರದಂತ ನಾಗಬಣ್ಣ ಅಂತ ಇಟ್ಟದ್ದು, ಯಾವುದಂತ ಶಕ್ತಿ ಗೊತ್ತಿರಲಿಲ್ಲ. ಆಗ ಅಲ್ಲಿ ಪ್ರಮೋದ್ರವರು ನಮಗೆ ಹೇಳಿದರು, ನೀವು ಅದು ಕೂಡಲೇ ಪ್ರಶ್ನೆ ಇಡಿ, ನಮಗೆ 2 ತಿಂಗಳಿನಲ್ಲಿ ಈಗ ಭೂಮಿ ಪೂಜೆ ಉಂಟು ಅಂತ. ಆಗ ಮಠಂದೂರವರು ಅದಕ್ಕೆ 26 ಕೋಟಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿ ದುಡ್ಡಿಟ್ಟಿದ್ರು. ಆಗ 1 ತಿಂಗಳೊಳಗೆ ಆಗಬೇಕಂತ ಹೇಳುವಾಗ ಈ ಡೇಟನ್ನು ಅಲ್ಲಿ ಫಿಕ್ಸ್ ಮಾಡಿ ಅಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ನಾವು ಒಂದು ಪ್ರಶ್ನೆಯನ್ನು ಪ್ರಾರಂಭಿಸ್ತೇವೆ. ಆದರೆ ಆ ಪ್ರಶ್ನೆ ಕೂಡ ನಮಗೆ ಪರಿಪೂರ್ಣ ಆಗಲಿಲ್ಲ. ಆ ಪ್ರಶ್ನೆಯಲ್ಲಿ ಒಂದೇ ದಿನದಲ್ಲಿ ಮಧ್ಯಾಹ್ನ ಆಗುವಾಗ ಆ ಪ್ರಶ್ನೆಯನ್ನು ಅವರು ಮಡಿಚಿದರು. ಯಾಕೆ ಮಡಿಚಿದ್ರು ಅಂದರೆ ಅಲ್ಲಿ ಹೇಳಿದರು, ಇಲ್ಲಿಂದ ವಾಯುವ್ಯ ಭಾಗದಲ್ಲಿ ಒಂದು ದೇವಿ ಸಾನ್ನಿಧ್ಯದಂಥ ಒಂದು ಶಕ್ತಿ ಉಂಟು, ಆ ಶಕ್ತಿ ಪ್ರಧಾನ ದೇವರು ಆ ಕ್ಷೇತ್ರದಲ್ಲೇ ಅಷ್ಟಮಂಗಲ ಆಗಬೇಕಷ್ಟು ಹೊರತು ಇಲ್ಲಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ.
ಅದು ಉಪದೈವಗಳಂತ ಕಾಣ್ತದೆ ಅಂತ ಹೇಳಿದರು. ಅದು ಏನಿದ್ರು ಆದರೆ ನನಗೆ ಸಮಯ ಇಲ್ಲ, 1 ವರ್ಷ ಕಳೀತದೆ ಅಂತ ಹೇಳಿದರು. ಮತ್ತು 10 ತಿಂಗಳ ನಂತರ ಅವರು ನಮಗೆ ಸಮಯ ಕೊಟ್ಟರು. ಆ ಸಮಯ ನಮಗೆ 2/11/2020 ಮತ್ತು 3/11/2020ಕ್ಕೆ ನಮಗೆ ಡೇಟ್ ಕೊಟ್ಟರು. ಆ ಡೇಟಲ್ಲಿ ನಾವು ಇದೇ ಪ್ರದೇಶದಲ್ಲಿ ಈ ಒಂದು ಬಯಲು ಸೀಮೆಯ ಗುಡ್ಡದಲ್ಲಿ ಇಲ್ಲಿ ಪ್ರಶ್ನೆ ಇಟ್ಟೆವು. ಈ ಪ್ರಶ್ನೆ ಇಟ್ಟು ಅವರು ಶ್ರೀಯುತ ಗಣೇಶ್ ಭಟ್ ಕೇಕನಜರು ತೀರ್ಮಾನ ಹೇಗೆ ಕೊಟ್ಟರಂದರೆ, ಇದು ಪ್ರಧಾನ ಒಂದು ದೈವ ಶಕ್ತಿ. ಈ ಶಕ್ತಿಯ ಆಗ್ನೇಯ ಭಾಗದಲ್ಲಿ ತುಂಗ ಪ್ರದೇಶದಲ್ಲಿ ಇರುವಂಥದ್ದು ಇಷ್ಟದೇವತೆ ಅನ್ನಪ್ಪಂಜಿಲ್ ಮತ್ತು ರಕ್ತೇಶ್ವರಿ, ಹಾಗೂ ಈ ಪ್ರದೇಶದ ಈಶಾನ್ಯ ಭಾಗದಲ್ಲಿ ನಾಗ ಸಾನ್ನಿಧ್ಯ ಇದಕ್ಕೆ ಸಂಬಂಧಪಟ್ಟದ್ದು, ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ತೀರ್ಥಭಾವಿ, ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ದೊಡ್ಡದಾದ ಭಾವದ ಕೆರೆ ಅಂತ. ಬಹುಶಃ ನಮ್ಮ ದೇವಿಯ ಕ್ಷೇತ್ರದ ಈ ಕೆಲಸ ಆಗದೆ, ಹಾಗೂ ಹಣಮಜಲ್ನ ಕ್ಷೇತ್ರದ ಕೆಲಸ ಆಗದೆ, ಕೋರ್ಟು ಅವರು ಇರುವಾಗಲೇ ನಾನು ಅದನ್ನು ಒಕ್ಕಲು ಮಾಡಿಯೇ ಮಾಡ್ತೇನೆ, 1.5 ವರ್ಷದಲ್ಲಿ ಒಕ್ಕಲು ಮಾಡ್ತೇನೆ ಅಂತ ಶ್ರೀಯುತ ಮಟ್ಟಂದೂರವರು ಪಣ ತೊಟ್ಟಿದ್ದರು. ಆದರೆ ಅವರಿಗೆ ಅದು ಎಕ್ಸ್ಟೆನ್ಷನ್ ಆಗಿ 26 ಕೋಟಿ ನಂತರ ಬರುವಾಗ ಲೇಟಾಗಿ ಅದನ್ನು ಒಕ್ಕಲು ಮಾಡಲಿಕ್ಕೆ ಆಗಲಿಲ್ಲ. ಅವರು 52 ಕೋಟಿ. ಮತ್ತು ಅದಲ್ಲದೆ ಕೆರೆಗೆ ಅವರನ್ನು ಮಳೆ ಬರುವಾಗ ಭಾರಿ ಕಷ್ಟಪಟ್ಟು ಅವರನ್ನು ಕರ್ಕೊಂಡು ಬಂದು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕಂತ ಕೇಳಿಕೊಂಡೆವು. ಕೆರೆಗೆ ಅವರು 2 ಕೋಟಿ ರೂಪಾಯಿ ದುಡ್ಡಿಟ್ಟರು. ಅದು ಅನುಷ್ಠಾನ ಮಾಡಲಿಕ್ಕೆ ಭಾರಿ ಕಷ್ಟ ಆಯಿತು, ಆಗಲಿಲ್ಲ. ಅವರ ಸಮಯದಲ್ಲಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಕೂಡ ಈ ಕೆರೆಯ ಸಾನ್ನಿಧ್ಯ ಅಲ್ಲದ್ರೆ ಈ ದೇವಿಯ ಸಾನ್ನಿಧ್ಯದಿಂದ ಆಗಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ನಮ್ಮ ನಂತರ ಈ ಸಾನ್ನಿಧ್ಯ ಆದ ನಂತರವೇ ಕೋರ್ಟು ಆ ಪ್ರವೇಶ ಆಗುವುದು ಅಂತ ನಾನು ಹೇಳಿದ್ದೇನೆ. ಅದೇ ರೀತಿ ಇಲ್ಲಿಯ ಮೀಟಿಂಗಲ್ಲಿ ತುಂಬ ಸಲ ಹೇಳಿದ್ದೆ, ಅದೇ ರೀತಿ ಆಯಿತು. ಅದರ ನಂತರ ನಾವು ಅದನ್ನು ಕಾರ್ಯಪ್ರವೃತ್ತ ಮಾಡಿ ನಿಧಾನವೇ ಪ್ರಧಾನ ಎನ್ನುವ ದೃಷ್ಟಿಯಿಂದ 4 ವರ್ಷಗಳ ಕಾಲ ನಿಧಾನ ಮಾಡಿದ್ದೇನೆ. ಆರಂಭ ಸೂರತ್ವ ಬೇಡ ಅಂತ ನನಗೆ ಮಾರ್ಗದರ್ಶನ ಕೊಟ್ಟಿದ್ದರು. ಅದೇ ರೀತಿಯಾಗಿ ನಾವು ಆದಷ್ಟು ಖರ್ಚು ಕಡಿಮೆ ಮಾಡಿ ಒಂದು ಭಕ್ತಿ ಕೇಂದ್ರ ಮತ್ತು ಒಂದು ನಮ್ಮ ಎಲ್ರಿಗೂ ಸುಖ ಸಿಗಬೇಕು, ನಂತರ ಯಾವ ರೀತಿ ದೇವಿ ಕೇಳ್ತಲೆ ಆ ರೀತಿ ಮಾಡ್ತೇವೆ ಅಂತ ನಾವೆಲ್ಲರಲ್ಲಿ ಹೇಳಿಕೊಂಡಿದ್ದೇವೆ. ಅದು ಅಷ್ಟೇ ಅಲ್ಲದೆ ನಮ್ಮ ಗ್ರಾಮ ಬಿಟ್ಟು 3 ಮನೆಗೆ ಮಾತ್ರ ಚಿಕ್ಕಮಗಳೂರು ಗ್ರಾಮದಲ್ಲಿ ಹೋಗಿದ್ದೇವೆ ಹೊರತು ಹೊರಗಿನಿಂದ ಎಲ್ಲಿಯೂ ನಾವು ವಿಶೇಷ ಕಲೆಕ್ಷನನ್ನು ಕೂಡ ಮಾಡಲಿಲ್ಲ. ನಾವು ಕಷ್ಟಪಟ್ಟು ನಷ್ಟಪಟ್ಟು ಹಾಗೂ ಸಮಯವನ್ನು ಕೊಟ್ಟು ನಾವು ಮಾಡಿರ್ಬೋದು, ಆದರೆ ದೇವಿ ಸಾನ್ನಿಧ್ಯದಿಂದಲೇ ಇಲ್ಲಿಂದಲೇ ಅದಕ್ಕೆ ಭಕ್ತರು ಬರಬೇಕು, ಭಕ್ತರ ಮುಖಾಂತರ ಅದು ಬೆಳಗಬೇಕು ಎನ್ನುವ ಒಂದು ದೃಷ್ಟಿಯನ್ನಿಟ್ಟುಕೊಂಡು ನಿಧಾನವೇ ಪ್ರಧಾನ ಅಂತ ಮಾಡಿಕೊಂಡು ಈ ಕ್ಷೇತ್ರವನ್ನು ಬೆಳಗಿಸಬೇಕು ಎನ್ನುವ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ನಮಗೆ ಹಿರಬೆಂಡಾಡಿಯಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಮಾಡುವಾಗ ಹೊರಗಿನಲ್ಲಿ ಎಲ್ಲಿಯೂ ಕಲೆಕ್ಷನ್ ಮಾಡಲಿಲ್ಲ. ಆ ಗ್ರಾಮದ ದೇವಸ್ಥಾನ ಆ ಗ್ರಾಮದಲ್ಲೇ ಕಲೆಕ್ಷನ್ ಮಾಡಿದ್ದಾರೆ. ಯಾಕೆಂದರೆ ನಾವು ಹೊರಗಿನವರಿಗೆ ಹೊರೆ ಆಗಲಿಕ್ಕೆ ಬಾರ್ದು, ನಮ್ಮ ಧರ್ಮವನ್ನು ಮತ್ತೊಬ್ಬರು ಸಸಾರ ಮಾಡಲಿಕ್ಕೆ ಬಾರ್ದು, ಮತ್ತೊಬ್ಬರಿಗೆ ಕಷ್ಟ ಆಗಲಿಕ್ಕೆ ಬಾರ್ದು. ಅವರು ಪ್ರೀತಿಯಲ್ಲಿ ಮತ್ತು ಖುಷಿಯಲ್ಲಿ ಕೊಡುವಂತಹ ಒಂದು ದೃಶ್ಯ ನಿರ್ಮಾಣ ಆಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ರಿಗೂ ಕಷ್ಟ ಬರುವಾಗ ಈ ದೇವಿ ಆಶೀರ್ವದಿಸಲೇ ಆ ದೈವ ಇಷ್ಟದೇವತೆ ಅನ್ನಪ್ಪಂಜಿಲ್ ರಕ್ತೇಶ್ವರಿ ಹಾಗೂ ನಾಗ ಆಶೀರ್ವಾದ ಮಾಡ್ತಾರೆ. ಮುಂದೆ ಈ ಕ್ಷೇತ್ರ ಒಳ್ಳೆಯದಾಗ್ತದೆ. ಒಬ್ಬರು ಬಂದವರು ನಿನ್ನೆ ಹೇಳಿದರು, ಈ ಕ್ಷೇತ್ರ ಮುಂದೆಗೆ ಒಂದು ಬಲ್ನಾಡಲ್ಲಿ ಉಳ್ಳಾಳ್ತಿಯ ಕ್ಷೇತ್ರ ಯಾವ ರೀತಿ ಇದೆ ಅದೇ ರೀತಿ ಬನ್ನೂರಿನ ಕ್ಷೇತ್ರವು ಕೂಡ 2 ವರ್ಷದಲ್ಲಿ ಆ ರೀತಿಯ ಅಭಿವೃದ್ಧಿ ಆಗ್ತದೆ, ಮುಂದೆಗೆ ಬಹಳ ಒಂದು ಅಭಿವೃದ್ಧಿ ಆಗುವಂಥ ಕ್ಷೇತ್ರದಾಗೆ ಕಾಣ್ತದೆ ಅಂತ ನನಗೆ ನಿನ್ನೆ ಒಬ್ಬರು ಬಂದವರು ಹೇಳಿದರು. ಯಾರಂತ ನನಗೆ ಮರ್ತೋಯ್ತು. ಒಬ್ಬರು ಕೈ ಹಿಡಿದು ನನ್ನಲ್ಲಿ ಹೇಳಿದರು. ಹಾಗೆಯೇ ಆಗ್ತದೆ ಎನ್ನುವ ನಮಗೆ ನಿರ್ದೇಶನ ಕಾಣ್ತದೆ. ನಮ್ಮ ಎಲ್ಲರೂ ಕಾರ್ಯಕರ್ತರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲರೂ, ಜೀರ್ಣೋದ್ಧಾರ ಸಮಿತಿಯಲ್ಲಿ ರಮೇಶ್ ಗೌಡರು ಖಜಾಂಚಿಯಾಗಿ ತುಂಬ ಕಷ್ಟಪಟ್ಟು ತುಂಬ ಹಣವನ್ನು ಸಂಗ್ರಹಣೆ ಮಾಡಲಿಕ್ಕೆ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ನಾನು ಈ ಮೂಲಕ ವಂದಿಸ್ತಾ, ಸಮಯದ ಅಭಾವ ಇದ್ದ ಕಾರಣ ಎಲ್ಲರ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಮುಂದೆ ನಾವು ಇನ್ನಷ್ಟು ನಮ್ಮ ಧರ್ಮವನ್ನು ಬೆಳೆಸಲಿಕ್ಕೆ ಇಂತಹ ಅಜೀರ್ಣವಾದಂತಹ ಕೆಲಸವನ್ನು ಮಾಡುವ ಅಂತ ನಿಮ್ಮೆಲ್ಲರಲ್ಲಿ ಕೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಡತ ಪತ್ತೆ ಸಾಧನೆ ಪಿರ ಮರ್ಗಿಲ್ದು ತೂದು ಆ ಒಂಜಿ ವಿಚಾರನು ಗೇನದ ಬಲ್ಪನು ಎಂಕ್ಲೆಗೆ ಪುಟ್ಟಾಯನಂಚಿನ ನಮ್ಮ ಬುಳೆಚ್ಚಿಲು ಕೂಟದ ಗುರಿ ಕಾರ್ಯರಿಗೆ ಉಡಲದಿಂಜಿ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದು ದುಂಬಗ ಈ ಒಂಜಿ ಪೊರ್ಲಕಂಠದ ಚಾವಡಿಡು ಈ ಪೊರ್ಲಕಂಠದ ಪುಣ್ಯದ ಮಣ್ಣಡು
ಇಷ್ಟ ದೇವತೆ ನಾಗ ಸಾನ್ನಿಧ್ಯ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸಾನ್ನಿಧ್ಯ ಅಂಚನೆ ಶ್ರೀ ದಯ್ಯರ ಮಾಡ ಈ ಒಂಜಿ ಕ್ಷೇತ್ರಡು ಬೇಲಿ ಮಲ್ತಿನಂಚಿನ ಶಿಲ್ಪಿಲೇನು ಸನ್ಮಾನ ಮಲ್ಪುನಂಚಿನ ಪೊರ್ಲಕಂಠದ ಗಳಿಗೆ ಸಿರಿ ಕೃಷ್ಣ ಮುಣಿಯಂಗಳ ಸಿರಿ ವಾಸುದೇವಾಚಾರ್ಯ ಬೆದ್ರಾಳ ಸಿರಿ ಯಶೋಧರ ಸಿರಿ ಕುಶಲಪ್ಪ ಒಲ್ಪೆತ್ತನರ ದಯಮಲ್ತದ ಪೊರ್ಲಕಂಠದ ಅಪ್ಪೆ ದಯ್ಯರ ಮಾಡ ಚಾವಡಿಗೆ ಬರಡು ನಿಖಲಿನ ಸನ್ಮಾನ ತಮ್ಮನ ಮಲ್ಪೊಡು ಪನ್ಪಿನ ಒಂಚಿ ಉಮೇದು ನಮ್ಮ ಬುಳಚಿಲು ಕೂಟದ ಗುರಿಕಾರ್ಯರ್ನಲ್ಲ ಅಂಚಿನ ಬ್ರಹ್ಮ ಕಲಶೋತ್ಸವ ಕೂಟದ ಗುರಿಕಾರ್ನರೆಲ್ಲ ಉಂಡು ದಯಮಲ್ತದ ಪೊರ್ಲಕಂಠದ ಚಾವಡಿಗೆ ಬರಡು ತಮ್ಮನದ ಮನೆಟ್ಟು ಕೊಲ್ಲೋಡು ಪಂಡದ ನಿಕಳ ಭಿನ್ನಾದಿಗೆ ಮಲ್ತೊಂದುಲ್ಲ ಅವೇ ನಮ್ಮನೆ ಈ ಒಂಜಿ ಪುಣ್ಯಕ್ಷೇತ್ರಡು ವಾಸುದೇವ ಆಚಾರ್ಯ ಬೆದ್ರಾಳ ಬೇರೆ ನಮ್ಮ ವೇದಿಕೆಗೆ ಬರೋಡು ಬಂಡದು ಕೇಳೊಂದುಲ್ಲೆ ಅಂಚನೆ ನಮ್ಮ ಕಳ್ಳದ ಕೆಲಸ ಮಂತ್ರಂಚಿನ ಶಿಲ್ಪಿ ನಿಂಚಿನ ಯಶೋಧರ ಮುಕ್ವೆ ಬೆರ್ಲ ವೇದಿಕೆಗೆ ಬರೋಡು ಬಂಡದು ಪ್ರೀತಿಪೂರ್ವಕವಾದ ಕೇಳೊಂದುಲ್ಲೆ ಅದೇ ರೀತಿಯಾದ ಕುಶಾಲಪ್ಪ ಗೌಡ ಸೇರಾಜೆ ಬೆರ್ಲ ನಮ್ಮ ಈ ವೇದಿಕೆಗೆ ಬರೋಡು ಬಂಡದು ಯಾನೆ ಕೇಳೊಂದುಲ್ಲೆ ಯಶೋಧರಗೌಡ ಮುಕ್ವೆ ಇನಿತ್ತ ಈ ಒಂಜಿ ಕ್ಷೇತ್ರ ಪೊರ್ಲಕಂಠಡ ಐಸಿರಡು ದಿಂಜೋಡಂಡ ಮುಕ್ಕಲ ಒಂಜಿ ಕೈ ಚಲಕನೆ ಕಾರಣ ಇಂಚಿನ ಒಂಜಿ ಮಲ್ಲ ಮನಸ್ಸದ ಮಲ್ಲ ಜನಕಲೆಗ್ ಈ ಪೊರ್ಲಕಂಠದ ಚಾವಡಿಡಿತ್ತಿನ ಮಾತ ಬಿನ್ನೇರ್ಲ ಕೈ ಸೇರ್ದು ನಮ್ಮ ಈ ಒಂಜಿ ಲೇಸದ ಗುರ್ಕಾರ್ಮೆನು ವಯಸ್ಸೊಂದಿನಂಚಿನ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರ ಪುತ್ತೂರು ವಿಧಾನಸಭಾ ಕ್ಷೇತ್ರ ಬೇರೆ ಸಾಲು ಪೊದೆತ್ತದು ನೆಂಪುದ ಕಾಣಿಕೆಯನ್ನು ಕೊಡ್ದು ಮಾಲೆ ಪಾಡ್ದು ಅಂಚನೆ ತರತ್ರ ದೇದು ಸನ್ಮಾನ ಮಲ್ಪೊಡು ತಮ್ಮಣ ಮಲ್ಪೊಡು ಪಂಡ ಇಡ ಭಿನ್ನಾದಿಗೆ ಮಲ್ತೊಂದಲ್ಲ ಮಾತೆರಲ್ಲ ಕೈ ತಾಟಿದೊಟ್ಟಿಗೆ ಈ ಒಂಜಿ ಶಿಲ್ಪಿನ ನಮ್ಮ ತಮ್ಮನ ಮಲ್ತೊಂದಲ್ಲ ನಿಖಿಲನ ನಾಥ ಸೇವೆ ಈ ಒಂಜಿ ಕ್ಷೇತ್ರಗೂ ಪುಣ್ಯದ ಮಣ್ಣಿಗೂ ತಿಕ್ಕಡೆ ಪಂಡದ ಹಾರೈಕೆ ಮಲ್ತೊಂದು ಪೊರ್ಲಕಂಠದ ಬೇಲೆಡ್ ಈ ಒಂಜಿ ಕ್ಷೇತ್ರಡು ಐಸಿರನು ದಿಂಜಾದರ್ ನಿಖಿಲಿನ ನನಾಥ ಸೇವೆ ಈ ಒಂದು ಕ್ಷೇತ್ರಡು ಆ ಒಂದು ಪಡು ಜೀವನ ಬೆಳಗಡು ನೆಮ್ಮದಿ ಬೊಕ್ಕ ಆರೋಗ್ಯ ನಿಖಲ್ನ ಸಂಪತ್ತಾವಡು ಈ ಒಂಜಿ ಕ್ಷೇತ್ರದ ಮಾತ ದೈವ ದೇವೇರ್ನಲ ಇಂಬು ನಿಖಲ್ನ ಪಾಲುಗುಪ್ಪಡು ಪಂಡದು ಇಂಕಲ್ನ ಉಡಲ ದಿಂಜಿನ ಆರೈಕೆ ಅಂಚನೆ ಕಾಷ್ಟಶಿಲ್ಪಿ ಯಾದ ಈ ಒಂಜಿ ಪುಣ್ಯಕ್ಷೇತ್ರಡು ಕೆಲಸ ಮಲ್ತಿನಕಲು ಶ್ರೀ ಶರತ್ ಶ್ರೀ ರವಿ ಶ್ರೀ ಚರಣ್ ಕಾಸ್ಟರ್ ಶಿಲ್ಪಿಯಾದ ಈ ಒಂಜಿ ಪುಣ್ಯದ ಬೇಲೆ ಮಲ್ತಿನಕಲು ಶ್ರೀ ಪಾಂಡುರಂಗ ಶ್ರೀ ಮೋಹನ ಶ್ರೀ ಕೃಷ್ಣ ಶ್ರೀ ಸುಂದರ ಶ್ರೀ ಗುರುಪ್ರಸಾದ್ ದಯಮಲ್ತದ ನಿಕಲು ಈ ಒಂಜಿ ಪೊರ್ಲಕಂಠದ ಚಾವಡಿಗೆ ಬರಡು ಅಂಚನೆ ಮೇಸ್ಟ್ರಿಯಾದ ಬೇಲೆ ಮಲ್ತಿದಿನಕಲು ಶ್ರೀ ಶರತ್ ಶ್ರೀ ರವಿ ಶ್ರೀ ಚರಣ್ ನಿಕುಲ್ಲ ಈ ಒಂಜಿ ಪೊರ್ಲಕಂಠದ ಚಾವಡಿಗೆ ಬರಡು ಪೇಂಟರ್ ಆದ ಈ ಒಂಜಿ ನಮ್ಮ ಕ್ಷೇತ್ರನು ಮಲ್ತಿನಾರು ಬೇಲೆ ಮಲ್ತಿನಾರು ಶ್ರೀ ಚರಣ್
ನಮ್ಮ ಈ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮಡು ಮಲ್ಲ ಬಿನ್ನೇರಾದ ಬೈದುಲ್ಲೇರು ನಮ್ಮಾರೆ ತಮೇರಿಯಾದ ಪುನಾರ್ ಬನ್ನೂರು ರೈತರ ಸೇವಾ ಸಹಕಾರಿ ಸಂಘದ ಒತ್ತೆ ಗುರಿಕಾರ್ಯರಾಯನಂಚಿನ ಶ್ರೀ ರಾಜಶೇಖರ್ ಜೈನ್ ನೀರ್ಪಾಜೆ ಮೇರ್ನ ದಿವ್ಯ ಹಸ್ತೋಡು ಮುರಣಿ ಇಂದುವೆ ಒಂಜಿ ಪತ್ರಿಕೆ ಬಿಡುಗಡೆಲ ಆತಂಡು ಸರ್ ಇರ್ನ ಮದಿಪುಗಾದ ಈ ಒಂಜಿ ಮದಿಪುದ ಪೀಠ ಇಂದಿನ ಬಣ್ಣೂರು ಶ್ರೀ ದಯ್ಯರಮಾಡ ನಡಿಮಾರೆ ಮತ್ತು ಭಾವದ ಕೆರೆ ಹಾಗೂ ಶ್ರೀ ನಾಗಸಾನ್ನಿಧ್ಯ ಅಲ್ಬುಡ ಇಷ್ಟ ದೇವತೆ ರಕ್ತೇಶ್ವರಿ ಅಣ್ಣಪ್ಪಂಜುರ್ಲಿ ಸಾನ್ನಿಧ್ಯ ಆನೆಮಜಲು ಇದರ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಂಜೀವ ಮಠಂದೂರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ನಾನು ಎಲ್ಲರನ್ನು ಒಂದೇ ಶಬ್ದದಲ್ಲಿ ಎಲ್ಲರೂ ನಿಮ್ಮ ಪರಿಚಯಸ್ಥರು ಆದ ಕಾರಣ ಒಂದೇ ವಾಕ್ಯದಲ್ಲಿ ಎಲ್ಲರೂ ಕೇಳಿಕೊಳ್ತೇನೆ. ಅದೇ ರೀತಿ ಸೇರಿರುವಂಥ ಇಲ್ಲಿನ ದೈವದ ಮತ್ತು ದೇವರ ಭಕ್ತಾಭಿಮಾನಿಗಳೇ, ನಮ್ಮ ಗ್ರಾಮದವರೇ ಹಾಗೂ ಪತ್ರಕರ್ತ ಮಿತ್ರರೇ ಹಾಗೂ ದೃಶ್ಯ ಮಾಧ್ಯಮದವರೇ, ನಾವು ಈ ಧಾರ್ಮಿಕ ಸಭೆಯಲ್ಲಿ ಮಾತಾಡಬೇಕು ಅಂತ ನಮ್ಮನ್ನು ಕರೆದಿದ್ದಾರೆ. ನಾವು ಈ ಧಾರ್ಮಿಕ ಸಭೆಯಲ್ಲಿ ಮಾತಾಡಲಿಕ್ಕೆ ಎಷ್ಟು ಸೂಕ್ತ ವ್ಯಕ್ತಿಗಳು ಅಂತ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಎ ವಿ ನಾರಾಯಣ ಮತ್ತು ನಾವು ಭಾರಿ ಚಿಕ್ಕಂದಿನಿಂದಲೇ ಭಾರಿ ಹತ್ತಿರದವರು. ಭಾರಿ ಸಣ್ಣದಿರುವಾಗ ಕೂಡ ನಮ್ಮಲ್ಲಿ ನಾನು ಮತ್ತು ಅವರು ಏಕವಚನದಲ್ಲೇ ಮಾತಾಡುವಂಥ ಸಲಿಗೆಯನ್ನು ಬೆಳೆಸಿಕೊಂಡವರು. ಆದ ಕಾರಣ ಅವರು ಕರೆಯುವಾಗ ನನಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಪ್ರತಿ ಸಮಯದಲ್ಲಿ ಕೂಡ ಇದು ಯಾವಾಗ ಅವರು ಶುರು ಮಾಡಿದ್ದಾರೆ ನಂತರ ನನ್ನಲ್ಲಿ ಬಂದವರು ಪ್ರತಿ ಸಲವೂ ನನ್ನನ್ನು ಕರೆದು ಭಾರಿ ಗೌರವಪೂರ್ವಕವಾಗಿ ಇಲ್ಲಿ ಕರೆದು ನನ್ನನ್ನು ಪ್ರತಿ ಸಲವೂ ಪ್ರಶ್ನೆ ಇರಲಿ ಅಥವಾ ಇನ್ನೊಂದು ಸಭಾ ಕಾರ್ಯಕ್ರಮದಲ್ಲಿ ಏನೇ ಇದ್ದರೂ ಕೆಲವು ಸಲ ನಾನು ಬಾರದೇ ಇರ್ಬೋದೇ ಹೊರತು ಅವರು ನನ್ನನ್ನು ಕರೆಯದೆ ಉಳಿಲ್ಲ. ಆದ ಕಾರಣ ಇವತ್ತು ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೆ ನೀವು ನಮ್ಮ ಜೊತೆ ಬೇಕು ಅಂತ ಕೇಳಿದಾರ. ಆದ ಕಾರಣ ನಾವು ಇವತ್ತು ಅವರ ಜೊತೆ ಇದ್ದೇವೆ. ಅವರ ಈ ಕ್ಯಾಪ್ಟನ್ಶಿಪ್ ಏನಂತ ಹೇಳಿದರೆ, ಇವತ್ತು ಈ ಸಾನ್ನಿಧ್ಯಗಳು ಇಲ್ಲಿ ಏನು ಅಜೀರ್ಣಾವಸ್ಥೆಯಲ್ಲಿತ್ತು ಈ ಆನೆಮಜಲ್ ಏರಿಯಾದಲ್ಲಿ, ಅದು ಇವತ್ತು ಇಷ್ಟು ವೃದ್ಧಿಯಾಗಿದ್ದರೆ ಅದಕ್ಕೆ ಒಬ್ಬನೇ ಕಾರಣಕರ್ತ ನಾನು ತಿಳಿದ ಮಟ್ಟಿಗೆ ಅದು ಎ ವಿ ನಾರಾಯಣ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ. ಇದು ಅವರೊಂದು ತಂಡವನ್ನು ಕಟ್ಟಿಕೊಂಡು ಇದರ ಒಂದು ಲೀಡರ್ಶಿಪ್ಪನ್ನು ತೆಕ್ಕೊಂಡು, ಈ ಕ್ಯಾಪ್ಟನ್ ಒಳ್ಳೆದಿದ್ದರೆ ಆ ಟೀಮ್ ವರ್ಕ್ ಒಳ್ಳೆದಿರುತ್ತೆ. ಅದೇ ರೀತಿ ಈ ಕ್ರಿಕೆಟಲ್ಲಿ ಇದೀಗ ಆ ಕ್ಯಾಪ್ಟನ್ ಏನಿದ್ರು ಅದು ನನ್ನ ದೃಷ್ಟಿಯಲ್ಲಿ ಅದು ಎ ವಿ ನಾರಾಯಣ ಅವರ ಮುತುವರಿ. ನಮ್ಮನ್ನು ಕೂತೊಳ್ಳಿಗೆ ಬಿಡುವುದಿಲ್ಲ. ಯಾವತ್ತಾದರೂ ರಾತ್ರಿ ಹಗಲು ನಮಗೆ ಫೋನ್ ಮಾಡ್ತಾಯಿದ್ರು. ಎಷ್ಟು ಕಿರಿಕಿರಿ ಆದರೂ ತೊಂದರೆ ನಮಗೆ ಫೋನ್ ಮಾಡ್ತಾ ಇರ್ತಾರೆ ಯಾವುದಾದ್ರೂ. ಆದ ಕಾರಣ ಅವರ ಈ ಕ್ಯಾಪ್ಟನ್ಶಿಪ್ಪಲ್ಲಿ, ಅವರ ಈ ಲೀಡರ್ಶಿಪ್ಪಲ್ಲಿ ಇಲ್ಲಿ ಈ ಒಂದು ಸಾನ್ನಿಧ್ಯಗಳು ಅಜೀರ್ಣಾವಸ್ಥೆಯಲ್ಲಿದ್ದು ಭಾರಿ ಒಳ್ಳೆಯ ಮಟ್ಟಿಗೆ ಜೀರ್ಣಾವಸ್ಥೆಗೆ ಬಂದಿದೆ. ಈ ಜೀರ್ಣಾವಸ್ಥೆಗೆ ಬಂದ ನಂತರ ಈ ಪರಿಸರಕ್ಕೆ, ಅವರಿಗೂ ವೈಯಕ್ತಿಕವಾಗಿ ಹಾಗೂ ಈ ಪರಿಸರಕ್ಕೆ, ಈ ಗ್ರಾಮಕ್ಕೆ ಎಲ್ಲ ಶುಭವಾಗಲಿ. ಅದೇ ಏನು ಮುಂಚಿನ ಕಾಲದಲ್ಲಿ ಇದಲ್ಲೆಲ್ಲ ಕೊಟ್ಟಿದ್ದಾರೆ ಅವರು, ಏನೆಲ್ಲ ಇಲ್ಲಿ ಪ್ರಾರ್ಥನೆ ಮಾಡಿದರೆ ನಡೀತಾ ಇತ್ತು, ಅದು ಮುಂಚಿನ ದಿನಗಳಲ್ಲಿ ನಡೆಯುವಂಥ ಅವಕಾಶಗಳು ಬರುವಂಥ ಚಾನ್ಸು ಕೂಡ ಇದೆ ನನ್ನ ಲೆಕ್ಕದಲ್ಲಿ. ಅವರು ಹೇಳಿದರೆ ಇನ್ನೂ ಉತ್ತಮವಾಗಿ ಬೆಳಗುವಂಥ ಆಗಲಿ. ಯಾಕಂತ ಹೇಳಿದರೆ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಕಾಂಪಿಟೇಷನ್ ಆಗಿರುವವರಲ್ಲ, ಅಥವಾ ನಮ್ಮದು ಬೆಳಗಲಿ, ನಾವು ಇನ್ನೊಂದಕ್ಕೆ ಕಾಂಪಿಟೇಷನ್ ಅಥವಾ ಇನ್ನೊಂದಕ್ಕೆ ಇದಾಗುವಂಥದ್ದಲ್ಲ. ಆದ ಕಾರಣ ಇದು ಇನ್ನೂ ಇಲ್ಲಿ ಬೆಳಗಲಿ, ಈ ಗ್ರಾಮದಲ್ಲಿ ಎಬ್ಬರಿಗೆ ಸುಭಿಕ್ಷೆ ಆಗಲಿ. ಇಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಬಂದಂಥವರು, ಇದಕ್ಕೆ ಸುಮಾರು ಇವರು ಹೇಳಿದಾಗೆ ಕರಸೇವಕರು ಅವರೊಟ್ಟಿಗೆ ಜೊತೆಗೂಡಿ ಅವತ್ತಿಂದ ಇವತ್ತಿನವರೆಗೆ ದುಡಿದವರು ಸುಮಾರು ಮಂದಿ ಇದ್ದಾರೆ. ಈಗಾಗಲೇ ಸುಮಾರು ಪಟ್ಟಿಯನ್ನು ಅವರು ಕರೆದರು, ಈ ತನಕ ಕೆಲವರು ಬರಲಿಲ್ಲ, ಯಾಕಂದರೆ ಎಲ್ಲ ತೆರೆಮರೆಯಲ್ಲಿದ್ದಾರೆ. ಆದ ಕಾರಣ ಇದೆಲ್ಲರಿಗೂ ಸುಖವಾಗಲಿ. ಇಲ್ಲಿ ಈ ಗ್ರಾಮಕ್ಕೆ ಇದನ್ನು ನೆನೆದವರಿಗೆ, ಇದನ್ನು ಮಾಡಿದವರಿಗೆ, ತನುಮನಗದನಲ್ಲಿ ಸಹಾಯ ಕೊಟ್ಟವರಿಗೆ ಎಲ್ರಿಗೂ ಸುಭಿಕ್ಷೆ ಆಗಲಿ. ಇನ್ನು ನೆನೆದಂಥ ಅವರ ಕಾರ್ಯಗಳು ನಡೀಲಿ ಅಂತ ಹೇಳುತ್ತಾ, ನನ್ನನ್ನು ಕೂಡ ಈ ಧಾರ್ಮಿಕ ಸಭೆಗೆ ಒಂದು ಕರೆಸಿ ಇಲ್ಲಿ ಒಂದು ಮಾತಾಡುವಂಥ ಅಥವಾ ಒಂದು ಭಾಗವಹಿಸುವಂಥ ಒಂದು ಅವಕಾಶವನ್ನು ಇಲ್ಲಿಯ ಕಮಿಟಿಯವರು ನಾರಾಯಣರೆಲ್ಲ ಸೇರಿ ಕರೆದಿದ್ದಾರೆ. ನಿಮಗೂ ದೂರ ಒಳ್ಳೆಯದಾಗಲಿ, ಈ ಗ್ರಾಮಕ್ಕೂ ಒಳ್ಳೆಯದಾಗಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಧಾರ್ಮಿಕ ಸಭೆಯಲ್ಲಿ ನಾವು ಮೈಕದಲ್ಲಿ ಮಾತಾಡೋದು ಕಡಿಮೆ. ಮೈಕ ಇಲ್ಲದ್ರೆ ತುಂಬ ಮಾತಾಡ್ತೇವೆ ನಾವು ನಾರಾಯಣ. ಮೈಕದಲ್ಲಿ ಕೆಲವರು ನಮಗೆ ಮೈಕದಲ್ಲಿ ಮಾತಾಡೋದ್ರಲ್ಲಿ ಸ್ವಲ್ಪ ಹಿಂದೆ ನಾವು. ಆದ ಕಾರಣ ನಾವು ಹೀಗೆ ಮಾತಾಡ್ತೇವೆ. ಈಗ ಸಂಜೀವಣ್ಣ ನಾವು ಅಲ್ಲಿ ಕೂತು ಬೇಕಾದರೆ ಇನ್ನೊಂದು ಗಂಟೆ ಮಾತಾಡ್ತೇವೆ, ಕೆಲವು ವಿಷಯಗಳು ಬರ್ತವೆ. ಆದ ಕಾರಣ ಕೆಲವು ಮೈಕದಲ್ಲಿ ಹೇಳದಂಥ ವಿಷಯಗಳನ್ನು ಚರ್ಚೆ ಮಾಡೋದು. ಆದ ಕಾರಣ ಅವರು ಹೇಳಿದರು, ನನ್ನ ಈ ಇಂಚಿನೆಗೆ ಪೋಡು ಪ್ರಯಾಣದ ಇರಿಗೆ ನನ್ನ ಮತ ಧಾರ್ಮಿಕಗೆ ಪೋಡು ಅಂತ ಸಂಜೀವಣ್ಣ ಹೇಳಿದರು. ಐಕೀರೆನ್ಲೆತ್ತದೆ ನಾವು ಎಷ್ಟು ಸೂಕ್ತ ಇದಕ್ಕೆ ಅಂತ ಗೊತ್ತಿಲ್ಲ, ಆದರೂ ನಮ್ಮನ್ನೊಂದು ಪ್ರೀತಿ ಇಟ್ಟು ಈ ಗ್ರಾಮದಲ್ಲಿ ನಮಗೆ ಒಂದು ಮರ್ಯಾದೆ ಕೊಟ್ಟವರು ಕರೆದಿದ್ದಾರೆ. ಅದಕ್ಕೆ ನಾನು ಎ ವಿ ನಾರಾಯಣ ಮತ್ತು ಅವರ ತಂಡದವರಿಗೆ ಚಿರಋಣಿಯಾಗಿದ್ದೇನೆ. ನಿಮಗೆಲ್ಲರೂ ಶುಭವಾಗಲಿ, ಸನ್ಮನ್ಮಗವಾಗಲಿ ಅಂತ ಹೇಳುತ್ತಾ ನನ್ನ ಅವಕಾಶ ಹೊಂದಿಸ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸೊಲ್ಮೇಲು ರಾಜಶೇಖರ್ ಜೈನ್ ಬೆರೆಗೆ ಈ ಬಾಗೋಡು ಅಪ್ಪೆ ದಯ್ಯರ್ನ
ಭವ್ಯ ಮಂದಿರ ನಿರ್ಮಾಣ ಆವರಣ ಸಮುದಾಯದ ಬನ್ನೂರು ಊರಗೌಡ ಶ್ರೀ ನಾರಾಯಣಗೌಡ ಯಮುನಾ ದಂಪತಿಲು ಅಗಲ ಜೋಕುಳು ಲ ನಿನ್ನೊಟ್ಟಿಗೆ ಸೇರೋಣಡು ವೇದಿಗೆಡಿತನ ಮಲ್ಲ ಬಿನ್ನೇರು ಅಗಲೇನು ಗೌರವಿಸೋಡು ಪಂಡದೇಂಕ್ಲಾಗ ವಿನಂತಿ ಮಂತಂದುಲ್ಲ ಶ್ರೀ ವಾಸಪ್ಪಗೌಡ ಬೊಕ್ಕ ಶ್ರೀ ನಾರಾಯಣಗೌಡ ದಂಪತಿಲು ಈ ನೆಕ್ ಮುಲು ಈ ಭವ್ಯ ಗುಡಿದ ನಿರ್ಮಾಣಡು ಮಸ್ತ್ ಬೇಲೆ ಬೆಂತೇರು ಅಂಚನೆ ಸಾಗುವಾನಿ ಮರ
ಅಗಲ ಜಾಗಡಿತನ ಪೆಲತ ಮರ ಕೊಡ್ದು ಅವತ್ತಂದೆ ಗ್ರಾನೈಟ್ದ ಒಂಜಿ ಸೇವೆಲ್ನ ಕೊಡ್ತೇರು. ಸುಮಾರು 50,000 ಮಿತ್ತು ಈ ಗುಡಿತ ನಿರ್ಮಾಣಗೂ ಅಗಲ ಸಹಕಾರ ಸಹಾಯ ತಿಕ್ಕದಂಡು ಅಗಲೇನು ಈ ಸಾನ್ನಿಧ್ಯದ ಶ್ರೀ ದಯ್ಯರೆ ಅಂಚನೆ ಇಷ್ಟದೇವತೆ ರಕ್ತೇಶ್ವರಿ ಅನ್ನಪ್ಪ ಪಂಜುರ್ಲಿ ಸುಖ ಶಾಂತಿ ನೆಮ್ಮದಿನ ಕೊಡ್ದು ಕಾಪಾಡಡು. ನನ್ನ ದುಂಬುಗು ಈ ಬಾಗೋಡು ದೈವಲ್ನ ಸೇವೆ ಮನ್ಪಂಚ ಅವಕಾಶ ಆಗಲೇ ತಿಕ್ಕಡು ಅಗಲ ಭವಿಷ್ಯ ಉಜ್ವಲವಾಡು ಪಂಡದು ಈ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿದ ಮಾತಿರ್ನ ಪರವಾದ ವಿನಂತಿನ ಮಂತಂದುಲ. ಜಾಗ ಆತ್ತಂದೆ ಸಾಗೋಣಿದ ಮರ ಪೆಲತ ಮರ ಅಂಚನೆ 50,000 ಗ್ರಾನೈಟ್ ಇಲ್ಲ ಕೊಡ್ದು ಈ ಒಂಜಿ ಪುಣ್ಯ ಕ್ಷೇತ್ರನು ಐಸರೋಡು ಬೆಳಗಾಯರೆ ಕಾರ್ಯಕರ್ತರಾಯನಂಚಿನ ಶ್ರೀ ಯಮುನಾ ನಾರಾಯಣಗೌಡ ಬೊಕ್ಕ ಶ್ರೀ ಉಷಾ ವಾಸಪ್ಪಗೌಡ ಜೋಕ್ಲೆಗ್ ನಿಗ್ಲೆ ಗುಡಲ್ ದಿಂಜಿ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದು ಈ ಒಂಜಿ ಪೊಲ್ಲಕಂಟದ ಲೇಸಿಗೆ ನಮ್ಮ ಲೆಪ್ಪೋಲೆಗೆ ಓಕೊರ್ದು ಬೈದೆರು ಮಹತೋಬಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದುಂಬುದ ಗುರಿಕಾರ್ಯರಾಯನಂಚಿನ ಶ್ರೀ ಕೇಶವ ಪ್ರಸಾದ್ ಮುಳಿಯ ಇರ್ನ ಮದಿಪುಗಾದು ಈ ಒಂಜಿ ಪೊರ್ತು ಸರ್ ಇರ್ನ ಎಡ್ಡೆಪ್ಪು ಮದಿಪು ಈ ಲೇಸುಗಾದು. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಶ್ರೀ ಗಣಪತಿಗೆ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಹಿರಿಯರಾದಂತಹ ಮಾರ್ಗದರ್ಶಕರಾದಂತಹ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದಂತಹ ಶ್ರೀಯುತ ಸಂಜೀವ್ ಮಠಂದೂರವರೇ, ಈ ಒಂದು ಕ್ಷೇತ್ರವನ್ನು ಈ ರೀತಿ ಬೆಳಗಲಿಕ್ಕೆ, ಈ ರೀತಿ ಒಂದು ಅತ್ಯಂತ ಸುಂದರವಾಗಿ ಮೂಡಿ ಬರಲಿಕ್ಕೆ ಕಾರಣರಾದಂತಹ ಆತ್ಮೀಯರಾದಂತಹ ಎ ವಿ ನಾರಾಯಣವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆಯ ಮುಂದೆ ಇರುವಂತಹ ಬಂಧುಗಳೇ ಹಾಗೂ ಎಲ್ಲ ಮಿತ್ರರೇ, ಮಕ್ಕಳೇ, ಪುತ್ತೂರಿನ ಅಂದರೆ ಮುಖ್ಯ ರಸ್ತೆಯಲ್ಲಿ ಸಾಗ್ತಾ ಇರುವಾಗಲೇ ಭಾಳ ಸಂತೋಷ ಆಗ್ತಾಯಿತ್ತು ನೋಡುವಾಗ. ಈ ಭಾಗದಲ್ಲಿ ಒಂದು ಸುಮಾರು ನನ್ನ ಅಂದಾಜು ಪ್ರಕಾರ ಉಪ್ಪಿನಂಗಡಿಯ ಈಚೆಗೆ ಹೋಗುವಾಗ ಇಲ್ಲಿ ನಮ್ಮ ಧಾರ್ಮಿಕತೆ ಇದನ್ನು ಕಾಣಲಿಕ್ಕೆ ಸ್ವಲ್ಪ ಕಷ್ಟ ಕಾಣ್ತದೆ. ಈ ಒಂದು ಭಾಗ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಒಂದು ಗ್ಯಾಪ್ ಇತ್ತ ಅಂತ ಅನಿಸ್ತದೆ ನನಗೆ. ಅಂಥ ಸಂದರ್ಭದಲ್ಲಿ ಈ ಒಂದು ಸಾನ್ನಿಧ್ಯವನ್ನು, ದೈಯರ ಮಾಡವನ್ನು, ವಿಶೇಷವಾಗಿ ನಮ್ಮ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕೂಡ ಈ ಮಾಲಿಂಗೇಶ್ವರ ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನಾ ಚಿಂತೆಯಲ್ಲಿ ಕೂಡ ಇದನ್ನು ಬಂದಿತ್ತು ಅಂತ ಹೇಳೋದನ್ನು ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎ ವಿ ನಾರಾಯಣ ಮತ್ತು ಬಳಗದವರು ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಮಾಡಿದ್ದನ್ನು ಕಾಣ್ತಾ ಇದೆ. ಹಿಂದೂ ಧಾರ್ಮಿಕತೆಯಲ್ಲಿ ಏನು ಅಂತೇಳಿ ಹೇಳಿದರೆ, ಬೇರೆಲ್ಲ ಹೀಗೆ ಮಾಡಬೇಡಿ, ಇದು ಮಾಡಬೇಡಿ ಅಂತೇಳಿ ಹೇಳುವಂತಹ ಒಂದು ಧಾರ್ಮಿಕತೆಯ ಭಾವನೆ ವಿಷಯ ಇರುವಂಥದ್ದು ಬೇರೆ ಧರ್ಮಗಳಲ್ಲಿ. ಜೀವನ ಶೈಲಿ ಅಂತ ಹೇಳುವಂಥದ್ದಿದ್ದರೆ ಯಾವುದೇ ರೀತಿಯಲ್ಲಿ ನಾವಿದ್ದು ಕೂಡ ಅದರಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಮಾಡಿದಂಥದ್ದು ಹಿಂದೂ ಜೀವನ ಪದ್ಧತಿ. ಎಲ್ಲರೂ ಅವರು ಅಂತೇಳಿಲ್ಲ, ಇವರು ಅಂತೇಳಿಲ್ಲ, ಎಲ್ಲರೂ ಭಾಗವಹಿಸಬೇಕಾದದ್ದು ಈ ಒಂದು ಜೀವನ ಶೈಲಿಯಲ್ಲಿ ಇದೆ. ಇವತ್ತು ಧಾರ್ಮಿಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಷ್ಟು ಕಷ್ಟ ಇದೆಯೋ, ಅಷ್ಟು ಆಸಕ್ತಿ ನಾವು ವಹಿಸ್ತೇವೋ, ಅಷ್ಟೇ ಅದನ್ನು ನಿರ್ವಹಿಸಿ ಮುಂದಿನ ತಲೆಮಾರಿಗೆ ನಾವು ಅದನ್ನು ಹೇಳಿಕೊಡುವಂಥದ್ದು ನಮ್ಮ ಕೆಲಸ ಅಂತ ನನಗನ್ನಿಸ್ತದೆ. ಒಂದು ಧಾರ್ಮಿಕ ಕ್ಷೇತ್ರ ಆದಾಗ ಅಲ್ಲಿ ಕೇವಲ ಧರ್ಮ ಅಂದರೆ
ಪೂಜೆ ಪುರಸ್ಕಾರಗಳು ಮಾತ್ರ ಮಾಡುವುದಲ್ಲ. ಹಿಂದೆ ಭಾರತೀಯ ಪರಂಪರೆಯಲ್ಲಿ ಏನಿತ್ತು ಅಂತೇಳಿ ಹೇಳಿದರೆ, ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಅಥವಾ ಸಾಮಾಜಿಕ ಕೇಂದ್ರವೇ ದೇವಾಲಯಗಳಾಗಿತ್ತು. ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಯಿಂದಾಗಿ ಇವತ್ತೇನಾಗಿದೆ ಅಂತೇಳಿ ಹೇಳಿದರೆ, ದೇವಸ್ಥಾನ ಅಂತೇಳುವಂಥದ್ದು ಒಂದು ಕೇವಲ ಧಾರ್ಮಿಕ ಕೇಂದ್ರ ಆಗಿ ಹೋಗಿದೆ. ಅಂದರೆ ಪೂಜಾ ಕೇಂದ್ರವಾಗಿ ಹೋಗಿದೆ. ಧಾರ್ಮಿಕ ಕೇಂದ್ರ ಅಂತ ಹೇಳಿದರೆ ನಾನು ಹೇಳ್ತಾ ಇರೋದು ಪೂಜಾ ಕೇಂದ್ರವಾಗಿ ಹೋಗಿದೆ. ನಾವು ಹೋಗ್ತೇವೆ, ಭಕ್ತಿಯಲ್ಲಿ ಹೋಗ್ತೇವೆ, ಬೆಳಿಗ್ಗೆದ್ದು ಸ್ನಾನ ಮಾಡಿ ಹೋಗ್ತೇವೆ, ಹೋಗಿಬಿಟ್ಟಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ, ಅಲ್ಲಿ ಮುಂದೆ ನಮ್ಮ ಕೆಲಸಗಳಿಗೆ ನಾವು ತೆರಳ್ತೇವೆ. ವಾರಕ್ಕೊಂದ್ಸರಿ ಹೋಗ್ಬೋದು, ತಿಂಗಳಿಗೊಂದ್ಸರಿ ಹೋಗ್ಬೋದು, ವರ್ಷಕ್ಕೊಂದ್ಸರಿ ಹೋಗ್ಬೋದು, ಯಾವುದ್ಯಾವುದು ಅವನವನಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ರೀತಿಯಲ್ಲಿ ಅವನವನ ಸೇವೆಯನ್ನು ಮಾಡ್ತಾನೆ. ಆದರೆ ಅದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಕೂಡ ಒಂದು ದಾರಿ ತೋರಿಸುವಂಥ ಕೇಂದ್ರ ಆಗಬೇಕು ಅಂತೇಳಿ ನಾವೆಲ್ಲರೂ ಕೆಲಸ ಮಾಡಬೇಕು ಬಂಧುಗಳೇ. ಯಾಕೆಂತೇಳಿ ಹೇಳಿದರೆ, ಇವತ್ತು ನಮ್ಮ ಧರ್ಮ ಶಿಕ್ಷಣವನ್ನು ನಮ್ಮ ಮುಂದಿನ ತಲೆಮಾರಿಗೆ ನಮಗೇ ಗೊತ್ತಿಲ್ಲ. ಒಂದಷ್ಟು ವಿಷಯಗಳನ್ನು ನಾವು ಯಾಕೆ ಮಾಡ್ತೇವೆ ಅಂತೇಳೋದು ನಮಗೆ ಗೊತ್ತಿಲ್ಲ. ಉದಾಹರಣೆಗೆ ನಮ್ಮ ವೇಷಭೂಷಣಗಳಿರ್ಬೋದು, ನಮ್ಮ ಉಡುಗೆ ತೊಡುಗೆಗಳಿರ್ಬೋದು. ದೇವಸ್ಥಾನಕ್ಕೆ ಹೋಗುವಾಗ ಹೀಗೆ ಹೋಗಬೇಕು ಅಂತೇಳುವಂಥ ಹಿರಿಯವರು ಹೇಳಿಕೊಟ್ಟಿದ್ದಾರೆ. ಅದು ಯಾಕೆ ಹೋಗಬೇಕು, ಆ ರೀತಿಯಲ್ಲೇ ಯಾಕೆ ಹೋಗಬೇಕು? ನಾವು ಕ್ವಶನ್ ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗೋ ಕ್ವಶನ್ ಮಾಡ್ತೇವೆ, ಹಾಗೆ ಹೋಗ್ಬೇಕಾ, ಯಾಕೆ ಹೋಗ್ಬೋದು? ನಾನು ಪ್ಯಾಂಟ್ ಹಾಕ್ಕೊಂಡೇ ಹೋಗ್ತೇನೆ. ಪ್ಯಾಂಟ್ ಅಂತ ಹೇಳಿಲ್ಲ, ನಾನು ಹೇಳೋದು ನಾನು ಹೀಗೆ ಹೋಗ್ತೇನೆ, ನಾನು ಚಡ್ಡಿ ಹಾಕ್ಕೊಂಡು ಹೋಗ್ತೇನೆ, ಬರ್ಮುಡ ಹಾಕ್ಕೊಂಡು ಹೋಗ್ತೇನೆ ಅಂತ ಯಾರೊಬ್ಬ ಹೇಳ್ತಾನೆ. ಆದರೆ ಹಾಗೆ ಹೋಗಬೇಕಾ, ಹೋಗಿದ್ರೆ ಸರಿಯಾ ಅಂತೇಳಿ ಕೇಳಿದರೆ ನಾವು ಇನ್ನೊಂದು ರೀತಿಯಲ್ಲಿ ನೋಡುವ. ಇವತ್ತು ಕೋರ್ಟಿಗೆ ಹೋಗುವಾಗ ನಾವು ಹೇಗೆ ಹೋಗ್ತೇವೆ? ವಕೀಲರಿದ್ದಾರೆ, ಕೋರ್ಟಿಗೆ ಹೋಗುವಾಗ ಅವರು ಹೇಗೆ ಹೋಗ್ತಾರೆ? ನಾನು ವಾದ ಮಾಡೋದು ಬಾಯಲ್ಲಲ್ಲೋ, ನಾನು ಯಾಕೆ ಉಡುಗೆ ತೊಡುಗೆಯನ್ನು ಚೇಂಜ್ ಮಾಡ್ಕೊಂಡು ಹೋಗಬೇಕು, ಹೀಗೆ ಹೋಗಬೇಕು ಅಂತ ಎಲ್ಲಿದೆ ಅಂತೇಳುವಂಥದ್ದನ್ನು ಕೇಳಿದರೆ ಅದು ಹಾಗಲ್ಲ. ಅಲ್ಲಿಗೆ ಹೋಗುವಾಗ ನಾವು ಪಾಲಿಸ್ತೇವೆ, ಹಾಗಾದರೆ ದೇವಸ್ಥಾನಕ್ಕೆ ಹೋಗುವಾಗ ಯಾಕೆ ಪಾಲಿಸಬಾರ್ದು? ಈ ರೀತಿಯ ಚಿಂತನೆಗಳು, ಈ ವಿಷಯಗಳನ್ನು ಮಕ್ಕಳಿಗೆ ಹೇಳಿಕೊಡೋದಾಗಲಿ ಅಥವಾ ದೀಪ ಎಷ್ಟು ಉರಿಸಬೇಕು ಅಂತ ಹೇಳೋದನ್ನಾಗಲಿ, ಈ ಎಲ್ಲ ವಿಚಾರಗಳನ್ನು ನಾವು ಹೇಳಿಕೊಡುವಂಥ ಕೇಂದ್ರಗಳು. ಹಾಗೆ ನಮ್ಮ ಆರ್ಥಿಕ ವ್ಯವಸ್ಥೆಗಳನ್ನು ನಾವೇ ನೋಡಿಕೊಳ್ಳುವಂಥ ವಿಷಯದಲ್ಲಿ, ಆ ವಿಷಯದಲ್ಲಿ ಒಂದಷ್ಟು ನಮ್ಮ ಬಳಗದವರು ಯಾರಿದ್ದಾರೆ, ಇಂಥವ್ರು ಯಾರಿದ್ದಾರೆ, ಇಲ್ಲಿ ಯಾರ್ಯಾರಲ್ಲಿ ನಾವು ಯಾವ್ಯಾವ ವ್ಯವಹಾರಗಳನ್ನು ಮಾಡ್ಬೋದು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತೇಳಿ ಹೇಳಿದರೆ, ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಸುಖಸ್ಯ ಮೂಲ ಧರ್ಮ, ಧರ್ಮಸ್ಯ ಮೂಲ ಅರ್ಥ, ಅರ್ಥಸ್ಯ ಮೂಲ ರಾಜ್ಯ, ರಾಜ್ಯಸ್ಯ ಮೂಲ ವಿನಯ, ವಿನಯಸ್ಯ ಮೂಲ ಶಿಕ್ಷಣ ಅಂತ. ಶುರುವಿಗೆ ಅವರು ಹೇಳಿದ್ದೇನು? ಸುಖಸ್ಯ ಮೂಲ ಧರ್ಮ, ಧರ್ಮ ಇದ್ದಲ್ಲಿ ಮಾತ್ರ ಸುಖ ಇರ್ತದೆ ಅಂತ. ಆ ಧರ್ಮ ಮಾರ್ಗದಲ್ಲಿ ನಾವು ನಡೆದ್ರೆ ಸುಖಕರವಾಗಿ ನಾವು ಜೀವನ ಮಾಡಲಿಕ್ಕಾಗ್ತದೆ. ಹಾಗಾದರೆ ಧರ್ಮ ಇರಬೇಕು ಅಂತ ಹೇಳಿದರೆ ಏನು? ಅವನು ಹೇಳಿದ್ದೇನು, ಆಚಾರ್ಯ ಚಾಣಕ್ಯರು ಹೇಳಿದ್ದೇನು ಅಂತ ಹೇಳಿದರೆ, ಧರ್ಮಸ್ಯ ಮೂಲ ಅರ್ಥ ಅಂತ. ಅರ್ಥ ವ್ಯವಸ್ಥೆ ಸರಿ ಇದ್ದಲ್ಲಿ ಧರ್ಮಗಳನ್ನು ನಾವು ಸ್ಥಾಪನೆ ಮಾಡಲಿಕ್ಕಾಗ್ತದೆ. ಇವತ್ತು ಇಲ್ಲಿ ಇಷ್ಟು ವ್ಯವಸ್ಥೆಗಳು ನಾವು ಕಾಣ್ತಾ ಇದ್ದೇವೆ. ನಮ್ಮ ಅರ್ಥ ವ್ಯವಸ್ಥೆ ಸರಿ ಇಲ್ಲದಿದ್ದರೆ ಈ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಅರ್ಥವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವಂಥ ವ್ಯವಸ್ಥೆಗಳನ್ನು ಕೂಡ ನಾವು ದೇವಾಲಯದ ಮುಖಾಂತರ ಮಾಡಬೇಕು. ನಮ್ಮ ಬಳಗದವರು ಯಾರಿದ್ದಾರೆ, ನಮ್ಮ ಒಬ್ಬರೊಬ್ಬರು, ನಾವು ನಮ್ಮ ಮುಳಿಯದಲ್ಲಿ ಒಂದು ಬೆಂಗಳೂರು ಶೋರೂಮ್ನಲ್ಲಿ ಒಂದು ಕೆಲಸ ಮಾಡ್ತೇವೆ. ಈ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ನಮ್ಮ ಗ್ರಾಹಕರು ಯಾರೆಲ್ಲ ಇದ್ದೇವೆ ಅವರನ್ನು ಸೇರಿಸಿ ಒಂದು ನೆಟ್ವರ್ಕ್ ಡಿನ್ನರ್ ಅಂತ ಕಾರ್ಯಕ್ರಮ ಮಾಡ್ತೇವೆ. ಅಂದರೆ ಯಾರು, ನೀನೇನಪ್ಪ, ನೀ ಎಂತ ಮಾಡ್ತಾ ಇದ್ದೀವಿ, ಒಂದು ತಿಂಗಳಿಗೆ ಒಂದ್ಸರಿ, 2 ತಿಂಗಳಿಗೆ ಒಂದ್ಸರಿ ಒಂದಷ್ಟು ಗ್ರಾಹಕರನ್ನು ಕರೆಯೋದು. ನೀವೇನು ಮಾಡ್ತಾಯಿದ್ದೀರಿ, ನೀವೇನು ಅಕ್ಕದ ಪಕ್ಕದವರು, ನಮ್ಮ ಗ್ರಾಹಕರಿಂದ ಗ್ರಾಹಕರಿಗೆ ಬಿಸ್ನೆಸ್ ಹೋಗಲಿ ಅಥವಾ ನಮ್ಮಿಂದ ಅವರಿಗೆ ಬಿಸ್ನೆಸ್ ಹೋಗಲಿ, ಅವರಿಂದ ನಮಗೆ ವ್ಯಾಪಾರ ಬರಲಿ. ಈ ರೀತಿ ಮಾಡಿ ನಮ್ಮ ಸಮಾಜವನ್ನು ಆರ್ಥಿಕವಾಗಿ ನಾವು ಬಲಗೊಳಿಸಿದಾಗ ನಮಗೆ ಮತ್ತಷ್ಟು ಪ್ರಬಲಮಾನ್ಯವಾಗಿ ನಮಗೆ ಮಾಡಲಿಕ್ಕಾಗ್ತದೆ ಅಂತ ಹೇಳೋದನ್ನು ಹೇಳ್ತಾ, ಈ ಒಂದು ಕ್ಷೇತ್ರವನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಿಕೊಟ್ಟಂತಹ ಎಲ್ಲ ಈಗಾಗಲೇ ಶಿಲ್ಪಿಗಳಿಗೆ ಮತ್ತು ಮತ್ತಿತರರಿಗೆ ಈಗ ಇಲ್ಲಿ ಸನ್ಮಾನವನ್ನು ಮಾಡಲಾಗಿದೆ. ಅವರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ಕ್ಷೇತ್ರಕ್ಕೆ ಕೆಲಸ ಮಾಡಿದ ಎಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನಾನೀಗಲೇ ಉಲ್ಲೇಖ ಮಾಡಿದಾಗೆ ಹಿಂದೂ ಧಾರ್ಮಿಕ ಶಿಕ್ಷಣವನ್ನು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿದ್ದೇವೆ. 6 ತಿಂಗಳ ಕಾಲದ 2 ಪಠ್ಯಪುಸ್ತಕಗಳು, ಅಂದರೆ 1 ವರ್ಷ ಕಾಲ ಮಕ್ಕಳಿಗೆ ಹೇಳಿಕೊಡುವಂಥ ಪಠ್ಯಪುಸ್ತಕ ಇದೆ. ಈ ಧಾರ್ಮಿಕ ಕೇಂದ್ರದಲ್ಲಿ ಅದನ್ನು ಪ್ರಾರಂಭಿಸಬೇಕು ಅಂತೇಳಿ ಎ. ವಿ. ನಾರಾಯಣ ಅವರಲ್ಲಿ ವಿಶೇಷವಾಗಿ ಕೇಳಿಕೊಳ್ಳುತ್ತಾ, 2 ತಿಂಗಳ ಕಾಲದ 2 ಪಠ್ಯಪುಸ್ತಕಗಳು ಅಂದರೆ 6 ತಿಂಗಳ ಕಾಲ ಮಕ್ಕಳಿಗೆ ಹೇಳಿಕೊಡುವಂಥ ಪಠ್ಯಪುಸ್ತಕ ಇದೆ. ಈ ಧಾರ್ಮಿಕ ಕೇಂದ್ರದಲ್ಲಿ ಅದನ್ನು ಪ್ರಾರಂಭಿಸಬೇಕು ಅಂತೇಳಿ ಎ. ವಿ. ನಾರಾಯಣ ಅವರಲ್ಲಿ ವಿಶೇಷವಾಗಿ ಕೇಳಿಕೊಳ್ಳುತ್ತಾ,
ಮಾಲಿಂಗೇಶ್ವರನು ಎಲ್ರಿಗೂ ಸನ್ಮಾನ ಮಾಡಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೇನೆ. ವಂದನೆಗಳು. ನಮ್ಮ ಕರೆ ಓಲೆಗೆ ಹೋಗೊಟ್ಟು ಆತ್ಮೀಯವಾಗಿ ಬಂದು ಸೇರಿ ಇಲ್ಲಿ ಧಾರ್ಮಿಕ ವಿಷಯದ ಬಗ್ಗೆ ಜ್ಞಾನದ ಬೆಳಕನ್ನು ಮೂಡಿಸಿದಿರಿ ಸರ್. ತಮಗಿದು ಅಭಿವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಒಂದು ಪುಣ್ಯಕ್ಷೇತ್ರ ಐಸರೋಡು ಬೆಳಗೋಡೋಣದ ಮುಲ್ಪ ವಸ್ತು ರೂಪದ ದಾನ ಕೊಡ್ತಿನ ಕುಲ ಮಲ್ಲ ಮನಸ್ಸದ ಜನಕುಲ ಉಲ್ಲೇರು ಶ್ರೀ ಹನುಮಾಜೆ ಕೃಷ್ಣ ಭಟ್ ಸರೀರ್ ಪೊರ್ಲಕಂಠದ ಮಿತ್ತೆರ್ಮದ ಚಾವಡಿಗೆ ಬರಡು ಪೇಂಟಿದ ಬೇಲೆ ಮಲ್ತದ ಎಂಕ್ಲೆಗೆ ಈ ಒಂಜಿ ಪುಣ್ಯಕ್ಷೇತ್ರ ಐಸರೋಡು ಬೆಳಗುಳಕ ಮಲ್ತಿದಿನಾರ ಶ್ರೀ ಹನುಮಾಜೆ ಕೃಷ್ಣ ಭಟ್ ಸರೀರೇನು ಉಡಲ ದಿಂಜಿದ ಪೊರ್ಲಕಂಠದ ಚಾವಡಿಗೆ ಎತ್ಕೊಂಡೊಂದಿಲ್ಲ ಅಂಚನೆ ಪೆಲತ್ತ ಮರ ಕೊಡ್ತಿನ ಅಂಚಿನ ಶ್ರೀಮತಿ ಸೇಸಮ್ಮ ದಿವಂಗತ ಬಾಬುಗೌಡರ್ ಮಿಸ್ಸೆಸ್ ಶ್ರೀಮತಿ ಸೇಸಮ್ಮ ಈರ್ಲ ಒಂಜಿ ಈ ಪೊರ್ಲಕಂಠದ ಚಾವಡಿಗೆ ಬರಡು ಸಾಗುವಣಿ ಮರ ಕೊಡ್ತಿನಾರು ಶ್ರೀ ಕೃಷ್ಣ ಭಟ್ ಕೂಳೂರು ಸರ್ ಈರ್ಲ ಅವರ ಚಾವಡಿಗೆ ಬರಡು ಪೆಲತ್ತ ಮರ ಕೊಡ್ತಿನ ಮೌರೀಸ್ ಗೊನ್ಸಾಲಿಸ್ ಅಲ್ಮುಡ ಸರ್ ಈರ್ಲ ಅವರ ವೇದಿಕೆಗೆ ಬರಡು ತೀರ್ಥ ಬಾವಿಯ ಜೀರ್ಣೋದ್ಧಾರ ಕೆಲಸವನ್ನು ಮಾಡಿದಂತಹ ಸೇಸಪ್ಪ ಗೌಡ ತಾವು ಕೂಡ ವೇದಿಕೆಗೆ ಬರಬೇಕು. ಗೇಟ್ ಬುಕ್ಕ ವೆಳ್ಳಿಂಗದ ಬೇಲೆ ಮಲ್ತಿನಂಚಿನ ಶ್ರೀ ಮೋಹನ್ ಬನ್ನೂರು ಈರ್ಲ ಬರಡು. ಕೃಷ್ಣ ಭಟ್ ಈ ಕ್ಷೇತ್ರದ ಪರಮ ಭಕ್ತೆ. ಈ ಜಾಗೇಡ್ ಅಪ್ಪ ದಯ್ಯರ್ನ ಗುಡಿ ಒಂಜಿ ವರ್ಷದ ಉಳಾಯಿ ಭವ್ಯವಾಯಿನ ಗುಡಿಟ್ಟು ರಾರಾಜಿಸುವವರು ಪಂಡದು ಭವಿಷ್ಯ ಪಂಡಿತಿಯರಿಗೆ ಆರು ಪಂಡು ಲೆಕ್ಕನೆ ಆಯ್ನಾತ್ ಬೇಗ ಮುಲ್ಪ ಭವ್ಯವಾಯಿನ ಗುಡಿಟ್ಟು ಅಪ್ಪ ದಯ್ಯರ್ನ ಸಾನ್ನಿಧ್ಯ ನೆಲೆ ಆತಂಡು ಆರ್ನ ಭವಿಷ್ಯ ನಿಜ ಆತಂಡು. ಸೇಸಮ್ಮ ಮತ್ತು ದಂಪತಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಸೇಸಮ್ಮರವರನ್ನು ಆದಷ್ಟು ಬೇಗನೆ ವೇದಿಕೆ ಕರೀತಾ ಇದ್ದೇವೆ. ಇವರು ಶ್ರೀಮತಿ ಸೇಸಮ್ಮ ಬಾಬುಗೌಡ ಅಂಚನೆ ಜೋಕೊಲ್ಲ ವೇದಿಕೆ ಬರೋಡೊಂದು ಕೇನಂದಿಲ್ಲ ಅಗಲು ತೀರ್ಥ ಬಾವಿದ ಕೆಲಸ ಮನ್ಪದೇರು. ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟ ತೀರ್ಥ ಬಾವಿದ ಕೆಲಸ ಅಂಚನೆ ಕರಸೇವೆದ ರೂಪಡಗಲ ಜೋಕುಳು ಕೆಲಸ ಮಂತೇರು. ಗೇಟದ ಈ ಸಾನ್ನಿಧ್ಯದ ಗೇಟದ ಕೆಲಸನು ಅಗಲು ಮಲ್ಪದೇರು. ಅಂಚನೆ ದೇಣಿಗೆ 25,000 ಮಿತ್ ದೇಣಿಗೆಲ್ನ ಈ ಕ್ಷೇತ್ರ ಕೊಡ್ದು ಈ ಭಾಗಡು ದಯ್ಯರೆ ಮಾಡೋಡು ಅಪ್ಪ ದಯ್ಯರ್ನ ಸಾನ್ನಿಧ್ಯ ಈತು ವಿಜೃಂಭಣೆ ನಡಪೆರ. ಆ ದೇವಿ ಮೂಳು ರಾರಾಜಿ ಸಯರ ಅಗಲ್ನ ಶಕ್ತಿ ಮೀರಿದಾಗಲೇ ಕೆಲಸ ಮಂತಿದ್ದೇರು. ಅಗಲೇನು ಬ್ರಹ್ಮ ಕಲಶೋತ್ಸವ ಅಂಚನೆ ಜೀರ್ಣೋದ್ಧಾರ ಸಮಿತಿದ ಪರವಾದ ವಿಶೇಷವಾದ ಅಗಲ್ನ ಆ ಸೇವೆಯನ್ನು ಸ್ಮರಣೆ ಮಂತೊಂದು ಅಗಲಿನ ಗೌರವಿಸುವಂಚಿನ ಸಂದರ್ಭ ನಮ್ಮ ಮಾತ ಸಾಕ್ಷಾತ್ ಶ್ರೀಮತಿ ಸೇಸಮ್ಮ ಬಾಬುಗೌಡ ಅಂಜನಿ ಜೋಕಲ್ನ ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಡ್ ಆವನೊಂದು ಆಗ್ಲೇಗೆ ಮಾತಾಡ್ಲ ಒಂದು ಜೋರಾಯ್ದ ಚಪ್ಪಳೇನು ಕರತಾಟಣದ ಮೂಲಕ ಆಗ್ಲೇನು ಗೌರವಿಸೋಡು ಅಗಲ ಸೇವೆಯನ್ನು ಗೌರವಿಸೋಡು ನಮ್ಮ ಮಾತಾಡ್ಲ ಸೇರಿ ಗೌರವಿಸೋಡು ಏನಂದ
ಶ್ರೀಮತಿ ಸೇಸಮ್ಮ ಬಾಬುಗೌಡ ದಂಪತಿಗಳಿಗೆ ಕ್ಷೇತ್ರದ ಸಾನ್ನಿಧ್ಯ ಇಪ್ಪನ ಮಾತ ದೈವಲ್ಲ ನನ್ನ ದುಮ್ಮಗು ಎಡ್ಡ ಆರೋಗ್ಯ ಐಶ್ವರ್ಯ ಆರೋಗ್ಯ ನೆಮ್ಮದಿ ಕೊಡ್ದು ಕಾಪಾಡ ಪಂಡದು ವಿನಂತಿ ಮಂತಂದು ಶ್ರೀ ಕೃಷ್ಣ ಭಟ್ ಕೂಳೂರು ಮೇರು ವೇದಿಕೆ ಬರಡು ವಿನಂತಿ ಮಂತಂದಿಲ್ಲ ಶ್ರೀ ಕೃಷ್ಣ ಭಟ್ ಕೂಳೂರು ಈ ಕ್ಷೇತ್ರಗೂ 6ನ ಜಾಗಡಿತ್ತಿನ ಒಂಜಿ ಸಾಗುವನೆ ಮರಣ ಕೊಡ್ತಾರೆ ಶ್ರೀ ಕೃಷ್ಣ ಭಟ್ ಕೂಳೂರು ಮೇರಿನ ಗೌರವಿಸಿನ ಒಂಜಿ ಕಾರ್ಯಕ್ರಮ ದಯದಿದ್ದು ಕೃಷ್ಣ ಭಟ್ ಮೂಲಕ ಹೂವೇ ಊರು ದೇವರನ ಸಾನ್ನಿಧ್ಯ ದೈವದ ಸಾನ್ನಿಧ್ಯ ಹಾಕೊಂಡ ಅಲ್ಲಿ ಅಗ್ಲಿಗೆ ಆಮಂತ್ರಣ ಇಜ್ಜಂಡಲ ಅಗಲ ಒಂಜಿ ತಂಡ ಪೋದು ಕರಸೇವೆದ ಮೂಲಕ ಆ ಭಾಗಡು ದೈವದ ಸಾನ್ನಿಧ್ಯ ವೃದ್ಧಿಯಾರ ಸಹಕರಿಸ ಹೊಂದಿಪೇರು ಅಂಚನೆ ಮುಲ್ಪಲ ವೈಶಾಖ ಬ್ರದರ್ಸ್ದ ಒಂದು ತಂಡ ಸುಮಾರು ಪುತ್ತೂರು ಮಧೂರು ಕಟೀಲು ಗೆಜ್ಜೆಗಿರಿ ಪೆರ್ನೆ ಬಲ್ನಾಡು ಅಂಚನೆ ಬೇತೆ ಬೇತೆ ಸಾನ್ನಿಧ್ಯಲು ಕರಸೇವೆ ಮಂತನಾಗ್ಲು ಈ ಬಾಗಡು ದಯ್ಯರೆ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜೂರ್ಲಿನ ಈ ಬಾಗಡ್ಲ ಕರಸೇವೆದ ಮೂಲಕ ಅಗಲ ಒಂಜಿ ಸೇವೆಯನ್ನು ಎಂಕ್ಲೇನು ಗುರುತಿಸೋಂದಿಲ್ಲ ಅಗಲ ವೇದಿಕೆಗೆ ಬರೋಡು ಪಂಡದು ವಿನಂತಿ ಮಂತಂದಿಲ್ಲ ಅಗಲೇನು ವೇದಿಕೆ ಹಿಡಿತನ ಬಿನ್ನೆರು ಗೌರವಿಸೋಡು ಪಂಡದ ಎಂಕ್ಲ ವಿನಂತಿ ಮಂತಂದಿಲ್ಲ ಅಗಲಿಗೆ ಈ ಕ್ಷೇತ್ರದ ದೇವಿ ದಯ್ಯರೆ ಭಾವದಕೆರೆ ಶ್ರೀ ನಾಗದೇವರು ಶ್ರೀ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ಸುಖ ಶಾಂತಿ ನೆಮ್ಮದಿ ಕೊಡ್ದು ನನ್ನ ದುಂಬುಗಳ ಅಗಲ ಸೇವೆ ನಿರಂತರವಾದ ಮಾತ ಕ್ಷೇತ್ರಗಳು ಅವಂದಿಪಡು ಅಗಲ ಕುಟುಂಬಗೂ ನೆಮ್ಮದಿ ತಿಕ್ಕಡು ಆರೋಗ್ಯ ತಿಕ್ಕಡು ನೆಮ್ಮದಿ ತಿಕ್ಕಡು ಮಣ್ಣದೆಂಕ್ಲ ಜೀರ್ಣೋದ್ಧಾರ ಸಮಿತಿ ಅಂಚನೆ ಬ್ರಹ್ಮ ಕಲಶೋತ್ಸವದ ಸಮಿತಿದ ಪರವಾದ ವಿನಂತಿ ಮಂತಂದುಲ್ಲ ಶ್ರೀ ದಿನೇಶ್ ಆಚಾರ್ಯನ ಆನೆಮಜ್ಜಲು ಶ್ರೀ ದಿನೇಶ್ ಆಚಾರ್ಯ ಆನೆಮಜ್ಜಲು ಮೆರಿತಿನ ದಯದಿದ್ದು ವೇದಿಕೆ ದಾಡೆ ಬರೋಡೊಂದು ಕೇಳಂದು ಚಂದ್ರ ಫ್ಯಾನ್ಸಿ ಸ್ಟೋರ್ದ ಶ್ರೀ ದಿನೇಶ್ ಆಚಾರ್ಯ ಆನೆಮಜ್ಜಲು ದಯದಿದ್ದು ವೇದಿಕೆ ದಾಡೆ ಬರೋಡು ಅಂಚನೆ ಶ್ರೀ ರಮೇಶ್ ಕೋರ್ಟ್ ನಿರ್ಮಾಣದ ಮೇಲ್ವಿಚಾರಕರು ಆರ್ಲ ಇತ್ತಿನವರ ವೇದಿಕೆ ದಾಡೆ ಬರೋಡೊಂದು ವಿನಂತಿ ಮಂತಂದಿಲ್ಲ ಶ್ರೀ ದಿನೇಶ್ ಆಚಾರ್ಯ ಆನೆಮಜ್ಜಲು ವೇದಿಕೆ ದಾಡೆ ಬರೋದಿಲ್ಲ ರಮೇಶ್ ದಯದಿದ್ದು ವೇದಿಕೆ ದಾಡೆ ಬಲೆ ಇರೆಗೆ ಮಾನಾದಿಗದ ಸಮ್ಮನ ಕೃಷ್ಣ ಸ್ಟುಡಿಯೋದ ಹರೀಶರ್ ಇತ್ತರಲ್ಲ ವೇದಿಕೆ ದಾಡೆ ಬರೋಡು ಕೃಷ್ಣ ಸ್ಟುಡಿಯೋದ ಹರೀಶರ್ ಶ್ರೀ ಶೇಷಪ್ಪ ಗೌಡ ಖುದ್ದು ಆನೆಮಜಲು ಮೇರಿತ್ತಲ್ಲ ವೇದಿಕೆ ದಾಡೆ ಬರೋಡೊಂದು ವಿನಂತಿ ಮಂತಂದಿಲ್ಲ ಶ್ರೀ ದಿನೇಶ್ ಆಚಾರ್ಯ ಆನೆಮಜ್ಜಲು ಮೇರೆಗೆ ಮಾನಾದಿಗೆದ ತಮ್ಮನ ಅಂಚನೆ ಹರೀಶ್ ಪಿ ಕೃಷ್ಣ ಸ್ಟುಡಿಯೋ ಶೇಷಪ್ಪ ಗೌಡ ಖುದ್ದು ಆನೆಮಜಲು ಸತೀಶ್ ಕುಮಾರ್ KSRTC ಆನೆಮಜಲು ಚಂದ್ರಶೇಖರ್ ಗೌಡ ಅಲುಂಬುಡ ಈಶ್ವರ ಗೌಡ ಅಲುಂಬುಡ ದಿನೇಶ್ ಶೆಟ್ಟಿ ಅಂಜನೆ ಕುಟುಂಬದಾಗಲು ಹೋಟೆಲ್ ಧನ್ಯವಾದ ಪಡೀಲ್ ಲತಾ ಹರೀಶ್ ಆಚಾರ್ಯ ಶ್ರೀ ಗಂಗಾಧರ ಗೌಡ ಆನೆಮಜಲು ಇತ್ತನ ದಯದೀದು ವೇದಿಕೆ ದಾಡೆ ಬರೋಡೊಂದು ವಿನಂತಿ ಮಂತಂದಿಲ್ಲ ಹರೀಶ್ ಪಿ ಕೃಷ್ಣ ಸ್ಟುಡಿಯೋ ಶೇಷಪ್ಪ ಗೌಡ ಆನೆಮಜಲು ಸತೀಶ್ ಕುಮಾರ್ ಆನೆಮಜಲು ಚಂದ್ರಶೇಖರ್ ಗೌಡ ಅಲುಂಬುಡ ಈಶ್ವರ ಗೌಡ ಅಲುಂಬುಡ ದಿನೇಶ್ ಶೆಟ್ಟಿ ಹೋಟೆಲ್ ಧನ್ಯವಾದ ಪಡೇಲ್ ಲತಾ ಹರೀಶ್ ಆಚಾರ್ಯ ಶ್ರೀ ಗಂಗಾಧರ ಗೌಡ ಆನೆಮಜಲು ಎರಡನ್ನ ಇತ್ತರ್ನ ವೇದಿಕೆ ದಾಡೆ ಬರಡೊಂದು ಗಂಗಾಧರ ಗೌಡ ಅಲುಂಬುಡ ಶ್ರೀ ಗಂಗಾಧರ ಗೌಡ ಅಲುಂಬುಡ
ಈ ಕ್ಷೇತ್ರಡು ಭವ್ಯ ಗುಡಿ ನಿರ್ಮಾಣ ಆಯರ ಸಹಕಾರಿಸಾಯಿನಾಗ್ಲು ಅಗಲೇನು ಗೌರವಿಸೋನಂತ ಮಾನದಿಗಿದ ಒಂಜಿ ಗೌರವಾರ್ಪಣೆ ಆನೆಮಜಲು ಫ್ರೆಂಡ್ಸ್ ಕರಸೇವೆದ ರೂಪಡು ಸುಮಾರು ವರ್ಷದಿಂಚಿ ಈ ಬಾಗಡು ಕರಸೇವೆದ ಮೂಲಕ ಆಗಲ ಸೇವೆಯನ್ನು ಮಂತಿದ್ದೇರು. ಆನೆಮಜಲು ಫ್ರೆಂಡ್ಸ್ ಅಗಲ ವೇದಿಕೆ ಬರಡು ಚೆನ್ನಪ್ಪ ಆನೆಮಜಲು, ಕೊರಗಪ್ಪ ಆನೆಮಜಲು, ಲಿಖಿತ್ ಕೃಷ್ಣ ಮತ್ತು ಮನೆಯವರು, ಬಾಬುಗೌಡ ಮತ್ತು ಮನೆಯವರು ಆನೆಮಜಲು, ರಾಜೀವ ಪೂಜಾರಿ ಮತ್ತು ಮನೆಯವರು ಆನೆಮಜಲು, ಉಪೇಂದ್ರ ಆಚಾರ್ಯ ಮತ್ತು ಮನೆಯವರು ಆನೆಮಜಲು, ಬಾಲಕೃಷ್ಣ ಮತ್ತು ಮನೆಯವರು ಆನೆಮಜಲು, ಕುಂಜಿರ ಮತ್ತು ಮನೆಯವರು ಆನೆಮಜಲು, ಆನಂದ ಶಶಿಕಲಾ ಮತ್ತು ಮನೆಯವರು ಆನೆಮಜಲು, ಉಗ್ಗಪ್ಪ ಮತ್ತು ಮನೆಯವರು ಆನೆಮಜಲು, ಮಾದಪ್ಪ ಮತ್ತು ಮನೆಯವರು ಆನೆಮಜಲು, ಪ್ರಜ್ವಲ್ ಅಶ್ವಿನ್ ಮತ್ತು ಮನೆಯವರು ಆನೆಮಜಲು, ಆಕಾಶ್ ಆನೆಮಜಲು, ರಾಮಣ್ಣ ಪೂಜಾರಿ ಮತ್ತು ಮನೆಯವರು ಆನೆಮಜಲು, ಕೃಷ್ಣಪ್ಪ ಪೂಜಾರಿ ಮತ್ತು ಮನೆಯವರು ಆನೆಮಜಲು, ಜಯರಾಮ ಪೂಜಾರಿ ಮತ್ತು ಮನೆಯವರು ಆನೆಮಜಲು, ಲಕ್ಷ್ಮಣ ಪೂಜಾರಿ ಮತ್ತು ಮನೆಯವರು ಆನೆಮಜಲು, ನಾರಾಯಣ ಮೂಲ್ಯ ಮತ್ತು ಮನೆಯವರು ಆನೆಮಜಲು, ಲಿಖಿತ್ ಗೌಡ ಮತ್ತು ಮನೆಯವರು ಆನೆಮಜಲು, ಜನಾರ್ದನ ಮಯ್ಯ ಮತ್ತು ಮನೆಯವರು ಆನೆಮಜಲು, ಚಂದ್ರಶೇಖರ ಮತ್ತು ಮನೆಯವರು ಆನೆಮಜಲು, ಚಂದ್ರಶೇಖರ ಗೌಡ ಮತ್ತು ಮನೆಯವರು ಅಲುಂಬುಡ, ಮೋಹನ ಮತ್ತು ಮನೆಯವರು ಆನೆಮಜಲು, ರವಿ ಮತ್ತು ಮನೆಯವರು ಆನೆಮಜಲು, ಗೋಪಾಲ ಮತ್ತು ಮನೆಯವರು ಆನೆಮಜಲು, ಭಾಸ್ಕರ ಮತ್ತು ಮನೆಯವರು ಆನೆಮಜಲು, ಸುಂದರ ಮತ್ತು ಮನೆಯವರು ಆನೆಮಜಲು, ವಾಸಪ್ಪಗೌಡ ಮತ್ತು ಮನೆಯವರು ಬನ್ನೂರು, ಅವಿನಾಶ್ ರೈ ಮತ್ತು ಮನೆಯವರು ಅಲುಂಬುಡ. ಅವತ್ತಂದೆ ಮನೆಯಿಂದ ಯಾರಾದರೂ ಬಂದಿದ್ರು ಕೂಡ ಇಲ್ಲಲ್ದೇ ಇರಲ್ಲ ಬತ್ತಿದ್ದ ದಯದಿದ್ದಿ ಇತ್ತೆ ಕರಸೇವೆದ ಮೂಲಕ ಈ ಕ್ಷೇತ್ರಡು ದೈವದ ಸಾನ್ನಿಧ್ಯಾಯರ ಕರಸೇವೆದ ಮೂಲಕ ಸಹಕರಿಸೈನಾಗಲು ಕರಿನ ಕೆಲವು ವರ್ಷದ್ದು ಅಗಲಿನ ಕರಸೇವೆ ಈ ಭಾಗಡು ಆವೊಂದುಂಡು ಅಗಲಿನ ಗುರುತಿಸಂಚಿನ ಕರ್ತವ್ಯ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿದ ವರ್ತಿದ್ದು ಅಗಲಿನ ಗುರುತಿಸಿನ ಕರ್ತವ್ಯ ಅಂಚನೆ ಇರಲ್ಲ ಕರಸೇವೆ ಬಾಕಿ ಆದಿತ್ತಾರನ ದಯದಿದ್ದು ವೇದಿಕೆ ನೀತೆ ಪುದರ್ ಲೆಪ್ಪನ್ನಾಗಲಿ ಇರಲ್ಲ ಕರಸೇವೆ ಸಹಕರಿಸೋದು ಬಾಕಿ ಆದಿತ್ತಾರನ ಅಗಲ ವೇದಿಕೆಗೆ ಬಲೆ ವಸಂತ ಪೂಜಾರಿ ಬುಕ್ಕ ಇಲ್ಲಲ್ದಾಗಲು ಆನೆಮಜಲು ದಯದಿದ್ದು ವೇದಿಕೆಗೆ ಬಲೆ ಇರಲ್ಲ ಕರಸೇವೆದ ಮೂಲಕ ನಿಖಿಲ್ನ ಸೇವೆ ಇತ್ತಂದಾಂಡ ಒಂಜಿ ವೇಳೆ ಎಂಕ್ಲ ಪುದರ್ ಮರತಪೋಂಡ ನಿಖಿಲ್ ವೇದಿಕೆಡು ಬತ್ತದು ಗಣ್ಯರಡ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮನ್ಪಡು ಒಂಜಿ ವೇಳೆ ಪುದರ್ ಲೆಪ್ಪಂದೇ ಇರಲ್ಲ ಬಾಕಿ ಆದಿತ್ತಿಂದ ದಯದಿದ್ದು ವೇದಿಕೆ ದಾಡೆ ಬಲೆ ನಿಖಲೆ ಮಾತ ಈ ಕ್ಷೇತ್ರದ ದೈವಲು ಸುಖ ಶಾಂತಿ ನೆಮ್ಮದಿ ಕೊಡ್ದು ಕಾಪಾಡಡು ಪುದರ್ ಬುಡ್ದು ಪೋದಿತ್ತಿನ ದಯದಿದ್ದು ವೇದಿಕೆ ದಾಡೆ ಬಲೆ ಇತ್ತೆ ಲೆತ್ತಿನ ಪುದರ್ದು ಏರಲ್ಲ ಇಲ್ಲಲ್ದಾಗ್ಲಿ ಇತ್ತಿಲ್ಲ ನಾವು ವೇದಿಕೆ ಬರ್ತದೆ ಒಂದು ಇಲ್ಲಲ್ದು ಒರಿಯನ್ನ ಲೆಕ್ಕ ವೇದಿಕೆಗೆ ಬರ್ತದೆ ಅತಿಥಿಲ್ಲ ಹೇಳ್ದ ಕೃಷ್ಣಪ್ಪ ಪೂಜಾರಿ ಬುಕ್ಕ ಇಲ್ಲಲ್ದಾಗ್ಲ ಆನೆಮಜಲು ದಯದಿದ್ದು ವೇದಿಕೆ ಇತ್ತರ್ನಂಡ ಅಗ್ಲ ಇಲ್ಲಲ್ದಾಗ್ಲಿ ಯಾರು ಇತ್ತರ್ನ ವೇದಿಕೆ ಬರ್ತದೆ ಒಂಜಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ಕೊಡು
ಯತೀಶ್ ಶೆಟ್ಟಿ, ಯತೀಶ್ ಆನೆಮಜಲು, ಸಂತೋಷ್ ಕುಮಾರ್ ಆನೆಮಜಲು ದಯದಿದ್ದು ವೇದಿಕೆ ದಾಡೆ ಆಶೀರ್ವಾದ ಶಾಮ್ಯಾನದ ಮಾಲಕರು ದಯದಿದ್ದು ವೇದಿಕೆ ದಾಡೆ ರಾಮಕೃಷ್ಣರು, ಸುಧಾಕರ್ ಆನೆಮಜಲು ದಯದಿದ್ದು ವೇದಿಕೆ ಬಲೆ ಪೇಂಟಿಂಗ್ ಕೆಲಸ ಮಂತನಾರು ಸುಧಾಕರ್ ಆನೆಮಜಲ್, ಆನಂದ್ ಸಿ ಎಚ್, ಆನಂದ್ ಸಿ ಎಚ್, ದಯದಿದ್ದು ಪೋರ್ಚಿ ಒಂಜಿ ಕೆಲವೇ ಒಂಜಿ 5 ನಿಮಿಷಡು ಕಾರ್ಯಕ್ರಮ ಮುಗಿಪ ನಾನು ಏರ್ಲ ಜಿಂಜ ಪಾತೆರ್ರ ಇದ್ದೀರಿ ವೇದಿಕೆಡು ದಯದಿದ್ದು ಏರ್ಲ ಪೋವಂದೆ ಕಾರ್ಯಕ್ರಮ ಯಶಸ್ವಿ ಅಂತ ಕೊರಡು ಏರ್ಲ ಪೋರ್ಚಿ ದಯದಿದ್ದು ಏರ್ಲ ಪೋರ್ಚಿ ನೇಮನ್ನ ಗೌಡ ಮತ್ತು ಮನೆಯವರು ದಯದಿದ್ದು ಅವರ ವೇದಿಕೆ ಬರೋಡು ಆಗ ಈ ಕ್ಷೇತ್ರ ಒಂಜಿ ಲೋಡು ಕಲ್ಲು ಕೊಡ್ದು ಸಹಕಾರ ಮಂತೇರು ನೇಮನ್ನ ಬುಕ್ಕ ಇಲ್ಲಲ್ದಾಗ್ಲು ದಯದಿದ್ದು ಅವರ ವೇದಿಕೆ ಬರೋಡು ಪುನೀತ್ ವೇದಿಕೆಡು ಲಕ್ಕಡಿಪ್ಪು ಡ್ರಾಯಾರುಂಡು ದಯದಿದ್ದು ಏರ್ಲ ವೇದಿಕೆಡ್ದು ಈ ಸಭಾಂಗಣದ್ದು ಪೋಡ್ಚಿ ದಯವಂಡ ಒಂಜಿ 5 ನಿಮಿಷಡು ಕಾರ್ಯಕ್ರಮ ಮುಗಿಪುಂಡು ಕನಕದಾಸ ಕಾಲೋನಿ ಪಡೀಲು ಕೊರಗಜ್ಜೆ ಕರಸೇವಾ ಸಮಿತಿ ಪಡೀಲು ಈ ಸಮಿತಿಲ ಸಾನ್ನಿಧ್ಯ ಕರಸೇವೆ ಮಂತೇರು ದಯದಿದ್ದೀರನ್ನ ಬಲೆ ಆಶೀರ್ವಾದ ಶಾಮ್ಯಾನದ ರಾಮಕೃಷ್ಣರು ದಯದಿದ್ದು ವೇದಿಕೆ ಬಲೆ ಬೇಗ ಒಂಜೆ ಆಶೀರ್ವಾದ ಶಾಮ್ಯಾನದರ್ ಆಶೀರ್ವಾದ ಶಾಮ್ಯಾನದ ರಾಮಕೃಷ್ಣರು ಈ ಕ್ಷೇತ್ರಡು ಪಾತ್ರನು ಫ್ರೀ ಅಡಿಗೆ ಪಾತ್ರನು ಫ್ರೀಯಾದ ಕೊಡ್ತೇರು ಅಂಚನೆ ಕೆಲವು ಶಾಮ್ಯಾನದ ವ್ಯವಸ್ಥೆ ಇಡ್ಲ ಉಚಿತವಾದ ಕೊಡ್ದು ಸಹಕರಿಸದೇರು ಅಶೋಕ್ ಬನ್ನೂರು ಹೋಲ್ತಾರ್ನವರ ವೇದಿಕೆ ಬಲೆ ಅಶೋಕ್ ಬನ್ನೂರು ಜಯಪ್ರಕಾಶ್ ಜೈನರಗೋರಿ ವೇದಿಕೆ ಬಲೆ ದಯದಿದ್ದು ಏರ್ಲ ಪೋರ್ಚಿ ಅಧ್ಯಕ್ಷರ ಭಾಷಣ ನೇರವಾದ ನಾನು ಅಧ್ಯಕ್ಷರ ಭಾಷಣ ಮಲ್ಪೇರು ಬೇತೆ ಏರ್ಲ ಪಾತೆರ್ ರೇಜಿ ಲಕ್ಕಿಡಿಪ್ಪು ಡ್ರಾಯಾರುಂಡು ಐನೆರದು ದುಂಬು ಈ ಕ್ಷೇತ್ರಡು ಭವ್ಯ ಮಂದಿರ ನಿರ್ಮಾಣ ಆಯರ ನೇತೃತ್ವ ವಹಿಸಿನ ಎ.ವಿ. ನಾರಾಯಣ್ ಅಂಚನೆ ವಿಶ್ವನಾಥ ಗೌಡ್ರು ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವದ ಸಮಿತಿ ಎಂಕ್ಲ ಮಾತ ಸಮಿತಿದ ಪರವಾದ ಪ್ರೀತಿಡ್ ಕೊರ್ಪುನಂಚಿನ ಒಂಜಿ ಸಮ್ಮಾನ ಎ.ವಿ. ನಾರಾಯಣ್ ಬುಕ್ಕ ವಿಶ್ವನಾಥ ಗೌಡ್ರು ದಯದಿದ್ದು ರಡ್ಡು ಜನಲ ಪದ್ರಾಡ ಸಮಿತಿದ ಮಾತ ಬಗುತೇರ್ನ ಉಡಲ್ ದಾಸದ ಲಕ್ಕ
ನೆಗೆತಿ ಬತ್ತಿನ ವಿಚಾರ ಒಂದು ಈ ಸಾನ್ನಿಧ್ಯ ಬುಲೆದು ಸಿರಿ ಸಿಂಗಾರಡು ಪೂ ಪಿಂಗಾರಡು ಮಲ್ಲಿಗೆ ಅಬ್ಬುಲಿ ಸಿಂಗಾರಡು ಐಸುರಡು ಮಿನ್ಕೊಂಡೊಂಡಾಂಡ ಈ ಜಾಗೆಡು ಉಮೇದಿಡು ಜಬುದಾರಿಕೆ ಊರುದ ಪರ ಊರುದ ಮಾತ ಜನ ಮಾನಿಲೇನು ಕೂಡು ಪಾಡಿದ ಬುಲೆಚ್ಚಿನ ಮಲ್ತದ ಬ್ರಹ್ಮಕಲಶ ಮಲ್ಪುನವು ಎಲ್ಲಿಯ ಸಂಗತಿ ಅತ್ತು ಸಂಘಟನೆದ ಬಿಡ್ಸೆರ ಈ ಬುಲೆಚ್ಚಿಲು ಕೂಟದ ಗುರಿಕಾರ್ಯರ ಬೊಕ್ಕ ಬ್ರಹ್ಮಕಲಶೋತ್ಸವ ಕೂಟದ ಗುರಿಕಾರ್ಯರು ಧರ್ಮ ಬೀರ್ಯರ ಆದಿಪುನ ಸಿರಿ ಎ.ವಿ. ನಾರಾಯಣ ಅಲ್ಮುಡ ಅಂಚನೆ ಸಿರಿ ವಿಶ್ವನಾಥ ಗೌಡ ಅಯೋಧ್ಯ ನಗರ ಬನ್ನೂರು ನಿಖಿಲಿಗೆ ಕೊರ್ಪಿ ಇಲ್ಲಿಯ ಮಾನಾದಿಗೆ ನಿಖಿಲಿನ ಸೇವದ ಎದುರು ಒಂದು ಎಲ್ಲಿಯ ಪುರ್ಸಾದ ಸೇರ್ದಿ ಜನಮಾನಿಲಿನ ಪರವಾದ ಈ ಎಲ್ಲಿಯ ಮಾನಾದಿಗೆ ಸೊಲ್ಮೇಲೋ ಅನ್ನರ್ನಕಲೆ ನಿಖಿಲಿನ ದುಂಬುದ ಜೀವನ ಆಯುಷ್ಯ ನೆಮ್ಮದಿ ಬೊಕ್ಕ ಸಂಪತ್ತುಡು ಉಪ್ಪಡೆ ಪಂಡದು ನೆಮ್ಮದಿ ಮತ್ತು ಆರೋಗ್ಯಡು ಉಪ್ಪಡು ಪಂಡದಕ್ಕೆ ಏನೊಂದು ಬೊಕ್ಕಲಾತ ನಿಖಲ ಈ ಒಂದು ಸಾನ್ನಿಧ್ಯಗೂ ಸಹಾಯ ಉಪ್ಪಡು ನಿಖಲು ದುಂಬುಲ ಗುರುಕಾರ್ಮೇನೆ ವಯಸ್ಸೊಂದೇ ಉಪ್ಪುಲೆ ಪಂಪಿನ ಅಂಗಲಪ್ಪಡು ದುಂಬಗು ಈ ಒಂಜಿ ನಮ್ಮ ಈ ಒಂಜಿ ಲೇಸಡ್ ಪಾಲು ಪಡೆಯನಂಚಿನ ಶ್ರೀಮತಿ ಸ್ಮಿತಾಯನ್ ಈರ್ನ ಶುಭ ಹಾರೈಕೆದೊಟ್ಟಿಗೆ ಅಂಚನ ಶ್ರೀಮತಿ ಗೌರಿ ಬನ್ನೂರು ಈರ್ನ ಶುಭ ಹಾರೈದೊಟ್ಟಿಗೆ ಶ್ರೀಮತಿ ಮೋಹಿನಿ ವಿಶ್ವನಾಥ ಗೌಡ ಈರ್ನ ಶುಭ ಹಾರೈದೊಟ್ಟಿಗೆ ಇತ್ತೆ ನೇರವಾದ ಗುರ್ಕಾರ್ಮೆನ ಪಾತೆರು ಈ ಒಂಚಿ ಪೊರ್ಲಕಂಠದ ಚಾವಡಿಗೆ ಪೊರ್ಲಕಂಠದ ಲೇಸಗ ಸಮಯದ ದುಂಬೆ ಬತ್ತದ ಕಾರ್ಯಕ್ರಮವನ್ನು ಎಡ್ಡೆಪ್ಪು ಮಲ್ತು ಕೊರ್ದು ಸಭಾಧ್ಯಕ್ಷತೆಯನ್ನು ಗುರ್ಕಾರ್ಮೆನ ವಯಸ್ಸಿನಂಚಿನ ನಮ್ಮ ದುಂಬುದ ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಶ್ರೀ ಸಂಜೀವ ಮಠಂದೋರು ನುಡಿಪೀಠಗೂ ಇತ್ತೆ ಅರ್ನ ಮದಿಪುಗೂ ನಮ್ಮ ಮಾತ ಕೆಬಿಯಾಕ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಾತೋಬಾರ ಮಾಲಿಂಗೇಶ್ವರ ದೇವರನ್ನು ಸ್ಮರಿಸ್ತಾ ಬನ್ನೂರಿನ ದೆಯ್ಯರ ಮಾಡದ ಎಲ್ಲ ದೈವ ದೇವರುಗಳಿಗೂ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಂಥ ಕೇಶವ ಪ್ರಸಾದ್ ಮುಲ್ಯ ಅವರೇ, ಹಿರಿಯ ಅಂತ ರಾಜಶೇಖರ್ ಜೈನ್ ಅವರೇ, ಈ ಒಂದು ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಬನ್ನೂರು ಪಂಚಾಯತಿನ ಅಧ್ಯಕ್ಷರಂಥ ಸ್ಮಿತಾ ಅವರೇ, ನಗರಸಭೆಯ ಸದಸ್ಯರುಗಳಂಥ ಗೌರಿ ಬನ್ನೂರು ಹಾಗೂ ಮೋಹಿನಿ ವಿಶ್ವನಾಥ್ ಅವರೇ, ಈ ಒಂದು ದೈವಸ್ಥಾನದ ಪ್ರಮುಖ ಪಾತ್ರ ವಹಿಸಿದಂಥ ಎ.ವಿ. ನಾರಾಯಣ್ ವಿಶ್ವನಾಥ್ ಗೌಡ ಅವರೇ, ಪ್ರಧಾನ ಕಾರ್ಯದರ್ಶಿಗಳಂಥ ರತ್ನಾಕರ ಹಾಗೂ ಮೌನೀಶ್ ಅವರೇ ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಮಾತಾಡುವ ಸಮಯ ಅಲ್ಲ. ಎಲ್ಲರೂ ಭೋಜನ ಸ್ವೀಕಾರ ಮಾಡಿ ಮತ್ತೆ ಮನೆ ಸೇರುವಂಥ ಸಮಯದಲ್ಲಿ ನನಗೆ ಅಧ್ಯಕ್ಷೀಯ ಮಾತನ್ನು ಕೊಟ್ಟಿದ್ದಾರೆ. ನಿಮಗೂ ಕಷ್ಟ ಕೇಳಲಿಕ್ಕೆ, ನನಗೆ ಮಾತಾಡಲಿಕ್ಕೂ ಕಷ್ಟ. ಇಬ್ಬರು ಕಷ್ಟದಲ್ಲಿರುವಾಗ ನಾನು ಚುಟುಕಾಗಿ ಮುಗಿಸಬೇಕು ಎನ್ನುವಂಥ ಸಂದೇಶ ಕೂಡ ಖಾಲಿ ಚೇರ್ ಇವತ್ತು ನನಗೆ ಸಂದೇಶವನ್ನು ಕೊಡ್ತಾ ಇದೆ. ಆದರೂ ಅನಿವಾರ್ಯ, ಸಭೆಯ ಸಂಪ್ರದಾಯ ಪ್ರಕಾರ ಎರಡು ಮಾತಾಡಬೇಕು. ಬನ್ನೂರಿನ ದೆಯ್ಯರ ಮಾಡದ 10 ಹೃದಯಗಳು 100 ಕೈಗಳು ಸೇರಿದರೆ ಆ ದೈವದ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡಬಹುದು ಅಂತೇಳಿ ತೋರಿಸಿಕೊಟ್ಟಂಥ ಜನ ನೀವು ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಎಲ್ಲಿ ನಮ್ಮಲ್ಲಿ ದೈವನಿಷ್ಠೆ ಇದೆಯಾ, ಎಲ್ಲಿ ಸ್ವಾಮಿನಿಷ್ಠೆ ಇದೆಯಾ, ಅಲ್ಲಿ ಖಂಡಿತ ನಾವು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ. ಅಂತಹ ಭಗವಂತನನ್ನು ಕಾಣುವಂಥ ಕೆಲಸ ಇವತ್ತು ಈ ಭವ್ಯವಾದಂಥ ಈ ಒಂದು ದೈವದ ಮಂದಿರ ನಿರ್ಮಾಣ ಮಾಡುವ ಮುಖಾಂತರ 106 ವರ್ಷದ ಆ ಹಿರಿಯರ ಏನು ಭಾವನೆಗಳಿದೆ, ಅವರ ಆಚಾರ ವಿಚಾರಗಳಿದೆ, ಅವರ ನಂಬಿಕೆಗಳಿದೆ, ಅದನ್ನು ಮತ್ತೊಮ್ಮೆ ನಾವು ಈ ಸಮಾಜಕ್ಕೆ, ಈಗಿನ ಪೀಳಿಗೆ ತೋರಿಸಿಕೊಡುವ ಮುಖಾಂತರ ನಾವು ಕೂಡ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದೇವೆ. ಮೊನ್ನೆ ರಾಮ ಮಂದಿರ ನಿರ್ಮಾಣ ಆಗಬೇಕಿದ್ರೆ ಒಬ್ಬರು ಕೇಳಿದರು, ರಾಮೆ ಅಲ್ಲೇ ಪುಟ್ಟದೆ ಎಂದು ವಾದ ಇರೋ ಅಂತೇಳಿ. ನಾನು ಕೇಳಿದೆ, ನೀವು ನಿಮ್ಮ ತಾಯಿಗೆ ನಿಮ್ಮ ತಂದೆ
ತಂದೆ ಅಂತ ನೀವು ಹೇಗೆ ಹೇಳ್ತೀರಿ ಅಂತೇಳಿ. ನಿಮ್ಮ ತಂದೆಯನ್ನು ನೀವು ತಂದೆ ಅಂತ ಕರಿಬೇಕಿದ್ರೆ ಯಾವ ನಂಬಿಕೆಯ ಆಧಾರದಲ್ಲಿ ಕರಿತೀರಿ ಅಂತೇಳಿ. ಇವತ್ತು ಈ ದೇಶದ ಭಗವದ್ಭಕ್ತರ ಹಿಂದೂಗಳ ನಂಬಿಕೆ ಕೂಡ ಅಂಥದ್ದೇ. ಎಂಥ ನಂಬಿಕೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟರು ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಭೀಕರವಾದಂಥ ಒಂದು ಬರಗಾಲ, ಆ ಭೀಕರವಾದಂಥ ಬರಗಾಲದಲ್ಲಿ ನಮ್ಮ ಕೇಶವ ಪ್ರಸಾದ್ ಅಂತ ದೇವಸ್ಥಾನದ ಅಧ್ಯಕ್ಷರು ಮಳೆ ಬರಬೇಕು ಅಂತೇಳಿ ಪರ್ಜನ್ಯ ಜಪ ಮಾಡ್ತಾರೆ. ಸರಿಯಲ್ಲ, ಮಳೆಗೆ ಪರ್ಜನ್ಯ ಜಪ ಮಾಡ್ತಾರೆ. ಪರ್ಜನ್ಯ ಜಪ ಮಾಡಿದರೆ ಮಳೆ ಬರ್ತದೆ ಅಂತೇಳಿ ನಮ್ಮ ನಂಬಿಕೆ. ಆ ಪರ್ಜನ್ಯ ಜಪಕ್ಕೆ ಆಗ ಸನ್ಮಾನ ಮಾಡಿದಂಥ ಒಬ್ಬರು ತಾಯಿ, ವಯೋವೃದ್ಧ ತಾಯಿ, ಪರ್ಜನ್ಯ ಜಪಕ್ಕೆ ಕೊಡೆ ಹಿಡ್ಕೊಂಡು ಹೋಗ್ತಾರೆ. ಬಿಸಿಲಿಗೆ ಕೊಡೆ ಹಿಡ್ದದಲ್ಲ, ಅವರು ಮಳೆ ಬರ್ತದೆ ಅಂತೇಳಿ ಕೊಡೆ ಹಿಡ್ಕೊಂಡು ಹೋದ್ದು. ಅವರು ಕೊಡೆ ಹಿಡ್ಕೊಂಡು ಹೋಗ್ಬೇಕಿದ್ರೆ ಪಡ್ಡೆ ಹುಡುಗರು ತಮಾಷೆ ಮಾಡ್ತಾರೆ, ಈ ಅಜ್ಜಿಗದಾಯ್ತ ಮರಲು ಮಾರ್ರೆ ದೊಂಬುಗು ಕೊಡೆ ಬುಡಪಾದಲ್ಲ ಜರ ಕೈಟ್ ಪಾತೊಂದು ಪೋಪೇರು ಅಂತೇಳಿ. ಈ ಅಜ್ಜಿ ಹೇಳ್ತದೆ, ನಾನು ಹೋಗುವಂಥದ್ದು ಪರ್ಜನ್ಯ ಜಪಕ್ಕೆ, ಆ ಜಪ ಆದ ಮೇಲೆ ಭಾರಿ ಮಳೆ ಬರಲಿಕ್ಕಿದೆ, ಮಳೆ ಬರಬೇಕಿದ್ರೆ ನನಗೆ ರಕ್ಷಣೆ ಬೇಕು, ಅದಕ್ಕೆ ಕೊಡೆ ಹಿಡ್ಕೊಂಡು ಹೋಗ್ತೇನೆ ಅಂತೇಳಿ ಆ ಹುಡುಗರಲ್ಲಿ ಹೇಳಿ ಪರ್ಜನ್ಯ ಜಪಕ್ಕೆ ಆ ತಾಯಿ ಹೋಗ್ತಾಳೆ. ತಾಯಿ ಹೋಗಿ ಪರ್ಜನ್ಯ ಜಪ ಮಾಡಿ ವಾಪಸ್ ಬರಬೇಕಿದ್ರೆ ಮಳೆ ಬರ್ತದೆ. ಕೊಡೆ ಹಿಡ್ಕೊಂಡು ನೆಮ್ಮದಿಯಿಂದ ಆ ತಾಯಿ ಮನೆಗೆ ಹೋಗ್ತಾಳೆ. ಇದು ಹಿಂದೂಗಳ ನಂಬಿಕೆ. ಇಂಥ ನಂಬಿಕೆ ಇರುವಂಥ ಹಿಂದೂ ಸಮಾಜ ಇವತ್ತು ಇಂಥ ದೇವರುಗಳ ಆ ಒಂದು ಸ್ಥಾನವನ್ನು ನಿರ್ಮಾಣ ಮಾಡಿ ಆ ಮುಖಾಂತರ ಮುಂದಿನ ನಮ್ಮ ಪೀಳಿಗೆ ಯಾವ ರೀತಿಯಾಗಿ ದೈವಭಕ್ತರಾಗಬೇಕು, ದೈವಭಕ್ತರಾಗಿ ಮತ್ತೆ ರಾಷ್ಟ್ರನಿಷ್ಠೆ ರಾಷ್ಟ್ರಭಕ್ತರಾಗಿ ಈ ರಾಷ್ಟ್ರವನ್ನು ಹೇಗೆ ಅವರು ಮುನ್ನಡೆಸಬೇಕು ಎನ್ನುವಂಥ ಸಂದೇಶ ಕೊಡುವಂಥ ಕೆಲಸ ಇವತ್ತಿನ ಈ ಪೀಳಿಗೆ, ಈ ಯುವಕರು, ಇಲ್ಲಿಯ ನಮ್ಮೆಲ್ಲ ಪ್ರಬುದ್ಧರು ನೀವೆಲ್ಲ ಸೇರಿ ಮಾಡಿದ್ದೀರಾ. ಅದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಬನ್ನೂರು ಬಗ್ಗೆ ಉಲ್ಲೇಖ ಮಾಡಿದರು. ಮಹಾಲಿಂಗೇಶ್ವರ ದೇವಸ್ಥಾನದ ಆ ಒಂದು ಆವಾಸ ಸ್ಥಾನವನ್ನು ಬಿಟ್ಟರೆ ಮತ್ತೆ ಸಹಸ್ರಲಿಂಗೇಶ್ವರ ಆವಾಸ ಸ್ಥಾನಕ್ಕೆ ಹೋಗಬೇಕಿದ್ರೆ ಮಧ್ಯದಲ್ಲಿ ಯಾವುದೇ ದೇವತಾ ಕಾರ್ಯಕ್ರಮಗಳು, ದೈವಸ್ಥಾನಗಳು ಒಂದಷ್ಟು ಕಡಿಮೆ ಇದ್ದವು ಅಂತೇಳಿ. ಸಹಜವಾಗಿ ಹೌದು. ಆದರೆ ಇವತ್ತು ಧರ್ಮ ಜಾಗೃತಿ ಆಗಿದೆ. ಯಾವಾಗ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣ ಆಗ್ತದೋ ಅದೇ ರೀತಿಯಲ್ಲಿ ಹಳ್ಳಿಯಲ್ಲಿ ಇವತ್ತು ರಾಮನ ಭಕ್ತಿ ಹೇಗಿದೆಯೋ ಹಾಗೆ ದೈವಭಕ್ತಿ ಕೂಡ ಮೂಡಿ ಬರ್ತಾ ಇದೆ. ಆ ದೈವಭಕ್ತಿ ಇವತ್ತು ಬನ್ನೂರಲ್ಲಿ ಕೂಡ ಕಾಣ್ತಾ ಇದೆ. ಬನ್ನೂರು ಮುಂದಿನ ದಿನಗಳಲ್ಲಿ ಒಂದು ಪವಿತ್ರವಂತ ಕ್ಷೇತ್ರ ಆಗಿ ಮೂಡಿ ಬರಲಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಕೇಶವ ಪ್ರಸಾದ್ ಹೇಳಿದರು, ಸಹಜವಾಗಿ ಹೌದು. ಇಲ್ಲಿಗೆ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ಇಡೀ ಜಿಲ್ಲೆಗೆ ನ್ಯಾಯದಾನವನ್ನು ಕೊಡುವಂತ, ನ್ಯಾಯ ಕೊಡುವಂತ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಇದೇ ದೆಯ್ಯರ ಮಾಡದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆ ಆಗಲಿಕ್ಕಿದೆ. ಇನ್ನೊಂದು ಮಹತ್ವದ್ದು ಯಾರು ಅದನ್ನು ತಿಳ್ಕೊಳ್ಳಿಕ್ಕಿಲ್ಲ. ಇವತ್ತು ಅಲ್ಲಿ ರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗಬೇಕಿದ್ರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಡ್ತದೆ. ಆ ತೀರ್ಪನ್ನು ಕೊಟ್ಟಂತ ನ್ಯಾಯಮೂರ್ತಿ ನಜೀರ್ ಎನ್ನುವರು ಇದೇ ಈ ದೈವರ ಮಾಡ ಪಕ್ಕದಲ್ಲಿರುವಂಥ ಇಷ್ಟ ದೇವತೆಗಳ ಸ್ಥಾನಕ್ಕೆ ಬಂದು ಬಹುಶಃ ಅಲ್ಲಿ ಕೈ ಮುಗಿದು ಆ ಒಂದು ನಮ್ಮ ನ್ಯಾಯಾಲಯದ ಸಂಕೀರ್ಣಕ್ಕೆ ಶಿಲಾನ್ಯಾಸ ಮಾಡುವಂಥ ಕೆಲಸವನ್ನು ಹೊತ್ತು ಮಾಡಿದರು. ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಯಾರು ಕಾರಣಕರ್ತರೋ ಇದ್ದಾರೋ ಅವರು ಇದೇ ಬಹುಶಃ ಇಷ್ಟ ದೇವತೆಗಳ ಕ್ಷೇತ್ರಕ್ಕೂ ಬಂದಿದ್ದಾರೆ ಎನ್ನುವಂಥದ್ದು ಒಂದು ಇತಿಹಾಸ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಈ ರೀತಿಯಾಗಿ ಒಂದಷ್ಟು ಅವಿನಾಭಾವ ಸಂಬಂಧಗಳು, ಒಂದಷ್ಟು ಆ ಕಾರ್ಣಿಕದ ವಿಚಾರಗಳು, ಈ ಭಾಗದ ಇತಿಹಾಸ, ಈ ಎಲ್ಲವೂ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಒಂದು ಪಾವಿತ್ರ್ಯತೆಯನ್ನು ಪಡ್ಕೊಳ್ಳುವಂಥ ಕೆಲಸ ಆಗ್ಬೋದು. ಅದಕ್ಕಾಗಿ ಬಹಳಷ್ಟು ಕೈಗಳು ಈಗಾಗಲೇ ನಾನು ಉಲ್ಲೇಖ ಮಾಡಿದ ಹಾಗೆ ಇವತ್ತು ಕೈ ಜೋಡಿಸಿದ್ದಾವೆ. ತಮ್ಮ ತನು ಮನ ಧನ ಸಮರ್ಪಣಾ ಭಾವದಿಂದ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಿರ. ಹಳ್ಳಿಯಲ್ಲಿರುವಂಥ ಬಡತನ, ಇವತ್ತು ಅನಕ್ಷರಸ್ತೆ, ಇವತ್ತು ಈ ದೈವಭಕ್ತಿಗೆ ಎಲ್ಲೂ ಅಡ್ಡಿ ಆಗಲಿಲ್ಲ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಇಲ್ಲಿರುವಂಥ ಆ ಧರ್ಮಿಷ್ಠರು ಇದಕ್ಕೆ ಯಾವ ರೀತಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಬಹುಶಃ ನಮಗೆ ಸನ್ಮಾನ ಮಾಡಿ
ಆಯಾಸ ಆಗಿ ಹೋಗಿದೆ. ಅಷ್ಟು ಜನ ಇವತ್ತು ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಅಂಥವರು ಮತ್ತೆ ಮತ್ತೆ ಈ ರೀತಿಯಾಗಿ ಧರ್ಮದ ಕಾರ್ಯವನ್ನು ಮಾಡಬೇಕು ಅಂತೇಳಿ ಇಲ್ಲಿ ಸಾಲು ಹಾರ ಅವರಿಗೆ ಫಲಪುಷ್ಪ ಕೊಡುವಂಥ ಕೆಲಸವನ್ನು ಮಾಡಿದೆ. ಆ ಮುಖಾಂತರ ಆ ಯುವಕ ಯುವತಿಯರು ಕೂಡ ಮುಂದಿನ ದಿನಗಳಲ್ಲಿ ಮೊಬೈಲ್ ಹಿಡ್ಕೊಂಡು ಓಡಾಡುವಂಥ, ಟಿವಿ ನೋಡುವಂಥ, ITBTಯಲ್ಲಿ ಕೆಲಸ ಮಾಡುವಂಥ ನಮ್ಮೆಲ್ಲ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಇಂಥ ಧರ್ಮದ ಕಾರ್ಯದಲ್ಲಿ ಕೈ ಜೋಡಿಸಬೇಕೆನ್ನುವಂಥ ಸಂದೇಶ ಈ ವೇದಿಕೆಯಿಂದ ಹೋಗಿದೆ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಜೀವನದಲ್ಲಿ ಬಹುಶಃ ಶಾಸಕನಾದ ಮೇಲೆ 4 ಗಂಟೆ ಕೂತಂಥ ಕಾರ್ಯಕ್ರಮ ಇದೆ AV ನಾರಾಯಣರೇ. ಯಾಕಂದರೆ AV ನಾರಾಯಣರು, ವಿಶ್ವನಾಥರು ಹಗಲಿರಲು ದುಡಿಯುವಾಗ ನಾನು 4 ಗಂಟೆ ಕೂತ್ಕೊಳ್ಳೋದು ದೊಡ್ಡ ಸಂಗತಿ ಅಲ್ಲ ಅಂತೇಳಿ ಕೂತಿದ್ದೆ. ನಿಮ್ಮ ಆ ಒಂದು ಹೃದಯ ಶ್ರೀಮಂತಿಕೆಯನ್ನು ನಾನು ಕೂಡ ಸವಿಬೇಕು. ನಿಮ್ಮ ಹಾಗೆ ಬಹುಶಃ ಇನ್ನು 4 ಕಡೆ ಹೋದಾಗ ನಿಮ್ಮ ವಿಚಾರವನ್ನು ಹೇಳಬೇಕು ಅಂತೇಳಿ ನಾನು ಬಂದಿದ್ದೇನೆ. ಅದಕ್ಕೆ ನಿಮಗೆಲ್ಲರಿಗೂ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಇವತ್ತು ಏನು ನಿರ್ಮಾಣ ಮಾಡಿದಂಥ ನಮ್ಮ ಭವ್ಯವಾದಂಥ ಈ ದೈವಸ್ಥಾನ ಮುಂದಿನ ಪೀಳಿಗೆಗೆ ಒಂದು ದೈವಭಕ್ತಿಯ ಒಟ್ಟಿಗೆ ಒಂದು ಸಂದೇಶ ಕೊಡುವಂಥ ಕೆಲಸ ಆಗಲಿ ಅಂತೇಳಿ ಹಾರೈಸ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ಒಂದು 5 ನಿಮಿಷ ವೇದಿಕೆ ಹಿಡಿದ ಅತಿಥಿನಾಗಲಿ ಎಂಕ್ಲೋಟು ಸಹಕರಿಸೋಡು ಈ ಕಾರ್ಯಕ್ರಮಗೂ ಎಂಕ್ಲೆಗೆ ಸಹಕರಿಸಿ ಐನಾಗ್ಲು ಆನೆ ಮಜಲ್ ಫ್ರೆಂಡ್ಸ್ ಐನ ನೇತೃತ್ವ ವಯಸ್ಸೈನಾರು ಧೈರ್ಯದ ವೇದಿಕೆ ಹೊರಡು ಆನೆ ಮಜಲ್ ಫ್ರೆಂಡ್ಸ್ ಬನ್ನೂರು. ಆನೆ ಮಜಲ್ ಫ್ರೆಂಡ್ಸ್ ಬನ್ನೂರು ಆಗಲೇ ಮಸ್ತ್ ಕೆಲಸ ಮಂತೇರು ಕರಸೇವೆದ ಮೂಲಕ ತಂಡನು ಗುರುತಿಸದ ಅಂಡ ಆಗಲೇ ಒಂದು ಸನ್ಮಾನವನ್ನು ಪಡೊಂದು ಸಂಘಟಕರ ಪನ್ನೆರದಾರ ಆನೆ ಮಜಲ್ ಫ್ರೆಂಡ್ಸ್ ನೇತೃತ್ವ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆದ ತಂಡ ದಯದಿದ್ದು ವೇದಿಕೆ ದಡಬಲೆ ಶ್ರೀ ಶಿವಪಾರ್ವತಿ ಮಂದಿರ ಬುಕ್ಕ ಶ್ರೀ ಮಹಾಲಕ್ಷ್ಮಿ ಮಂದಿರ ಬನ್ನೂರು ಸ್ಫೂರ್ತಿ ಯುವ ಸಂಸ್ಥೆದ ಸದಸ್ಯರಿತರ ಅತನ ಇತರನ ವೇದಿಕೆ ಬರಡು ನವೋದಯ ಯುವ ಕವಿಯತೆ ಮಂಡಲ ಬನ್ನೂರು ಶ್ರೀ ಸತ್ಯನಾರಾಯಣ ಪೂಜಾ ಸೇವಾ ಸಮಿತಿ ಕೃಷ್ಣನಗರ ವಿಷ್ಣು ಯುವಕ ಮಂಡಲ ರಿಜಿಸ್ಟರ್ ಕೆಮ್ಮಾಯಿ ವೈಶಾಖ ಬ್ರದರ್ಸ್ ಪುತ್ತೂರು ಒಕ್ಕಲಿಗ ಸ್ವಸಹಾಯ ಗ್ರಾಮ ಒಕ್ಕೂಟ ಬನ್ನೂರು ಚಿಕ್ಕಮಡ್ನೂರು ಪಡ್ನೂರು ಗೆಳೆಯರ ಬಳಗ ಜೈನರಗುರಿ ಏರಾಳ ಇತರನ ವೇದಿಕೆಗೆ ಬಲೆ ಆಗಲೇ ಸಹಕಾರ ಸೇನಾ ಸಂಘ ಸಂಸ್ಥೆಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆದ ಸದಸ್ಯರು ಶಿವಪಾರ್ವತಿ ಮಂದಿರ ಸ್ಫೂರ್ತಿ ಯುವ ಸಂಸ್ಥೆ ನವೋದಯ ಯುವಕ ಮಂಡಲ ಸತ್ಯನಾರಾಯಣ ಪೂಜಾ ಸಮಿತಿ ಕೃಷ್ಣನಗರ ವಿಷ್ಣು ಯುವಕ ಮಂಡಲ ಒಕ್ಕಲಿಗ ಸ್ವಸಹಾಯ ಗ್ರಾಮ ಒಕ್ಕೂಟ ಏರಲ್ಲ ಇತರನ ವೇದಿಕೆ ಬಲೆ ಎಂದು ಕೇಳಿದ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಕೃಷ್ಣನಗರ ಅರಣ್ಯ ಗೌರವಿಸೋಡು ನಮ್ಮ ಲೋಕೇಶ್ ಬನ್ನೂರು ಸುದ್ದಿದ ಲೋಕೇಶ್ ಬನ್ನೂರು ದಯವಿಟ್ಟು ವೇದಿಕೆ ದಾಡಬೆಲೆ ಲೈಟಿಂಗ್ಸ್ ಬಂತನಲ್ಲಿ ನವೀನ್ ಹೋಳಿ ತಂಡದ ವೇದಿಕೆ ದಾಡಬೆಲೆ ಸುದ್ದಿ ಪ್ರಚಾರ ಮಾಧ್ಯಮಗಳು ಸಹಕರಿಸೈನ ಸ್ಫೂರ್ತಿ ಯುವ ಸಂಸ್ಥೆದ ಸಂಚಾಲಕ ದಿನೇಶ್ ಆಲಿಯನ್ ದಯವಿಟ್ಟು ವೇದಿಕೆ ಬತ್ತದ ಗೌರವವನ್ನು ಸ್ವೀಕರಿಸ ಲೋಕೇಶ್ ಬನ್ನೂರು ನವೀನ್ ಲೈಟಿಂಗ್ಸ್ ವ್ಯವಸ್ಥೆ ಮಂತನ ನವೀನ್ ಪಾಂಡುರಂಗಗೌಡ ಪಟ್ಟೆ ಓಲಿತಾರನ ವೇದಿಕೆ ದಾಡಬಲೆ
ಯಶೋಧರ್ ಕಲ್ಲದ ಶಿಲ್ಪಿ ದಯವಿಟ್ಟು ವೇದಿಕೆ ದಾಡಬಲ್ಲೆ ಸರ್. ಯಶೋಧರ್ ಶ್ರೀ ಪಾಂಡುರಂಗ ಸರ್, ಪಾಂಡುರಂಗ ಪಟ್ಟೆ ಸರ್ ಇದು ಓಲಿತ್ತಿಂಡಲ ದಯದೀದು ಪೊರ್ಲಕಂಠದ ಚಾವಡಿಗೆ ಬರಡು ನೆನಪುದ ಕಾಣಿಕೆನ ದೆತ ನೋಡ್ಪಂಡೆ ಇಡ ವಿನಮ್ರವಾದ ವಿನಂತಿ ಮಲ್ತೊಂದುಲ್ಲ. ಲೋಕೇಶ್ ಬನ್ನೂರು ಸುದ್ದಿ ಮಾಧ್ಯಮದ ಲೋಕೇಶ್ ಬನ್ನೂರು ವೇದಿಕೆ ದಾಡಬಲ್ಲೆ. ರಾಧಾಕೃಷ್ಣ ನಂದಿಲ ದಯವಿಟ್ಟು ವೇದಿಕೆ ದಾಟಬಲ್ಲೆ. ಶ್ರೀಮತಿ ದೇವಿಕಾ ದಯವಿಟ್ಟು ವೇದಿಕೆ ಪೋಲೆ ಒಂಜಿ ಸ್ಮರಣಿಕೆ ಸ್ವೀಕಾರ ಉಂಟು. ಏರನಲ್ಲ ಗುರುತಿಸಾರ ಬಾಕಿ ತಿನ್ನಂಡ ದಯದಿದು ಅನ್ಯತಾ ಭಾವಿಸವಂದೆ ಈ ಕ್ಷೇತ್ರಡು ಅಪ್ಪೆ ದಯ್ಯರನೇ ಮಲ್ಲೆ ಪಂಪುಣ ಭಾವನೆ ಮಾತಾಡಲ್ಲ ಬರೋಡು ವೇದಿಕೆಡು ಗುರುತಿಸಪ್ನ ಮಾತಾಡತ್ತೆ ಅದು ಮಾತಾಡಲ್ಲ ಮಲ್ಲೆ ಅಪ್ಪೆ ದಯ್ಯರ ಪಂಪುಣ ಭಾವನೆ ಪ್ರತಿಯೊರಿಯಗಳ ಬರೋಡು. ದಯದೀದು ಯಾರಲ್ಲ ಬಾಕಿ ಆದಿತ್ತಾರನ ದಯದೀದು ಬಲೆ ಕೃಷ್ಣ ಮೇಲ್ಮಾಜಾಲು ದಯದೀದು ವೇದಿಕೆ ಬಲೆ ಕೃಷ್ಣ ಮೇಲ್ಮಾಜಾಲು ಬಲೆ 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 ಸುಮಾರು ದಿನದ ಕರಸೇವೆದ ಮೂಲಕ ಈ ಕ್ಷೇತ್ರಕ್ಕೂ ಸೇವೆಯನ್ನು ಸಲ್ಲಿಸುವಂತ ಕೃಷ್ಣ ಮೇಲ್ಮಾಜಾಲು ದಯದೀದು ಬೇಗ ಬೇಗ ಬಲೆ ಬೇಗ ಬಲೆ ಅಣ್ಣ ಬೇಗ ಬೇಗ. ಲಕ್ಕಡಿ ಬಿಡ್ರ ಒಂದೇ ನಿಮಿಷ ಒಂದ್ 2 ನಿಮಿಷ ಲಕ್ಕಡಿ ಬಿಡ್ರ ಲಕ್ಕಡಿ ಬಿಡ್ರ ಲಕ್ಕಡಿ ಹರಿಪ್ರಸಾದ್ ಲಕ್ಕಡಿ ಬಿಡ್ರಾನ ಒಂಜಿ ಕೆಲಸನು ನೋಡಪ್ಪ ಗೊರಡು ಹರಿಪ್ರಸಾದ್ ಆತ್ಮೀಯ ಬಂಧುಗಳೇ, ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ನಾವು ಸಮಿತಿಯ ವತಿಯಿಂದ ಲಕ್ಕಡಿ ಯೋಜನೆಯನ್ನ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಹಲವು ದಿನಗಳಿಂದ ಮಸ್ತ್ ದಿನೋಡ್ದಿಂಚ ಪುಣೆದ ಸಾರ ಸಾರ ಜೋಕ್ಲೆಗೆ ವಿದ್ಯಾದಾನ ಮಲ್ತಿನಂಚಿನ ಗುರುಕುಲು ಶ್ರೀ ಅಮರನಾಥ ಪಟ್ಟೆ ಮೇರ್ನ ಈ ಒಂಜಿ ಕಾರ್ಯಕ್ರಮ ನಿರೂಪಣೆಡ ಈ ಒಂಜಿ
ಪೊರ್ಲ ಕಂಠದ ಲೇಸ ಐಸಿರಡು ಉರ್ಕೊಡು ಸರ್ ಇರ್ನ ನನಾಥ ಸೇವೆ ಈ ಒಂಜಿ ಕ್ಷೇತ್ರ ಉಪ್ಪಡು ಆರೋಗ್ಯಲ ನೆಮ್ಮದಿಲ ಇರ್ನ ಪಾಳಗ ಸಂಪತ್ತಾವಡು ಈ ಒಂಜಿ ಬುಲೆಚ್ಚಿಲು ಕೂಟ ಅಂಚನೆ ಬ್ರಹ್ಮ ಕಲಶೋತ್ಸವದ ಕೂಟದ ಪರವಾದ ಇರೆಗ ಉಡಲದಿಂಜಿ ಸಮ್ಮೇಳನ ಸಂದಾಯಿತ ಮಲ್ತೊನ್ನುವ ಆತ್ಮೀಯರೇ, ಸಮಿತಿಯ ವತಿಯಿಂದ ನಾವು ಲಕಡಿಪ್ ಯೋಜನೆಯನ್ನು ಆಯೋಜನೆ ಮಾಡಿದ್ದೆವು. ಇದೀಗ ಆ ಲಕಡಿಪ್ ಯೋಜನೆಯನ್ನು ಫಲಿತಾಂಶವನ್ನು ನಾವು ಡ್ರಾ ಮಾಡಲಿಕ್ಕಿದ್ದೇವೆ. ಡ್ರಾಗೆ ಮೊದಲು ಅತಿ ಹೆಚ್ಚು ಪುಸ್ತಕವನ್ನು ನಮಗೆ ಮಾರಾಟ ಮಾಡಿಕೊಟ್ಟವರನ್ನು ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಪ್ರಥಮವಾಗಿ 13 ಪುಸ್ತಕವನ್ನು ನಮಗೆ ಮಾರಾಟ ಮಾಡಿಕೊಟ್ಟಂಥವರು ವಸಂತ್ ಆನೆಮಜಲು, ನ್ಯೂ ಸ್ಟಾರ್ ಲೇಡೀಸ್ ಟೈಲರ್ನ ಮಾಲಕರು ವಸಂತ ಆನೆಮಜಲು. ಎಲ್ಲಿದ್ದರೂ ವೇದಿಕೆಗೆ ಬಂದು ನಮ್ಮೊಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಒಂದು ವೇಳೆ ಅವರು ಇಲ್ಲದಿದ್ದಲ್ಲಿ ಅವರ ಮನೆಯವರು ಯಾರಾದರೂ ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇವೆ. ಎರಡನೇ ಅತಿ ಹೆಚ್ಚು ಪುಸ್ತಕವನ್ನು ಮಾರಾಟ ಮಾಡಿದಂಥವರು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ AV ನಾರಾಯಣಗೌಡರು. ಇವರು ನಮ್ಮೊಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ಮೂರನೆಯ ಅತಿ ಹೆಚ್ಚು ಪುಸ್ತಕವನ್ನು ಮಾರಾಟ ಮಾಡಿದಂಥವರು ಸಂದೀಪ್ ಆನೆಮಜಲು. ಸಂದೀಪ್ ಆನೆಮಜಲು ಒಮ್ಮೆ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಇದೀಗ ಲಕಡಿ ಡ್ರಾ ಆಗಲಿಕ್ಕಿದೆ. ಮೊದಲಿಗೆ ತೃತೀಯ ಬಹುಮಾನವನ್ನು ಡ್ರಾ ಮಾಡಲಿಕ್ಕಿದ್ದೇವೆ. ಇದನ್ನು ಶ್ರೀಯುತ ಕೊರಗಪ್ಪ ಯಾನೆ ಕುಂಜ ಆನೆಮಜಲು ಇವರು ಬಂದು ಅದನ್ನು ಡ್ರಾಗೊಳಿಸಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಶ್ರೀಯುತ ಕೊರಗಪ್ಪ. ಇದೀಗ ತೃತೀಯ ಬಹುಮಾನದ ನಂಬರ್ ಕಾಮಾಕ್ಷಿ ತಾರಿಗುಡ್ಡೆ. ಇವರು ಒಂದು ವೇಳೆ ಇಲ್ಲಿ ಇದ್ರೆ ನಗದು ಬಹುಮಾನವನ್ನ ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇನೆ. ತೃತೀಯ ಬಹುಮಾನ 506 ನಂಬರ್ ಕಾಮಾಕ್ಷಿ ತಾರಿಗುಡ್ಡೆ. ಇದೀಗ ದ್ವಿತೀಯ ಬಹುಮಾನವನ್ನ ಡ್ರಾ ಮಾಡಬೇಕು ಅಂತ ಶ್ರೀಮತಿ ಕುಸುಮ ನಾರಾಯಣ ಮೂಲ್ಯ ಇವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಶ್ರೀಮತಿ ಕುಸುಮ ನಾರಾಯಣ ಮೂಲ್ಯ ಇವರು ವೇದಿಕೆಗೆ ಬಂದು ಇದನ್ನು ಡ್ರಾ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಇದೀಗ ದ್ವಿತೀಯ ಬಹುಮಾನದ ಡ್ರಾ. ದ್ವಿತೀಯ ಬಹುಮಾನದ ನಂಬರ್ 2284 ಮಮತಾ ಟೌನ್ ಬ್ಯಾಂಕ್ ಪುತ್ತೂರು. ಇದೀಗ ಪ್ರಥಮ ಬಹುಮಾನವನ್ನ ಆಯ್ಕೆ ಮಾಡಬೇಕು ಅಂತ ಪುಟಾಣಿ ಜೋಸ್ನಾ ಇವರು ಬಂದು ಪ್ರಥಮ ಬಹುಮಾನವನ್ನು ಆಯ್ಕೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇನೆ.
ಪ್ರಥಮ ಬಹುಮಾನದ ವಿಜೇತರು 11:36 ಅನ್ವಿ UH ಆನೆಮಜಲ್ನವರಿಗೆ ಪ್ರಥಮ ಬಹುಮಾನ ಸಿಕ್ಕಿದಂಥದ್ದು ಬಹಳಷ್ಟು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಹಗಲಿರುಳು ದುಡಿದಂತಹ ಆ ಒಂದು ವ್ಯಕ್ತಿಗೆ ಇದೊಂದು ಬಹಳಷ್ಟು ಸಂತೋಷದ ವಿಷಯ. ಅವರು ಎಲ್ಲಿದ್ರೂ ಬಂದು ಈ ಒಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಅನ್ವಿ UH ಆನೆಮಜಲು. ಅದೇ ರೀತಿ ಪುಸ್ತಕ ಮಾರಾಟ ಮಾಡಿದಂಥವರಿಗೂ ಅದು ಸ್ವೀಕರಿಸಿದ ಎಲ್ಲ ನಮ್ಮ ಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಈ ಒಂಜಿ ಲೇಸಗ ಮುಗಿತಲದ ಚಿಕ್ಕಿದು ಒಂದಲ್ಲ ರತ್ನಾಕರ ನಮ್ಮ ಒಂಜಿ ಜೀರ್ಣೋದ್ಧಾರ ಸಮಿತಿದ ಕಾರ್ಯಂತೆರೆ ರತ್ನಾಕರ ಸರ್ ಏರ್ ಈ ಒಂಜಿ ಕೂಟకు ಪಾಲ್ಪಡೆತಿನ ಮಾತ್ರೆಗಳ ಉಡಲ್ದ ಸೊನ್ಮೇಲ ಸಂದಾಯಿತ ಮಲ್ಪಡೊಂದು ಕೇನೊಂದುಲ್ಲೆ ದಯ್ಯರಮಾಡ ನಡಿಮಾರು ಭಾವದ ಕೆರೆ ನಾಗ ಸಾನ್ನಿಧ್ಯ ಇಷ್ಟದೇವತೆ ರಕ್ತೇಶ್ವರಿ ಅಣ್ಣಪ್ಪ ಪಂಜುರ್ಲಿ ನೆತ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಎಂಜಿ ಸಭಾಧ್ಯಕ್ಷತೆಯನ್ನು ವಹಿಸನ್ನಂಚಿತನ ಸಂಜೀವ ಮಠಂದವರು ಮೇರೆಗೆ ಜೀರ್ಣೋದ್ಧಾರ ಸಮಿತಿ ಬುಕ್ಕ ಬ್ರಹ್ಮಕಲಶ ಸಮಿತಿದ ಪರವಾದ ತುಂಬ ಹೃದಯದ ಧನ್ಯವಾದನು ಸಮರ್ಪಿಸವ. ಅವೇ ರೀತಿ ಈ ಒಂಜಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಯಿನಂಚಿನ ಕೇಶವ ಪ್ರಸಾದ್ ಮುಲಿಯ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತ್ವಭಾರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಮೇರೆಗಳ ಜೀರ್ಣೋದ್ಧಾರ ಸಮಿತಿ ಬುಕ್ಕ ಬ್ರಹ್ಮಕಲಶ ಸಮಿತಿದ ಪರವಾದ ತುಂಬ ಹೃದಯದ ಧನ್ಯವಾದನು ಸಮರ್ಪಿಸವ. ಅವೇ ರೀತಿ ನಮ್ಮ ಈ ಒಂಜಿ ಗೌರವ ಸಲಹೆಗಾರರ ದೀಪನ ರಾಜಶೇಖರ್ ಜೈನ್ ಉಪಾಧ್ಯಕ್ಷರು ಬಣ್ಣೂರು ರೈತರ ಸೇವಾ ಸಹಕಾರಿ ಸಂಘ ಮೇರೆಗೂ ಕೂಡ ಈ ಬ್ರಹ್ಮಕಲಶ ಸಮಿತಿ ಬುಕ್ಕ ಜೀರ್ಣೋದ್ಧಾರ ಸಮಿತಿಯ ಪರವಾದ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಬ. ಅವೇ ರೀತಿ ನನೊಂಜಿ ಅತಿಥಿ ಆಯ್ನಂಚಿತನ ಸ್ಮಿತಾ ಎನ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಣ್ಣೂರು ಮೇರೆಗಳ ಜೀರ್ಣೋದ್ಧಾರ ಸಮಿತಿ ಬುಕ್ಕ ಬ್ರಹ್ಮಕಲಶ ಸಮಿತಿಯ ಪರವಾದ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಬ. ಅವೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಯಿನಂಚಿನ AV ನಾರಾಯಣರುಳ್ಳೇರು ಅರೇಗಳ ಜೀರ್ಣೋದ್ಧಾರ ಸಮಿತಿ ಬುಕ್ಕ ಬ್ರಹ್ಮಕಲಶ ಸಮಿತಿದ ಪರವಾದ ತುಂಬ ಹೃದಯ ಧನ್ಯವಾದ ಸಮರ್ಪಿಸಬ. ಅವೇ ರೀತಿ ಬ್ರಹ್ಮಕಲಶ ಸಮಿತಿದ ಅಧ್ಯಕ್ಷರಾಯಿನಂಚಿನ ವಿಶ್ವನಾಥ್ ಗೌಡ್ರುಳ್ಳೇರು ಮೇರೆಗಳ ಜೀರ್ಣೋದ್ಧಾರ ಸಮಿತಿ ಬುಕ್ಕ ಬ್ರಹ್ಮಕಲಶ ಸಮಿತಿದ ಪರವಾದ ತುಂಬ ಹೃದಯ ಧನ್ಯವಾದಗಳು. ಅವೇ ರೀತಿ ಮೋಯ್ನಕ್ಕ ಉಳ್ಳೇರು ನಗರಸಭಾ ಸದಸ್ಯರು ಮೇರೆಗಳ ಜೀರ್ಣೋದ್ಧಾರ ಸಮಿತಿ ಬುಕ್ಕ ಬ್ರಹ್ಮಕಲಶ ಸಮಿತಿದ ಪರವಾದ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸಬ. ಅವೇ ರೀತಿ ಗೌರಿಯಕ್ಕ ಉಳ್ಳೇರು ಮೇರೆಲ ನಗರಸಭಾ ಸದಸ್ಯರು ಮೇರೆಗಳ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಬ. ಅವೇ ರೀತಿ ಈ ಧಾರ್ಮಿಕ ಕಾರ್ಯಕ್ರಮ ತಾಂತ್ರಿಕ ವರ್ಗ ಬುಕ್ಕ ಧಾರ್ಮಿಕ ಕಾರ್ಯಕ್ರಮ ಬುಕ್ಕ ತಂತ್ರಿ ವರ್ಗನ ನಿರ್ವಹಿಸನಂಚಿನ ವೇದಮೂರ್ತಿ ಶ್ರೀ ಕುಂಟ ರವೀಶ್ ತಂತಿರ್ಲು ಮೇರೆಗೂ ಕೂಡ ಈ ಬ್ರಹ್ಮಕಲಶ ಸಮಿತಿ ಬುಕ್ಕ ಜೀರ್ಣೋದ್ಧಾರ ಸಮಿತಿಯ ಪರವಾದ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಬ. ಅವೇ ರೀತಿ ಈ ಒಂಜಿ ಕಾರ್ಯಕ್ರಮಕ್ಕೂ ಸಹಕರಿಸನಂಚಿನ ಮಹಾಂತ ಬ್ರಹ್ಮಕಲಶ ಸಮಿತಿಯ ಮಹಾಂತ ಸಮಿತಿಯ ಪದಾಧಿಕಾರಿಗಳು ಅವೇ ರೀತಿ ಸದಸ್ಯರಿಗಳ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಬ. ಅವೇ ರೀತಿ ಮಾಧ್ಯಮದ ಸಹಕಾರಂಚಿನ ಸುದ್ದಿದ ಲೋಕೇಶರು ಎಂಕಲ್ನ ಒಟ್ಟಿಗೆ ಇತ್ತದು ಎಂಗಳಿಗೆ ತುಂಬ ಸಹಕಾರ ಕೊಡ್ತೇವೆ. ಅವೇ ರೀತಿ ಬಾಕಿದ ಮಹಾಂತ ಮಾಧ್ಯಮ ಮಿತ್ರರಿಗಳ ಬ್ರಹ್ಮಕಲಶ ಸಮಿತಿ ಬುಕ್ಕ ಜೀರ್ಣೋದ್ಧಾರ ಸಮಿತಿಯ ಪರವಾದ ತುಂಬ ಹೃದಯದ ಧನ್ಯವಾದವನ್ನು ಕೊರಪೆ. ಅವೇ ರೀತಿ ನಮ್ಮ ಆಶೀರ್ವಾದ ಸ್ವಾಮಿ ಅನ್ನದ ಆರು ಪೂರ ಏನಾರ್ದು ಹೆಚ್ಚಿನ ಸಹಕಾರ ಎಂಗಳಿಗೆ ಕೊಡ್ತೇವೆ. ಎಂಗ್ಲ ಆನೇಡ್ದ ಬುಕ್ಕಲ ಆರು ಜಿಂಜ ಸಹಕಾರವನ್ನು ಎಂಗಳಿಗೆ ಕೊರೊಂದುಳ್ಳೇರು. ಆರೇಗ್ಲ ಜೀರ್ಣೋದ್ಧಾರ ಸಮಿತಿ ಬುಕ್ಕ ಬ್ರಹ್ಮಕಲಶ ಸಮಿತಿಯ ಪರವಾದ ತುಂಬ ಹೃದಯದ ಧನ್ಯವಾದವನ್ನು ಕೊರಪ. ಅವೇ ರೀತಿ ಲೈಟಿಂಗ್ಸ್ ಸಹಕರಿಸನಂಚಿನ ನವೀನ್ ಕಂಜೂರು ಮೇರೆಗಳ ಜೀರ್ಣೋದ್ಧಾರ ಸಮಿತಿ ಬುಕ್ಕ ಬ್ರಹ್ಮಕಲಶ ಸಮಿತಿಯ ಪರವಾದ ತುಂಬ ಹೃದಯದ ಧನ್ಯವಾದವನ್ನು ಕೊರಪ. ಅವೇ ರೀತಿ ಈ ಸ್ವಚ್ಛತೆ ನಗರಸಭೆ ತಾಕಲು
ಎಂಕ್ಲೆಗ್ ಮಸ್ತ್ ಸಹಕಾರ ಕೊಡ್ತೇರು ಮೆಕ್ಲೆಗ್ಲ ಈನತ್ತ ಸಿಬ್ಬಂದಿ ವರ್ಗ ಆಡಳಿತ ವರ್ಗದಾಗ್ಲೆಗ್ಲ ಮಾತೆರೆಗ್ಲ ಬ್ರಹ್ಮಕಲಾ ಸಮಿತಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿ ಪರವಾದ ತುಂಬು ಹೃದಯದ ಸಹಕಾರನ ಧನ್ಯವಾದನ ಕೊರ್ಪ ಅವೇ ರೀತಿ ನೆಕ್ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕರಿಸಾಯನಂಚಿನ ಪ್ರತಿವರ್ಯಗಳ ಜೀರ್ಣೋದ್ಧಾರ ಸಮಿತಿ ಬೊಕ್ಕ ಬ್ರಹ್ಮಕಲಾ ಸಮಿತಿ ಪರವಾದ ತುಂಬು ಹೃದಯದ ಧನ್ಯವಾದನ ಸಮರ್ಪಿಸಬ ನಮ್ಮ ಸುದ್ದಿ ಲೈವ್ನು ಮಲ್ಪುರಂಚಿನ ಶ್ರೀ ವಿಜಯ್ ಕುಮಾರ್ ಬೇರೆ ಚಾವಡಿಗೆ ಪೋಂದೊಲ್ಲೆರೆ ಬೇರೆ ಒಂಜಿ ನೆನಪುದ ಕಾಣಿಕೆ ಅಂಚನೆ ಈ ಒಂಜಿ ಲೇಸಡ್ ಈ ಒಂಜಿ ಪುಣ್ಯಕ್ಷೇತ್ರದ ಬೇಲೆ ಮಲ್ತಿದಿನಾರು ಅಟೀಲ ಮಲ್ತದ ಕೊರ್ತಿನಾರು ಶ್ರೀಮತಿ ನಳಿನಿ ಲಕ್ಷ್ಮಣ ಪೂಜಾರ್ತಿ ಮೇಡಮ್ ಈ ರೋಲ್ಪೈ ತಂಡಲ ಐಡೆಗೆ ಬರೋಡು ಶ್ರೀಮತಿ ನಳಿನಿ ಲಕ್ಷ್ಮಣ ಪೂಜಾರ್ತಿ ಅಂಚನೆ ಕನಕದಾಸ ಕಾಲೋನಿದ ಗಣೇಶ್ ಕರಸೇವಕರ ಶ್ರೀ ಗಣೇಶ್ ಕನಕದಾಸ ಕಾಲೋನಿದ ಶ್ರೀ ಗಣೇಶ್ ಈರ್ಲ ಓಲಿ ತಂಡಲ ಅವರ ಚಾವಡಿಗೆ ಬರೋಡು ಶ್ರೀಮತಿ ನಳಿನಿ ಲಕ್ಷ್ಮಣ ಪೂಜಾರಿ ಕುಮಾರಿ ಚಂದನ ಬೊಕ್ಕ ಕುಮಾರಿ ನೇಹ ನಮ್ಮೊಟ್ಟಿಗೆ ಕರ್ತಿಂಚ ಒಂತದು ಸಹಕಾರ ಮಲ್ತೊಂದುಲ್ಲೇರೆ ಜೋಕ್ಲೆಗೆ ಒಂಜಿ ಎಲ್ಲಿಯ ನೆನ್ಪುದ ಕಾಣಿಕೆ ನಮ್ಮ ಒಂಜಿ ಲೇಸಡ್ ಜೋರಾಯಿನಂಚಿನ ಕೈ ಚಪ್ಪಾಳೆ ಕುಮಾರಿ ಚಂದನ ಬೊಕ್ಕ ಕುಮಾರಿ ನೇಹ ಶ್ರೀಮತಿ ನಳಿನಿ ಲಕ್ಷ್ಮಣ ಪೂಜಾರಿ ಓಲಿತ್ತನವರ ವೇದಿಕೆ ಬರಡು ಅಂಚನೆ ಕನಕದಾಸ ಕಾಲೋನಿದ ಶ್ರೀ ಗಣೇಶ್ ಕರಸೇವಕರು ಈರ್ಲವರ ಬರಡು ಈ ಪೊರ್ಲ ಕಂಠದ ಕಜ್ಜಾಯಡು ವೈದಿಕ ಸಮಿತಿ ಸ್ವಾಗತ ಸಮಿತಿ ಉಗ್ರಾಣ ಬೊಕ್ಕ ಹೊರೆ ಕಾಣಿಕೆ ಸಮಿತಿ ವೇದಿಕೆ ನಿರ್ವಹಣಾ ಸಮಿತಿ ವಾಹನ ನಿಲುಗಡೆ ಧ್ವನಿ ಬೆಳಕು ನೀರಾವರಿ ಸಮಿತಿ ಆಹಾರ ಸಮಿತಿ ಅಲಂಕಾರ ಸಮಿತಿ ಪ್ರಚಾರ ಸಮಿತಿ ಆರ್ಥಿಕ ಸಮಿತಿ ಕಾರ್ಯಾಲಯ ಸಮಿತಿ ಸ್ವಯಂ ಸೇವಕ ಕರಸೇವಾ ಸಮಿತಿ ಈ ಒಂಜಿ ಸಮಿತಿಲದ ಮಾತ ಪದಕೆ ನಕಲ ಉಡಲ ಜಿಂಜಿ ಸೊಲ್ಮೆಲ್ಲ ಸಂದಾಯಿತ ಮಲ್ತೊಂದು ದಯಮಲ್ತದ ಸೌಂಡ್ ಸಿಸ್ಟಮ್ ತಕ್ಕಲು ಹೊರ ಚಾವಡಿಗೆ ಬರಡು ಸೌಂಡ್ ಸಿಸ್ಟಮ್ನವರು ಒಮ್ಮೆ ವೇದಿಕೆಗೆ ಬರಬೇಕು. ಸೌಂಡ್ ಸಿಸ್ಟಮ್ ತಕ್ಕಲು ದಯಮಲ್ತದ ಚಾವಡಿಗೆ ಬರಡು ನಮ್ಮ ಗುರಿಕಾರಡ ನೆಂಪುದ ಕಾಣಿಕೆನ ಕೊರಡು ಸರ್ ಲೋಕೇಶ್ ಅಲ್ಮುಡ ಸರ್ ಇರ್ಲವರ ದಿಶಾಂತ್ ದಯಮಲ್ತದವರ ಚಾವಡಿಗೆ ಪೋಡು ಜಿತೇಶ್ ಈರ್ಲವರ ದಯಮಲ್ತದ ಚಾವಡಿಗೆ ಪೋಡು ಜಿತೇಶ್ ಬೊಕ್ಕ ದಿಶಾಂತ್ ದಯಮಲ್ತದ ಚಾವಡಿಗೆ ಪೋಡು ಗುರಿಕಾರ್ಲೆನ ಕೈಟು ಒಂಜಿ ನೆನ್ಪುದ ಕಾಣಿಕೆನ ದೆತ್ತ ನೋಡು ಮಸ್ತ್ ದಿನೋಡ್ದಿಂಚ ಪುಣೆ ಲೋಕೇಶ್ ಅಲ್ಮುಡ ಸರ್ ಈರ್ಲ ಅವರ ಚಾವಡಿಗೆ ಪೋಡು ಗುರ್ಕಾರ್ಲೆನ ಕೈಡ್ದೊಂಜಿ ನೆನ್ಪುದ ಕಾಣಿಕೆನ ದೊತ್ತ ನೋಡು ಛಾಯಾಚಿತ್ರ ಮಲ್ತೊಂದು ಪುನಂಚಿನ ಶ್ರೀ ಕುಶಾಲ್ ಸರ್ ಈರ್ಲವರ ಚಾವಡಿಗೆ ಪೋಡು ಶ್ರೀ ಕುಶಾಲ್ ಗೌಡ